ನಿಮ್ಮ ನುಡಿಸಲು ಬರುತ್ತಿರುವ ಹಾಡು
बोले हच। श्री गुरुभ्यो नमः। यथारमुत्समक्षीयमाणं विभर्चितं पितरं वक्त्वानां मेळिं मदन्तं पित्रोरुपस्थेतं रोदसी विवृतं सत्यवाचम्। श्रीगुरुभ्यो नमः। हरिः ओम्। गणानां त्वा गणपतिं हवामहे कविं गाभीनामोपमश्रावस्तमम्। ज्येष्ठराजं ब्रह्मणां ब्रह्मणस्पत आनशृण्वन्नोतिभिः सेदसादनम्। श्रीमहागणपतये नमः। हरिः ओम्। कनिक्रदज्जनुषं ब्रब्रुवाण इयर्तिवाचामरिते वनावम्। सुमङ्गलश्च शकुने भवादिमाध्वा काचेदभिभाविष्या विदते। मात्वा येन उद्गाधेन्मासो पर्णो मात्वा विदधिशो मान् हीरो अस्ता। विद्यामनुप्रदिशङ्कनिक्रदत्सु मङ्गलो भद्रवादेवादेहा। अवक्रन्ददक्षिणतो गृहाणां सुमङ्गलो भद्रवादीशाकुन्दे। मावस्तेन ईशमागशुकं बृहद्वादेम विदते सुवीराः। दक्षिणिदभिगृह्णन्ति कारवोपयोपदं तरुतुथा शकुन्दायः। उभे वाचो वदति सा मगा एव गायत्रञ्च प्रेष्टो भञ्जानो राजते। उद्गाते वाचकुले सा मा गायति ब्रह्मपुत्र एव सवानेषु शंससे। वृषेव वाजीशिशो मतेरवीत्या सर्वतो नश्शकुने भद्रमावाद विश्वतो नश्शकुने पुण्यमावाद। आवदं स्वं शाकुने भद्रमावाद तूष्णीमासीन सुमतिञ्जीगिद्धिनः। यदुत्पतन्वदासि कर्करिर्याथा बृहद्वादेम विदते सुवीराः। स्वस्ति नो निमीतामश्विना भगत् स्वस्ति देव्यजीतिवदर्वणाः। स्वस्ति पूषा असुरो दधातु नः स्वस्ति द्यावा पृथिवी सुचेतुना। स्वस्तये वायुमुपप्रवामहे सोमं स्वस्ति भुवनस्य यस्पतिः। बृहस्पतिं सर्वागणं स्वस्तये स्वस्तयादित्यासो भवन्तु नः। विश्वे देवानो अद्या स्वस्तये वैश्वानरो वसुरग्निः स्वस्तये। देवावन्द्रभव स्वस्तये। स्वस्ति नो रुद्रपात्वं हासः। स्वस्ति मित्रावरुणा स्वस्ति पथ्ये रेवती। स्वस्ति न इन्द्रश्चाग्निश्च स्वस्ति नो अदिते कृधि। स्वस्ति बन्धामनोचरेम सूर्या चन्द्रमसा विवा। पुनर्ददता ज्ञाता जानता सङ्गामे मही।
स्वस्त्ययानन्दार्घ्यमरिष्टनेमिं महद्भूतं वायसं देवतानाम् असुरघ्नमिन्द्रासखं समत्सो बृहद्यशो नवामिव रुहेम अंहोमुचामाङ्गिरा सङ्गयञ्ज स्वस्त्यात्रेयं मनसा चतार्क्ष्यम् प्रयातपाणिः शरणं प्रपद्ये स्वस्ति संवादे स्वभायन्नो अस्तु स्वस्ति। ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಅಧಿದೇವನಾದ ಅನ್ನದಾತ ಪರಮಪೂಜ್ಯ ಮಂಜುನಾಥ ಸ್ವಾಮಿಗೆ ನಮಸ್ಕರಿಸಿ, ವೇದಿಕೆಯಲ್ಲಿ ಆಸೀನರಾದ ಸ್ವಾಮೀಜಿಗಳಿಗೂ ಹಾಗೂ ಎಲ್ಲ ಗಣ್ಯರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಪರಮಪೂಜ್ಯ ಹೆಗ್ಗಡೆಯವರ 58ನೇ ವರ್ಧಂತೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರಿಗೂ ಕೂಡ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳವು ನಮ್ಮ ನಾಡಿನ ಸುಪ್ರಸಿದ್ಧ ಧಾರ್ಮಿಕ ಪುಣ್ಯಕ್ಷೇತ್ರ. ಕ್ಷೇತ್ರದ ಅಧಿದೇವನಾದ ಶ್ರೀ ಮಂಜುನಾಥ ಸ್ವಾಮಿಯ ಅಭಯ ಹಾಗೂ ಧರ್ಮಾಚರಣೆಯನ್ನು ಪ್ರಚೋದಿಸಿ ಧರ್ಮವನ್ನು ರಕ್ಷಿಸುತ್ತಿರುವ ಧರ್ಮದೇವತೆಗಳ ನೆಲವೀಡು. ವೀತರಾಗಿ ಶ್ರೀ ಚಂದ್ರನಾಥ ಸ್ವಾಮಿ ಹಾಗೂ ತ್ಯಾಗಮೂರ್ತಿ ಭಗವಾನ್ ಶ್ರೀ ಬಾಹುಬಲಿಯ ಅನ್ನು ಪೂಜಿಸಿಕೊಂಡು ಅವರ ಅಹಿಂಸಾ ತತ್ವಗಳನ್ನು ಜಗತ್ತಿಗೆ ಸಾರುತ್ತಿರುವಂತಹ ಮಹಾನ್ ಪುಣ್ಯಕ್ಷೇತ್ರ. ಇಂತಹ ಪವಿತ್ರ ಪುಣ್ಯಸ್ಥಳದಲ್ಲಿ 800 ವರ್ಷಗಳಿಂದ ಧರ್ಮದ ರಕ್ಷಣೆಗೆ ತಮ್ಮನ್ನು ಸಮರ್ಪಿಸಿಕೊಂಡಿರುವಂತಹ ಹೆಗ್ಗಡೆ ಮನೆತನದವರು 10 ಹಲವು ಜನಮಂಗಲ ಕಾರ್ಯಕ್ರಮಗಳ ಮೂಲಕ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಪ್ರಸ್ತುತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿ ಕಳೆದ 57 ವರ್ಷಗಳಿಂದ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯದ ಕ್ಷೇತ್ರಗಳಲ್ಲಿ ಅನೇಕ ಸೇವಾ ತತ್ಪರ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ತನ್ನ ಬದುಕನ್ನೇ ಸಮಾಜಕ್ಕಾಗಿ ಸಮರ್ಪಿಸಿಕೊಂಡಂತಹ ದಿವ್ಯ ಚೇತನರಾದ ಪರಮಪೂಜ್ಯ ಹೆಗ್ಗಡೆಯವರು ತನ್ನನ್ನು ವಿರೋಧಿಸುವವರಿಗೂ ಕೂಡ ಒಳಿತಾಗಲಿ ಎನ್ನುವಂತಹ ಅವರ ಉದಾತ್ತ ಭಾವನೆ ನಮ್ಮ ಪೂಜ್ಯರದ್ದು. ನಮ್ಮೆಲ್ಲರ ಅನ್ನದಾತರೂ ಆದ ಪರಮಪೂಜ್ಯ ಕಾವಂದರಿಗೆ 58ನೇ ಪಟ್ಟಾಭಿಷೇಕ ವರ್ಧಂತ್ಯುತ್ಸವದ ಈ ಸುಸಂದರ್ಭದಲ್ಲಿ ಸೇರಿದ ಸಮಸ್ತರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಶುಭಾಶಯಗಳನ್ನು ಮೊದಲನೇದಾಗಿ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾದಂತಹ ಶ್ರೀ ಸಿದ್ಧಗಂಗಾ ಮಠದ ಪರಮಪೂಜ್ಯ ಸ್ವಾಮೀಜಿಗಳಿಗೂ ಕೂಡ ಶಿರವಾಗಿ ವಂದಿಸಿ ಎಲ್ಲ ಗಣ್ಯರಿಗೂ ಕೂಡ ನಮಸ್ಕರಿಸಿಕೊಳ್ತಾ, ಇದೀಗ ಕಾರ್ಯಕ್ರಮದ ನಿರ್ವಿಘ್ನತೆಗಾಗಿ ಪ್ರಾರ್ಥನೆಯನ್ನು ನೆರವೇರಿಸಿಕೊಡಬೇಕಾಗಿ ಕುಮಾರಿ ಸುಪ್ರೀತಾ ಮತ್ತು ಶ್ರೀ ವರ್ಚಸ್ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಅನವರತವೂ ಎಮ್ಮ ಕಾಪಾಡು, ಅನವರತವೂ ಎಮ್ಮ ಕಾಪಾಡು ತಂದೆ, ಅನವರತವೂ ಎಮ್ಮ ಕಾಪಾಡು ತಂದೆ. ಧರ್ಮಸ್ಥಳಾಧೀಶ ಶ್ರೀ ಮಂಜುನಾಥ, ಅನವರತವೂ ಎಮ್ಮ ಕಾಪಾಡು ತಂದೆ. ಧರ್ಮಸ್ಥಳಾಧೀಶ ಶ್ರೀ ಮಂಜುನಾಥ, ಅನವರತವೂ ಎಮ್ಮ ಕಾಪಾಡು ತಂದೆ. ನೇತ್ರಾವತಿಯ ತೀರ್ಥದಿ ಮಿಂದು, ನೇತ್ರಾವತಿಯ ತೀರ್ಥದಿ ಮಿಂದು, ನಿನ್ನನು ಕಾಣುವ ಭಕುತರಿಗೆಂದು. ನೇತ್ರಾವತಿಯ ತೀರ್ಥದಿ ಮಿಂದು, ನಿನ್ನನು ಕಾಣುವ ಭಕುತರಿಗೆಂದು. ಸಕಲಾಭೀಷ್ಟವ ಕರುಣಿಸಲೆಂದು,
ಸಕಲಾಭೀಷ್ಟವ ಕರುಣಿಸಲೆಂದು ಸಕಲಾಭೀಷ್ಟವ ಕರುಣಿಸಲೆಂದು ಕುಡುಮ ಕ್ಷೇತ್ರದಲ್ಲಿ ನೆಲೆಸಿದೆ ಬಂದು ಕುಡುಮ ಕ್ಷೇತ್ರದಲ್ಲಿ ನೆಲೆಸಿದೆ ಬಂದು ಅನವರತವು ಎಮ್ಮ ಕಾಪಾಡು ಮಾತನಾಡುವ ಮಂಜುನಾಥಗೆ ಶರಣೆಂದು ಮಾತನಾಡುವ ಮಂಜುನಾಥಗೆ ಶರಣೆಂದು ಶಿರಬಾಗಿ ನಮಿಸುತ್ತ ಪರವಶಗೊಂಡು ಮಾತನಾಡುವ ಮಂಜುನಾಥಗೆ ಶರಣೆಂದು ಶಿರಬಾಗಿ ನಮಿಸುತ್ತ ಪರವಶಗೊಂಡು ಅನ್ನಪೂರ್ಣದಲ್ಲಿ ಅಮೃತಾನವನುಂಡು ಅನ್ನಪೂರ್ಣದಲ್ಲಿ ಅಮೃತಾನವನುಂಡು ಅನ್ನಪೂರ್ಣದಲ್ಲಿ ಅಮೃತಾನವನುಂಡು ನಿತ್ಯಾನಂದದಿ ಇರುತ್ತಿರಲೆಂದು ನಿತ್ಯಾನಂದದಿ ಇರುತ್ತಿರಲೆಂದು ಅನವರತವು ಎಮ್ಮ ಕಾಪಾಡು ತಂದೆ ಧರ್ಮಸ್ಥಳಾಧೀಶ ಶ್ರೀ ಮಂಜುನಾಥ ಅನವರತವು ಎಮ್ಮ ಕಾಪಾಡು ತಂದೆ ಸಭಾ ಸಂಪ್ರದಾಯದಂತೆ ಸೇರಿದ ಸಮಸ್ತರನ್ನು ಕೂಡ ಸ್ವಾಗತಿಸಲಿದ್ದಾರೆ ಶ್ರೀ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು ಹಾಗೂ ಈ ವರ್ಧಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರೂ ಆದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ಆತ್ಮೀಯ ಬಂಧುಗಳೇ, ವೇದಿಕೆಯಲ್ಲಿ ವಿರಾಜಮಾನರಾದ ಗಣ್ಯರೇ, ಮಾಧ್ಯಮ ಮಿತ್ರರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮ ನಾಡಿನ ಪುಣ್ಯಕ್ಷೇತ್ರ. ಇದರ ಇತಿಹಾಸದುದ್ದಕ್ಕೂ ತನ್ನ ಧಾರ್ಮಿಕ ಆಚರಣೆಗಳೊಂದಿಗೆ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಹೆಗ್ಗಡೆ ಮನೆತನದವರು ನಡೆಸಿಕೊಂಡು ಬಂದಿರುವುದು ಎಲ್ಲರಿಗೂ ವಿಧಿವತವಾಗಿರುವ ವಿಷಯ. ಧರ್ಮಸ್ಥಳವು ಬೃಹತ್ತಾಗಿ ವಿಕಾಸಮುಖಿಯಾಗಿ ಬೆಳೆದು ಬಂದಿರುವುದು ಧರ್ಮಾಧಿಕಾರಿಗಳ ಅಧಿಕಾರಾವಧಿಯಲ್ಲಿ. ಇದೀಗ 57 ಸಂವತ್ಸರಗಳನ್ನು ಸಂಪನ್ನಗೊಳಿಸಿ ಧಾರ್ಮಿಕ ಕಾರ್ಯಕ್ರಮ ಹಾಗೂ ವ್ಯಕ್ತಿಗತ ಗುಣ ಮತ್ತು ಗೌರವ ಎರಡರಲ್ಲೂ ಔನ್ನತ್ಯವನ್ನು ಸಾಧಿಸಿರುವ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಅಧಿಕಾರವಾಹಿಯ 58ನೆಯ ಪಟ್ಟಾಭಿಷೇಕದ ವರ್ಧಂತ್ಯೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ. ನಡೆದಾಡುವ ದೇವರೆಂದೇ ಪ್ರಖ್ಯಾತರಾದ ತ್ರಿವಿಧ ದಾಸೋಹಗಳನ್ನು ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಜೀವನವನ್ನು ಸುಗಮವಾಗಿಸಿದ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಶಿಷ್ಯರಾಗಿ ಅದೇ ಪರಂಪರೆಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿರುವ ಜ್ಞಾನ ದಾಸೋಹಗಳ ಮೂಲಕ ಸುಮಾರು 130 ಶಿಕ್ಷಣ ಸಂಸ್ಥೆಗಳ ಕಾರ್ಯಯೋಜನೆಯನ್ನು ನಿರೂಪಿಸುತ್ತಿರುವ, ಪ್ರತಿದಿನ 10,000 ವಿದ್ಯಾರ್ಥಿಗಳಿಗೆ ಉಚಿತ ಅನ್ನದಾಸೋಹವನ್ನು ನಿರ್ವಹಿಸುತ್ತಿರುವ ಬಸವಣ್ಣನವರ ತತ್ವ ಕಾಯಕವೇ ಕೈಲಾಸ ಮತ್ತು ಜನಸೇವೆಯೇ ದೇವರ ಸೇವೆ ಎಂದು ನಂಬಿಕೊಂಡು ಕಾರ್ಯ ಮಾಡುತ್ತಿರುವ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರು ತುಮಕೂರು ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಸಿದ್ಧಗಂಗಾ ಸ್ವಾಮೀಜಿಯವರ ಈ ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಈ ಸಾರ್ಥಕ ಸಂಭ್ರಮದ ಪರಂಪರಾಗತವಾಗಿ ಬಂದಿರುವ ಧರ್ಮ ಕಾರ್ಯ
ದಾನಗಳು ಕಾಲಕಾಲಕ್ಕೆ ವಿಸ್ತೃತಗೊಂಡು ಅನ್ನದಾನ, ವಸ್ತ್ರದಾನ, ಧರ್ಮಪಡಿ, ಕೈಧರ್ಮ, ದೇವಾಲಯಗಳಿಗೆ ಸಹಾಯ, ಸಲುವಳಿ ವಿಸ್ತರಿಸಿ ಅದೇ ವಿದ್ಯಾದಾನ, ಜ್ಞಾನದಾನಗಳು ಸಂಸ್ಥೆಗಳಾಗಿ ಬೆಳೆಸಿ ಸಮಾಜಮುಖಿ ಚಿಂತನೆಗಳ ಕಾರ್ಯಗಳನ್ನು ನಿರಂತರವಾಗಿ ಮಾಡಿಸಿಕೊಂಡು ಬಂದಿರುವ ಮಾತನಾಡುವ ಮಂಜುನಾಥ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರನ್ನು ಭಕ್ತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಬೆಳ್ತಂಗಡಿ ತಾಲೂಕಿನ ಅಭಿವೃದ್ಧಿ ಹರಿಕಾರ, ನವ ಬೆಳ್ತಂಗಡಿಯ ಕನಸುಗಾರ, ಯುವ ಕ್ರಿಯಾಶೀಲ ಶಾಸಕರಾಗಿ ಜನಸೇವೆ ಮಾಡುತ್ತಿರುವ ಉತ್ತಮ ಸಂಘಟಕ, ನಮ್ಮ ಹೆಮ್ಮೆಯ ಶಾಸಕರಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪೂಜ್ಯರ ಅಪಾರ ಅಭಿಮಾನಿ ಇರಿಸಿಕೊಂಡ ಮಾನ್ಯ ಶ್ರೀ ಶಾಸಕರಾದ ಹರೀಶ್ ಪೂಂಜರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಸಾತ್ವಿಕ ವ್ಯಕ್ತಿತ್ವದ ಸ್ವಚ್ಛ ರಾಜಕಾರಣಿಯಾಗಿ ಶ್ರೀ ಕ್ಷೇತ್ರ ಬಗ್ಗೆ, ಪೂಜ್ಯರ ಬಗ್ಗೆ ಅಪಾರ ಶ್ರದ್ಧೆ ನಂಬಿಕೆಯನ್ನು ಇರಿಸಿಕೊಂಡು ನಮ್ಮೆಲ್ಲರ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶಾಸಕರು ಶ್ರೀ ಪ್ರತಾಪ್ ಸಿಂಹ ನಾಯಕರು ಅಭಿಮಾನಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನಿರಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಪರ್ಕವನ್ನು ಇರಿಸಿಕೊಂಡು ತಾಳ್ಮೆಯ ಸಹನೆಯನ್ನು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರುವ ಮಂಗಳೂರು ವಿದ್ಯುತ್ ಸರಬರಾಜು ಮಂಡಳಿ ಅಧ್ಯಕ್ಷರಾದ ಶ್ರೀ ಹರೀಶ್ ಕುಮಾರ್ ಸ್ನೇಹಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಮಹಿಳಾ ಸಬಲೀಕರಣದೊಂದಿಗೆ ಆಸರೆ ಯೋಜನೆಗಳ ಮೂಲಕ ಸಮಾಜದ ನೊಂದಿದ ಜನರಿಗೆ ಬದುಕನ್ನು ರೂಪಿಸಿಕೊಡುವಲ್ಲಿ ನಿರಂತರ ಕಾರ್ಯನಿರ್ವಹಿಸುತ್ತಿರುವ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರನ್ನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷರು, ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟಿಗಳಾದ ಡಿ ಸುರೇಂದ್ರ ಕುಮಾರ್ ಅವರನ್ನು ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಆನ್ ದಿಸ್ auspicious occasion, we extend a warm and heartfelt welcome to Srimati and Sri Shirish Beri, Kolhapur, whose gracious presence adds of joy, a dignity to this function. He has played a vital role in giving wings to the dream projects of SDM Medical College, Dental College, Engineering Colleges of Dharwad and SDM Ayurveda College to Hassan. Hearty welcome to you, sir. ಗ್ರಾಮಾಭಿವೃದ್ಧಿ ಯೋಜನೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಅನಿಲ್ ಕುಮಾರ್ ಅವರಿಗೂ ಸ್ವಾಗತ. ಇಂದಿನ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ವಿವಿಧ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಆಗಮಿಸಿರುವ ನಿಮ್ಮ ಪ್ರೀತಿಗೂ ಸ್ವಾಗತ. ವಿಶೇಷವಾಗಿ ನಮ್ಮಲ್ಲಿ ನಡೆಯುವ ಕಾರ್ಯಕ್ರಮ ಪ್ರಸಾರ ಮಾಡುವ ಮೂಲಕ ಜನಮಾನಸಕ್ಕೆ ತಿಳಿಸಿಕೊಡುವ ನಮ್ಮ ಆತ್ಮೀಯ ಮಾಧ್ಯಮ ಸ್ನೇಹಿತರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಪೂಜ್ಯ ಸ್ವಾಮೀಜಿಯವರ ಜೊತೆ ಸಿದ್ಧಗಂಗಾ ಸ್ವಾಮೀಜಿಯವರ ಜೊತೆ ಅವರ ಶಿಷ್ಯರಾದ ಎಲ್ಲರಿಗೂ ಸ್ವಾಗತವನ್ನು ಬಯಸಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಇಲ್ಲಿಗೆ ಬಂದು ನೇರದ ಊರ ನಾಗರಿಕರು, ಪರ ಊರ ಬಂಧುಗಳು, ಕ್ಷೇತ್ರದ ವಿವಿಧ ವಿಭಾಗಗಳ ಪ್ರಮುಖರು, ನಮ್ಮ ಕುಟುಂಬದ ಸದಸ್ಯರು, ಕ್ಷೇತ್ರದ ಭಕ್ತರು, ಪೂಜ್ಯರ ಅಭಿಮಾನಿಗಳು ಎಲ್ಲ ಬಂಧುಗಳನ್ನು ಪ್ರೀತಿಯಿಂದ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಟಾಟಾ ಸೆಮಿಕಂಡಕ್ಟರ್ನ CEO ಆಗಿರ್ತಕ್ಕಂಥ ಡಾಕ್ಟರ್ ಚರಣ್ ಗುರುಮೂರ್ತಿ ಅವರಿಗೂ ಕೂಡ ಸರ್ವರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಇಸ್ಕಾನ್ನ ಶ್ರೀರಾಮ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಸಮಸ್ತರ ಪರವಾಗಿ ಅತ್ಯಂತ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೀಗ ಗೌರವಾರ್ಪಣೆ. ಪರಮಪೂಜ್ಯ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ
ಧರ್ಮಸ್ಥಳದ ಪರವಾಗಿ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪೂಜ್ಯ ಹೆಗ್ಗಡೆಯವರಿಗೆ STM ಎಜುಕೇಷನಲ್ ಸೊಸೈಟಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಇವರು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರಿಗೆ SDM ಪೋಸ್ಟ್ ಗ್ರ್ಯಾಜುಯೇಷನ್ ಕಾಲೇಜಿನ SDM PG ಕಾಲೇಜಿನ ಡೀನ್ ಡಾಕ್ಟರ್ ಸೌಮ್ಯ ಅವರು ಮಾಲಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಇಸ್ಕಾನ್ನ ಶ್ರೀರಾಮ್ ಅವರಿಗೆ ರುಡ್ಸೆಡ್ಡಿಯ ED ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರು ಗೌರವ ಸಮರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಟಾಟಾದ ಸೆಮಿಕಂಡಕ್ಟರ್ನ CEO ಡಾಕ್ಟರ್ ಚರಣ್ ಗುರುಮೂರ್ತಿ ಅವರಿಗೆ ಶ್ರೀ ಶಾಂತಾರಾಮ್ ಪೈ SKDRDPಯ ಹಣಕಾಸು ನಿರ್ದೇಶಕರು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಹರೀಶ್ ಪುಂಜರ್ ಅವರಿಗೆ SDM IT ಹಾಗೂ ಹಾಸ್ಟೆಲ್ ವಿಭಾಗದ CEO ಶ್ರೀ ಪುರಣ್ ವರ್ಮಾ ಅವರು ಗೌರವ ಸಮರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮೆಸ್ಕಾಂನ ಮಂಗಳೂರು ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ ಹರೀಶ್ ಕುಮಾರ್ ಇವರಿಗೆ ಶ್ರೀ ಸುಭಾಷ್ ಚಂದ್ರ ರಾಜ್ ಇವರು ಗೌರವ ಸಮರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಶ್ರೀ ಸಿದ್ಧಗಂಗಾ ಮಠದ ಪೂಜ್ಯರ ಶಿಷ್ಯ ವೃಂದದವರು ಅಂದರೆ ಸ್ವಾಮೀಜಿಗಳು ಅನೇಕರಿಲ್ಲಿದ್ದಾರೆ. ಅವರಿಗೆಲ್ಲ ಕ್ಷೇತ್ರದ ಪರವಾಗಿ ಹರ್ಷಣ್ಣಜಿಯವರು ಗೌರವ ಸಮರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಸುರೇಂದ್ರಣ್ಣಜಿಯವರು ಕೂಡ ಸ್ವಾಮೀಜಿಗಳಿಗೆ ಗೌರವ ಸಮರ್ಪಣೆ ಮಾಡಲಿಕ್ಕೆ ಸೇರಿಕೊಳ್ಬೇಕಾಗಿ ಕೇಳ್ಕೊಳ್ತಾರೆ. ಶ್ರೀ ಡಿ ಸುರೇಂದ್ರ ಕುಮಾರ್ ಅವರಿಗೆ SKDRDPಯ ಶ್ರೀ ಮನೋಜ್ ಮಿನೇಜಸ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ವರ್ಧಂತ್ಯುತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ದೇವಳದ ಪಾರುಪತ್ಯಗಾರಾದ ಶ್ರೀ ಲಕ್ಷ್ಮೀನಾರಾಯಣ ರಾವ್ ಅವರಿಂದ ಮಾಲಾರ್ಪಣೆ. ಇದೀಗ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಯುವ ನೇತಾರ, ಧರ್ಮಸ್ಥಳ ಕ್ಷೇತ್ರದ ಅಭಿಮಾನಿ, ಕ್ಷೇತ್ರದ ಮೇಲೆ ಅಪಾರ ಭಕ್ತಿ ಹಾಗೂ ಗೌರವವನ್ನು ಹೊಂದಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಶ್ರೀ ಹರೀಶ್ ಪುಂಜ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕ್ಷೇತ್ರದ ಆರಾಧ್ಯ ದೇವರಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿ ದೇವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಕ್ಷೇತ್ರದ ಧರ್ಮಾಧಿಕಾರಿಗಳು ಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠದ ಪರಮಪೂಜ್ಯ ಶ್ರೀ 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 ಸಿದ್ಧಲಿಂಗ ಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಸ್ಕಾನ್ ಸಂಸ್ಥೆಯ ಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ SDM ಸೊಸೈಟಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಿ ಹರ್ಷೇಂದ್ರ ಕುಮಾರ್ ಅವರೇ, ಸುರೇಂದ್ರ ಕುಮಾರ್ ಅವರೇ, ಮೆಸ್ಕಾಂನ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಕುಮಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಸಹ ಬೇಡಿಕೊಳ್ಳುತ್ತಾ
ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಜಿ ಅವರ ಪಟ್ಟಾಭಿಷೇಕದ 58ನೇ ವರ್ಧಂತಿ ಮಹೋತ್ಸವದ ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಯಾಗಿ ಭಾಗವಹಿಸಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಒಂದು ಧಾರ್ಮಿಕ ಕ್ಷೇತ್ರ ಸಮಾಜಮುಖಿಯಾಗಿ ಹೇಗೆ ಕೆಲಸ ಮಾಡಬಹುದು ಎನ್ನುವಂಥದ್ದನ್ನು ದೇಶಕ್ಕೆ ಮಾತ್ರ ಅಲ್ಲ ಜಗತ್ತಿಗೆ ತೋರಿಸಿಕೊಟ್ಟವರಿದ್ದರೆ ಡಾಕ್ಟರ್ ವೀರೇಂದ್ರ ಹೆಗಡೆಜಿ ಅವರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಮೂಲಕ ಲಕ್ಷಾಂತರ ಕುಟುಂಬಕ್ಕೆ ಜೀವನಕ್ಕೆ ಶಕ್ತಿಯನ್ನು ತುಂಬಿರ್ತಕ್ಕಂಥವರು ಪೂಜ್ಯ ಕಾವಂದರು. ಸುಮಾರು 6 ಲಕ್ಷಕ್ಕಿಂತಲೂ ಹೆಚ್ಚು ಸ್ವಸಹಾಯ ಸಂಘಗಳ ಮೂಲಕ 52 ಲಕ್ಷಕ್ಕಿಂತಲೂ ಹೆಚ್ಚು ಸ್ವಸಹಾಯ ಸಂಘದ ಸದಸ್ಯರ ಮೂಲಕ ಸುಮಾರು 3,500 ಕೋಟಿಗಿಂತಲೂ ಹೆಚ್ಚು ಉಳಿತಾಯವನ್ನು ಮಾಡುವ ಮೂಲಕ ಇಡೀ ಒಂದು ಸಮಾಜಕ್ಕೆ ಶಕ್ತಿಯನ್ನು, ಆರ್ಥಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಈ ದೇಶದಲ್ಲಿ ಜಗತ್ತಿನಲ್ಲಿ ತಂದುಕೊಟ್ಟಿದ್ದರೆ ಅದು ಪೂಜ್ಯ ಕಾವಂದರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಕನಸಿನ ಯೋಜನೆಯನ್ನು, ಕಾಮನ್ ಸರ್ವಿಸ್ ಸೆಂಟರನ್ನು ಪ್ರಾಯಶಃ ಇಲ್ಲಿ ದೇಶದಲ್ಲಿ ಸುಮಾರು 6,480 ಕೇಂದ್ರಗಳನ್ನು ಪ್ರಾರಂಭಿಸಿ ಸುಮಾರು 3 ಕೋಟಿಗಿಂತಲೂ ಹೆಚ್ಚು ಜನರಿಗೆ ಸೇವೆಯನ್ನು ಕೊಟ್ಟಿರ್ತಕ್ಕಂಥ ದೇಶದ ಏಕೈಕ ಸಂಸ್ಥೆ ಇದ್ದರೆ ಮತ್ತು ಮಾರ್ಗದರ್ಶನವನ್ನು ಮಾಡಿದರೆ ಅದು ಪೂಜ್ಯ ಕಾವಂದರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೇನೆ. ಈ ರೀತಿ ಸಮಾಜದ ಬೇರೆ ಬೇರೆ ಅಶಕ್ತ ಬಂಧುಗಳನ್ನು ಗುರುತಿಸಿ ಅವರಿಗೆ ಅವರ ಜೀವನಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಜನ ಪೂಜ್ಯ ಕಾವಂದರನ್ನು ಬಹಳ ಆತ್ಮೀಯವಾಗಿ ಇಷ್ಟಪಡುವಂಥದ್ದು. ಆತ್ಮೀಯವಾಗಿ ಮಹಿಳೆಯರು ಪೂಜ್ಯರ ಬಗ್ಗೆ ಬಹಳ ಗೌರವವನ್ನು ಪಟ್ಟಿರ್ತಕ್ಕಂಥದ್ದು ಯಾವುದು ಕೇಳಿದರೆ ಮಧ್ಯವರ್ಜನ ಶಿಬಿರಗಳು. ಪ್ರಾಯಶಃ ಇವತ್ತು 1985 ಮಧ್ಯವರ್ಜನ ಶಿಬಿರಗಳ ಮೂಲಕ 1,33,000ಕ್ಕಿಂತಲೂ ಮೆಕ್ಕಿದ ವ್ಯಕ್ತಿಗಳನ್ನು ಮಧ್ಯವರ್ಜಿಸುವ ರೀತಿಯಲ್ಲಿ ಮಾಡಿರ್ತಕ್ಕಂಥ ಮಹಾನ್ ಸಾಧನೆಯನ್ನು ಮಾಡಿರ್ತಕ್ಕಂಥ ಕೀರ್ತಿ ಸಲ್ಲುದಿದ್ರೆ ಅದು ಪೂಜ್ಯ ಕಾವಂದರಿಗೆ. ಇವತ್ತು ಒಂದು ಕುಟುಂಬವನ್ನು ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕುಟುಂಬವಾಗಿ ಬದುಕಬೇಕೆನ್ನುವಂಥ ಒಂದು ಕಲ್ಪನೆಯನ್ನಿಟ್ಟುಕೊಂಡು ಪೂಜ್ಯರು ಮಾಡತಕ್ಕಂಥ ಕಾರ್ಯ. ಪ್ರಾಯಶಃ ಇವತ್ತು ಸಮಾಜದಲ್ಲಿ ನಾವು ಯಾವ ರೀತಿಯಾಗಿ ಇದ್ದೇವೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ಬೆಕ್ಕು ಪಾರಿವಾಳಕ್ಕೆ ತುಂಬ ಕಾಟ ಕೊಡ್ತಾ ಇರ್ತದೆ. ಈಗ ತಿಂತೇನೆ ಅಂತ ಹೇಳ್ತಾ ಇರ್ತದೆ. ಆದರೆ ಕೊನೆಗೆ ಒಂದು ಮಾತು ಹೇಳ್ತದೆ ಅಂತೆ ಬೆಕ್ಕು, ನಿನಗೆ ನನ್ನ 6ನೇ ಜನ್ಮದಲ್ಲಿ ನಾನು ಅತ್ಯಂತ ಪ್ರೀತಿ ಮಾಡುವ ವ್ಯಕ್ತಿ ಆಗ್ತೇನೆ ನಾನು ಅಂತೇಳಿ. ಇವತ್ತು ಸಮಾಜ ಹಾಗೆ ಇದೆ. ಇವತ್ತಿನ ಬದುಕಿನಲ್ಲಿ ಎಷ್ಟು ಹಿಂಸೆ ಕೊಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಹಿಂಸೆಯನ್ನು ಕೊಟ್ಟು ಮುಂದಿನ ಜನ್ಮದಲ್ಲಿ ಪ್ರೀತಿ ಕೊಡ್ತೇನೆ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ಸಮಾಜ ಇರತಕ್ಕಂಥದ್ದು. ಪ್ರಾಯಶಃ ಪ್ರೀತಿ ಬೇಕಾಗಿರೋದು ನಮಗೆ ಇವತ್ತಿನ ಜೀವನಕ್ಕೆ, ಇವತ್ತಿನ ಗಳಿಗೆಗೆ. ಪ್ರಾಯಶಃ ಇವತ್ತು ಇಡೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ದೇಶಕ್ಕೆ ಒಂದು ಶಾಂತಿಯ ಪ್ರೀತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಅದು ಪೂಜ್ಯ ಕಾವಂದರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ಇವತ್ತು ಸ್ವಚ್ಛವಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ನೀರಿನಲ್ಲಿ ಮೀನು ಬದುಕೋದಿಲ್ಲ, ಶುದ್ಧ ನೀರಿನಲ್ಲಿ ಮೀನು ಬದುಕೋದಿಲ್ಲ. ಅಶುದ್ಧ ನೀರಿನಲ್ಲಿ ಎಷ್ಟು ಬೇಕಾದರೂ ಮೀನುಗಳು ಬದುಕ್ತದೆ. ಒಬ್ಬ ಸತ್ಯವಂತ ವ್ಯಕ್ತಿಯ ಹತ್ರ ಜನರ ಒಡನಾಟ ಬಹಳ ಕಡಿಮೆ ಇರ್ತದೆ. ಅಪ್ರಾಮಾಣಿಕ, ಮೋಸ, ವಂಚನೆ ಮಾಡ್ತಕ್ಕಂಥವರ ಬಳಿಯಲ್ಲಿ ಸಾವಿರಾರು ಜನರು ಬಂದು ಸೇರಿಕೊಳ್ತಾರೆ. ಇವತ್ತಿನ ಸಮಾಜ ಹೀಗಿರ್ತದೆ. ಅದರ ಮಧ್ಯದಲ್ಲಿ ಸತ್ಯವಂತರಾಗಿ, ನ್ಯಾಯವಂತರಾಗಿ, ಸಮಾಜಕ್ಕೆ ಒಂದು ದಿಟ್ಟವಾಗಿರ್ತಕ್ಕಂಥ ಹೆಜ್ಜೆಯನ್ನು ಕೊಟ್ಟು ಸಮಾಜ ಹೀಗೆ ಇರಬೇಕು ಎನ್ನುವಂಥದ್ದನ್ನು ಈ ದೇಶದಲ್ಲಿ ತೋರಿಸಿಕೊಟ್ಟಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇದ್ದರೆ ಅದು ಪೂಜ್ಯ ಕಾವಂದರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸಮಾಜವನ್ನು
ಅದರಲ್ಲೂ ವಿಶೇಷವಾಗಿ ಬೆಳ್ತಂಗಡಿ ಈ ಕ್ಷೇತ್ರದ ಪ್ರತಿ ಮನೆಯವರು ನಾವು ಯಾವತ್ತೂ ಸ್ಮರಿಸಬೇಕಾಗಿರ್ತಕ್ಕಂಥದ್ದು ಪೂಜ್ಯ ಕಾವಂದರನ್ನು, ಮಾತೃಶ್ರೀ ಅಮ್ಮನವರನ್ನು. ಯೋಜನೆಯ ಮೂಲಕ, ಧರ್ಮೋತ್ಥಾನ ಟ್ರಸ್ಟಿನ ಮೂಲಕ, ಇವತ್ತು ಜನಜಾಗೃತಿ ವೇದಿಕೆಯ ಮೂಲಕ ಇವತ್ತು ನೂರಾರು ಸಾವಿರಾರು ಜನರ ಬಂಧುಗಳ ಜೀವನಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯವನ್ನು ಮಾಡಿ ಈ ವರ್ಷಕ್ಕೆ 58ನೇ ವರ್ಷದ ವರ್ಧಂತಿ ಮಹೋತ್ಸವದಲ್ಲಿ ನಾವಿದ್ದೇವೆ. ಪ್ರಾಯಶಃ ಪೂಜ್ಯ ಕಾವಂದರು ವರುಷಗಳು ವಯಸ್ಸು ಹೇಳಬಾರ್ದಂತೆ, ಆದ್ರೂ 80ರ ಆಸುಪಾಸಿನಲ್ಲಿರ್ತಕ್ಕಂಥ ಪೂಜ್ಯ ಕಾವಂದರು ಇವತ್ತಿಗೂ 20ರ ಹರೆಯದ ಯುವಕರ ರೀತಿಯಲ್ಲಿ ಸಮಾಜವನ್ನು ಮುನ್ನಡೆಸ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಪೂಜ್ಯ ಕಾವಂದರು. ಪ್ರಾಯಶಃ ಇವತ್ತು ನಮಗೆಲ್ಲರಿಗೆ ಹೆಮ್ಮೆ ಇದೆ. ಈ ತಾಲೂಕಿನ ನಾವೆಲ್ಲ ಪುಣ್ಯವಂತರು. ಎಷ್ಟು ದೊಡ್ಡ ರೀತಿಯಲ್ಲಿ ಸಮಾಜದ ಏಳಿಗೆಗೋಸ್ಕರ ಹಿತಚಿಂತನೆಯನ್ನು ಮಾಡಿರ್ತಕ್ಕಂಥವ್ರು ಪೂಜ್ಯ ಕಾವಂದರು. ಇವತ್ತು ಪೂಜ್ಯ ಕಾವಂದರ 58ನೇ ವರ್ಧಂತಿ ಮಹೋತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ಸ್ವಾಮೀಜಿಯವರು ಅನ್ನು ಕಂಡಾಗ ನನ್ನ ಮನಸ್ಸಿಗೆ ಅನಿಸಿರೋದು ಪ್ರಾಯಶಃ ಸಿದ್ಧಗಂಗಾ ಮಠ ಅಂತ ಹೇಳಿದರೆ ದಾಸೋಹಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ನೂರಾರು ವಿದ್ಯಾರ್ಥಿಗಳಿಗೆ ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿಯನ್ನು ಬಹಳ ಅರ್ಥವತ್ತಾಗಿ ಹೇಳಿಕೊಟ್ಟಿರ್ತಕ್ಕಂಥ ಮಠ. ಪ್ರಾಯಶಃ ಅನ್ನದಾಸೋಹ ಸಿದ್ಧಗಂಗಾ ಮಠದಲ್ಲಿ ಹೇಗೆ ನಡೀತಿತ್ತೋ ಪ್ರಾಯಶಃ ಅದೇ ರೀತಿಯಲ್ಲಿ ಅನ್ನದಾಸೋಹ ನಡೀತಕ್ಕಂಥ ಕ್ಷೇತ್ರ ಧರ್ಮಸ್ಥಳದ ಪುಣ್ಯಕ್ಷೇತ್ರ. ಪ್ರಾಯಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಗಳು ಭಾಗವಹಿಸಿರ್ತಕ್ಕಂಥದ್ದು ಪೂಜ್ಯರ ವರ್ಧಂತಿ ಮಹೋತ್ಸವಕ್ಕೆ ನಿಜವಾಗ್ಲೂ ಅರ್ಥ ಬಂದಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಪ್ರಾಯಶಃ ನಾನು ಹೆಚ್ಚು ಮಾತಾಡಿದೆ. ನನ್ನಂಥ ಒಬ್ಬ ವಯಸ್ಸಿನಲ್ಲಿ ಕಿರಿಯ ಈ ವೇದಿಕೆಯಲ್ಲಿರೋದ್ರಲ್ಲಿ ಅತ್ಯಂತ ಕಿರಿಯ ವಯಸ್ಸಿನವ ನಾನು. ಆದರೆ ಪ್ರೀತಿ ಇಟ್ಟು ಪೂಜ್ಯ ಕಾವಂದರ ಆವಾಗ ಹೇಳಿದರು, ಹರ್ಷಣ್ಣ ಮಾತಾಡುವಾಗ ಹೇಳಿದರು, ಅಭಿಮಾನಿ ಅಂತ. ಯಾವತ್ತೂ ಈ ಕ್ಷೇತ್ರ ಮತ್ತು ಈ ಹಿಂದೂ ಸಮಾಜ ಮತ್ತು ಇಲ್ಲಿಯ ಎಲ್ಲ ವ್ಯವಸ್ಥೆಗೆ ಶಕ್ತಿಯಾಗಿರ್ತಕ್ಕಂಥ ಪೂಜ್ಯರ ಅಭಿಮಾನಿಯಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೇನೆ ಎನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಪುನರುಚ್ಚರಿಸಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಪೂಜ್ಯ ಕಾವಂದರಿಗೆ ಇಡೀ ತಾಲೂಕು ಮಾತ್ರ ಅಲ್ಲ, ಇಡೀ ದೇಶದ ಜನರ ಆಶೀರ್ವಾದದ ಮೂಲಕ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಈ ಸಮಾಜದ ಏಳಿಗೆಗೋಸ್ಕರ, ಈ ಸಮಾಜದ ಉನ್ನತಿಗೋಸ್ಕರ ಸೇವೆ ಮಾಡುವಂತಹ, ಅವರ ಸೇವೆಯನ್ನು ನಾವು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಮಂಜುನಾಥ ಸ್ವಾಮಿಯ ಆಶೀರ್ವಾದದ ಮೂಲಕ ಸಿಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ಈ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಮತ್ತು ಶ್ರೀ ಕ್ಷೇತ್ರದ ಸ್ವಾಮೀಜಿಯವರಿಗೆ ಮತ್ತು ಎಲ್ಲರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಬೀದರ್ ಜಿಲ್ಲೆಯ ಕ್ಷೀರ ಕ್ರಾಂತಿಯ ಕುರಿತಾದ ಒಂದು ಸಣ್ಣ ವಿಡಿಯೋ ಪ್ರದರ್ಶನ ಇದೀಗ ತಮ್ಮ ಮುಂದೆ ಪ್ರದರ್ಶನಗೊಳ್ಳಲಿಕ್ಕಿದೆ. ಕರ್ನಾಟಕದ ಮುಕುಟವಾಗಿದ್ದ ಬೀದರ್ ಹಾಲಿನ ಉತ್ಪಾದನೆಯಲ್ಲಿ ಸಾಕಷ್ಟು ಹಿಂದೆ ಬಿದ್ದು ಬರಡಾಗಿತ್ತು. ಮನೆಯಂಗಳದ ಕಂದಮ್ಮಗಳಿಗೆ ಯಥೇಚ್ಛ ಹಾಲಿಲ್ಲ ಎನ್ನುವ ಹೊತ್ತಲ್ಲಿ ಈ ನೀಗದ ನಿರೀಕ್ಷೆ ತಲುಪಿದ್ದು ಧರ್ಮನಾಡಿನ ಹಿರಿಜೀವವನ್ನು. ಯಾವಾಗ ಬೀದರ್ ಜಿಲ್ಲೆಯಲ್ಲಿ ಹಾಲಿನ ಅಭಾವದ ಸಂಕಷ್ಟದ ಪರಿಸ್ಥಿತಿ ಮುಗಿಲು ಮುಟ್ಟಿತೋ ಆಗ ಅಲ್ಲಿನ ಜನರ ಕುರಿತಾಗಿ ಕಾಳಜಿ ವಹಿಸಿ ಶೀಘ್ರ ಕಾರ್ಯಪ್ರವೃತ್ತರಾದವರು ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರು. ಬೀದರ್ ಜಿಲ್ಲೆಯಲ್ಲಿರುವ ಒಟ್ಟು 461 ಹಾಲು ಉತ್ಪಾದಕರ ಸಂಘಗಳ ಪೈಕಿ 197 ಸಂಘಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದವು. 264 ಸಂಘಗಳು ಸಂಪೂರ್ಣ ನಿಷ್ಕ್ರಿಯಗೊಂಡಿದ್ದು ತಮ್ಮ ಅವಶ್ಯಕತೆಗಳನ್ನ ಪೂರೈಸಲಾಗದ ಹಂತ ತಲುಪಿತ್ತು. ಇಂತಹ ಪ್ರಕ್ಷುಬ್ಧ ಸಮಯದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಬೀದರ್ ಜಿಲ್ಲೆಯಲ್ಲಿ ಕ್ಷೀರ ಕ್ರಾಂತಿಗೆ ಹೊಸತೊಂದು ಭಾಷ್ಯ ಬರೆದು ತಮ್ಮ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯನ್ನ ಸಂಪೂರ್ಣವಾಗಿ ಬೀದರ್ ಜಿಲ್ಲೆಯಲ್ಲಿ ವಿನಿಯೋಗಿಸಿದರು.
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಕೆಎಂಎಫ್ ಮತ್ತು ಬೀದರ್ ಕಲಬುರ್ಗಿ ಹಾಲು ಒಕ್ಕೂಟಗಳ ಸಹಕಾರದೊಡನೆ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯನ್ನ ಬೀದರ್ ಜಿಲ್ಲೆಯಲ್ಲಿ ವಿನಿಯೋಗಿಸಿದ ಹೆಗ್ಗಡೆಯವರು ಅಲ್ಲಿನ ಒಟ್ಟು 136 ಹಾಲು ಉತ್ಪಾದಕರ ಸಂಘಗಳಿಗೆ ಬೇಕಿರುವ ಅವಶ್ಯಕ ಕಾಮಗಾರಿಗಳಿಗೆ ತಮ್ಮ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯ 2.45 ಕೋಟಿ ಮೊತ್ತವನ್ನ ಆರಂಭದಲ್ಲಿ ವಿನಿಯೋಗಿಸಿದರು. ತಮ್ಮ ಎರಡನೆಯ ಆವೃತ್ತಿಯ 2.50 ಕೋಟಿ ಮೊತ್ತದ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯನ್ನ ಮತ್ತೆ ಇದೇ ಕಾರ್ಯಕ್ರಮದ ಮೇಲೆ ವಿನಿಯೋಗಿಸಿದ ಪೂಜ್ಯರು ಬೀದರ್ ಜಿಲ್ಲೆಯ ಹೈನುಗಾರಿಕೆಯ ಬೇರನ್ನ ಇನ್ನಷ್ಟು ಬಲಪಡಿಸಿದರು. ಫಲವಾಗಿ ಇಂದು ಈ ಕಾರ್ಯಕ್ರಮ ಬೀದರ್ ಜಿಲ್ಲೆಗೆ ಬೆಳಕಾಗಿ ಪರಿಣಮಿಸಿದೆ. ರೈತರಿಗೆ ನಿರಂತರವಾಗಿ ಆದಾಯ ಕೊಡ್ತಕ್ಕಂಥ ಬಹುದೊಡ್ಡ ಮೂಲ ಹಾಗೂ ಸುಸ್ಥಿರತೆಯಿಂದ ಇರತಕ್ಕಂಥ ಮೂಲ ಒಂದು ಹೈನುಗಾರಿಕೆ ಆಗಿರ್ತಕ್ಕಂಥದ್ದು. ಅದರಿಂದ ಪೂಜ್ಯರು ಅದಕ್ಕೆ ಪ್ರೇರಣೆ ಕೊಟ್ಟರು. ಈ ಒಂದು ಕ್ಷೀರ ಕ್ರಾಂತಿಯ ಒಂದು ಪ್ರಯೋಗ ಯಶೋಗಾಥೆ ಪೂಜ್ಯರ ಚಿತ್ತ ಉತ್ತರ ಕರ್ನಾಟಕಕ್ಕೆ ಸಾಗಿತು. ಬಹುಶಃ ಯಾರೂ ಊಹೆ ಮಾಡಲಿಕ್ಕಿಲ್ಲ. ಬೀದರ್ ಕರ್ನಾಟಕ ರಾಜ್ಯದ ತುದಿಯ ಜಿಲ್ಲೆ, ಧರ್ಮಸ್ಥಳದಿಂದ 800 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿ ಕ್ಷೀರ ಕ್ರಾಂತಿ ಮಾಡಬೇಕಂತ ಪೂಜ್ಯ ಶ್ರೀ ಹೆಗ್ಗಡೆಯವರು ಸಂಕಲ್ಪ ಮಾಡಿದರು. ಅವರು ಸಂಕಲ್ಪ ಮಾಡಿದ ಕೆಲವೇ ವರ್ಷಗಳಲ್ಲಿ ಕ್ಷೀರ ಕ್ರಾಂತಿಯು ಇಂದು ಯಶೋಗಾಥೆಯಾಗಿ ಇಡೀ ಒಂದು ದೇಶಕ್ಕೆ ಮಾದರಿಯಾಗ್ತಕ್ಕಂಥ ಕಾರ್ಯಕ್ರಮವಾಗಿದೆ. ಆರಂಭದಲ್ಲಿ ಜಾನುವಾರುಗಳಿಗೆ ಆರೋಗ್ಯ ಶಿಬಿರಗಳನ್ನ ಸಂಘಟಿಸುವ ಮೂಲಕ ಜಾನುವಾರುಗಳ ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಯಿತು. ಮೊದಲು ನಮಗೆ ಅಷ್ಟು ಅನಿಸ್ತಿದ್ದಿಲ್ಲ, ಹೈನ ಮಾಡ್ಬೇಕಂದ್ರೆ ಭಾಳ ಇದು ಅನ್ನಿಸ್ತಿತ್ತು. ಇವಾಗ ನಮಗೆ ತರಬೇತಿಗಳು ಆಗೋದ್ರಿಂದ ಥೋಡೆ ಏನೋ ಮಾಡ್ಬೇಕಂತ ಜಾಸ್ತಿ ಉತ್ಸಾಹ ಬರ್ತಾ ಇದೆ. ಮೊದಲು ನಾವು ಬರೀ ತಂದು ಹುಲ್ಲು ಅದು ಹಾಕ್ತಾ ಇದ್ದೆವು. ಈಗ ನಮಗೇನಾಗಿದೆ, ಕುದುರೆ ಮೆಂತೆ, ಹೈಡ್ರೋಜನು ಮತ್ತು ಸೂಪರ್ ನೇಪರು ಇವು ಹಾಕೋದ್ರಿಂದ ನಮಗೆ ತರಬೇತಿ ಆಗೋದ್ರಿಂದ ಖರ್ಚು ಕಡಿಮೆ ಆಗ್ತಾ ಇದೆ. ನಮಗೆ ಹಾಲಿನಲ್ಲಿ ದುಡ್ಡು ಉಳಿತಾಯ ಅನ್ನಿಸ್ತಾ ಇದೆ. ಪುನಶ್ಚೇತನಗೊಳಿಸಲಾದ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಕಾರ್ಯದರ್ಶಿಗಳಿಗೆ ಮಾಸಿಕ ಗೌರವಧನವನ್ನ ನೀಡಿ ಹಾಲು ಸಂಘಗಳ ಬಲವರ್ಧನೆಗೆ ಪ್ರೇರಣೆ ನೀಡಲಾದ ಪರಿಣಾಮ ಜಿಲ್ಲೆಯಲ್ಲಿ ಗುಣಮಟ್ಟದ ಹಾಲು ಉತ್ಪಾದನೆ ಹೆಚ್ಚಿಸುವಲ್ಲಿ ಈ ಬೆಳವಣಿಗೆಗಳು ಮಹತ್ತರ ಪಾತ್ರ ವಹಿಸಿದವು. ಮಹಿಳಾ ಸೊಸೈಟಿಯನ್ನು ಪ್ರಾರಂಭ ಮಾಡ್ಬೇಕಂತ ಹೇಳಿದ್ರಿ. ಅದಕ್ಕೋಸ್ಕರ ಮೊದಲು ಪ್ರಾರಂಭ ಮಾಡಿದೆವ್ರಿ. ಮೊದಲು 5 ಲೀಟ್ರ್ ಹಾಲು ಇದ್ದವು ರೀ. ಮೊದಲು ಪ್ರಥಮವಾಗಿ 100 ಲೀಟ್ರ್ ತನಕ ಹಾಲಾಗಿದ್ದವು ರೀ ಮೇಡಮ್. 5 ಲೀಟ್ರ್ ಇದ್ದಾಗ ನಮಗೇನು ಇದಿದ್ದಿಲ್ಲ ರೀ, ಇನ್ಕಮ್ ಆಗ್ತಾ ಇದ್ದಿಲ್ಲ ರೀ ಮೇಡಮ್. ತದನಂತರ ನಮಗೆ ಧರ್ಮಸ್ಥಳ ಕಡೆಯಿಂದ 2500 ರೂಪಾಯಿ ಒಂದು ಪ್ರೋತ್ಸಾಹನ ನಮಗೆ ಪಗಾರ ಇದಾಗಿ ಕೊಡ್ತಿದ್ರಿ, ಸಂಬಳ ಆಗಿ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮುನ್ನಡೆಸುತ್ತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುತುವರ್ಜಿಯಲ್ಲಿ ನಡೆದ ಈ ಕಾರ್ಯಕ್ರಮದ ವಿಸ್ತರಣಾ ಕೆಲಸಕ್ಕೆ ಯೋಜನೆ ಬೆಂಬಲವಾಗಿ ನಿಂತಿದ್ದು, ಆರಂಭದಲ್ಲಿ ರೈತರ ಮತ್ತು ಜಿಲ್ಲೆಯ ಸ್ಥಳೀಯ ಸಂಘ ಸಂಸ್ಥೆಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಯೋಜನೆಯನ್ನ ಸಿದ್ಧಪಡಿಸಿಕೊಂಡಿತ್ತು. ತದನಂತರದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮದ ಮೂಲಕ ಜಾನುವಾರುಗಳ ಬೆಳವಣಿಗೆ ಮತ್ತು ಪೌಷ್ಟಿಕಾಂಶಗಳ ವೃದ್ಧಿಗಾಗಿ ಸಮತೋಲಿತ ಪಶು ಆಹಾರ, ಹಸಿರು ಹುಲ್ಲು ನಾಟಿ, ಕೃತಕ ಗರ್ಭಧಾರಣೆ, ಜಂತುಹುಳು ಹಾಗೂ ಇತರ ಪೂರಕ ಔಷಧ ವಿತರಣೆ, ಅಧ್ಯಯನ ಪ್ರವಾಸ ಹಾಗೂ ತಾಂತ್ರಿಕ ತರಬೇತಿ ನೀಡುವ ಮೂಲಕ ಹೈನುಗಾರಿಕೆಗೆ ಸೂಕ್ತ ಮಾರ್ಗದರ್ಶನ ಮತ್ತು ಪ್ರೇರಣೆಯನ್ನ ರೈತರಿಗೆ ಒದಗಿಸಲಾಯಿತು. ಪೂಜ್ಯ ವೀರೇಂದ್ರ ಹೆಗ್ಗಡೆಜಿಯವರು ಬೀದರ್ ಜಿಲ್ಲೆಗೆ ಆಗಮಿಸಿ ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ರಾಜ್ಯಸಭೆ ಸಂಸದರಾಗಿ ಈ ಜಿಲ್ಲೆಯ ಹೈನುಗಾರಿಕೆ ಅಭಿವೃದ್ಧಿಗೋಸ್ಕರ ಸಂಸದರ ನಿಧಿಯಿಂದ ಸುಮಾರು 5 ಕೋಟಿ ರೂಪಾಯಿ ಅನುದಾನ ಒದಗಿಸಿ ಇವತ್ತು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಅವರಿಗೆ ತಮ್ಮದೇ ಆದಂಥ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅನುದಾನ ಕೊಟ್ಟು 17 ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಆ ಸಂಘಗಳಿಗೆ ಇವತ್ತು ಸಹಾಯಧನ ಕೊಟ್ಟು, ವಿಶೇಷವಾಗಿ ಹಾಲನ್ನು ಪರೀಕ್ಷೆ ಮಾಡುವಂಥ ಉಪಕರಣಗಳನ್ನು ಕೊಟ್ಟು ಇಡೀ ಜಿಲ್ಲೆಯಾದ್ಯಂತ ಸುಮಾರು 1 ಲಕ್ಷ 1.5 ಲಕ್ಷವರೆಗೆ ಇವತ್ತು ಹಾಲು ಉತ್ಪಾದನೆ ಆಗ್ತಾ ಇದೆ. ಮತ್ತು ರೈತರ, ಮಹಿಳೆಯರ, ಬಡವರ ಅವರೆಲ್ಲರ ಶ್ರೇಯೋಭಿವೃದ್ಧಿಗೆ ಇದು ಭಾಳ ಕಾರಣೀಕರ್ತ ಆಗಿದೆ. ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಗೆ ಸರ್ಕಾರದ ಪರವಾಗಿ, ಉಸ್ತುವಾರಿ ಮಂತ್ರಿಯಾಗಿ ನನ್ನ ಪರವಾಗಿ, ಸಮಸ್ತ ಜಿಲ್ಲೆಯ ನಾಡಿನ ಜನರ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
ಇಂದು ಬೀದರ್ ಜಿಲ್ಲೆಯಲ್ಲಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಪ್ರದೇಶಾಭಿವೃದ್ಧಿ ನಿಧಿಯ ಸಮರ್ಪಕ ಬಳಕೆಯಿಂದಾಗಿ ಸ್ಥಗಿತಗೊಂಡಿದ್ದ 70 ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಪುನರಾರಂಭ ಕಂಡರೆ 77 ನೂತನ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಆರಂಭಗೊಂಡಿವೆ. ಈ ಹಿಂದೆ ದಿನವೊಂದಕ್ಕೆ ಸಂಗ್ರಹವಾಗುತ್ತಿದ್ದ 18,000 ಲೀಟರ್ ಹಾಲಿನ ಪ್ರಮಾಣ 1,20,000 ಲೀಟರ್ಗೆ ಹೆಚ್ಚಳಗೊಂಡಿದೆ. ಭವಿಷ್ಯದಲ್ಲಿ ಬೀದರ್ ಜಿಲ್ಲೆಯು ಇನ್ನಷ್ಟು ಅಧಿಕ ಮಟ್ಟದಲ್ಲಿ ಹಾಲು ಉತ್ಪಾದಿಸುವ ಗುರಿಯನ್ನ ಹೊಂದಿದ್ದು, ಯೋಜನೆ ಈ ದಾರಿಯಲ್ಲಿ ಜಿಲ್ಲೆಗೆ ನೆರವಾಗುತ್ತಿದೆ. ನಮ್ಮ ಜಿಲ್ಲೆಯಲ್ಲಿ ಹೆಗ್ಡೆ ಅವರು 5 ಕೋಟಿ ಸರಾಸರಿ ನಮ್ಮ ಜಿಲ್ಲೆಯಲ್ಲಿ MP ಲ್ಯಾಂಡ್ನಲ್ಲಿ ಕೊಟ್ಟಿದ್ದಾರೆ, ವಿಚ್ ಇಸ್ ಅಗೇನ್ ಅ ಗ್ರೇಟ್ ಹೆಲ್ಪ್ ಟು ಅವರ್ ಫಾರ್ಮರ್ಸ್. ಸಾಫ್ಟ್ ಕಾಂಪೊನೆಂಟ್ SKDRDP ಇಂದ ಫಿನಾನ್ಸ್ ಆಗಿದೆ. ಅದರಲ್ಲಿ ಸ್ಟಾಫ್ ಸ್ಯಾಲ್ರಿ, ಟ್ರೈನಿಂಗ್ ಮತ್ತು ಎಕ್ಸ್ಟೆನ್ಷನ್ ಆ್ಯಕ್ಟಿವಿಟೀಸ್ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ನು ಮಾಡ್ತಿದ್ದಾರೆ. 3.25 ಕೋಟಿ ಅದರಲ್ಲಿ ಕೂಡ ಅವರು ಯೂಸ್ ಮಾಡಿದ್ದಾರೆ. ಸೊ ಈಗ ಶ್ವೇತ ಕ್ರಾಂತಿ ನಾವು ಏನು ಮಾತಾಡ್ತೀವಿ, ವೈಟ್ ರೆವಲ್ಯೂಷನ್, ಅದೂ ನಮ್ಮ ಜಿಲ್ಲೆಯಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಇನ್ನೂ ಮುಂದಕ್ಕೆ ಹೋಗುತ್ತೆ ಅಂತ ನಾನು ಆಶಿಸುತ್ತೇನೆ. ಮತ್ತು ಧನ್ಯವಾದ ಕೂಡ ಹೇಳ್ತೇನೆ. ಏನು ಕಾವಂದಿರ ಆಶಯ ಅಥವಾ ಅವರ ಆಶೀರ್ವಾದ ಏನು ಇದೆ ನಮಗೆ ಅಂದರೆ, 1 ಲಕ್ಷ ಲೀಟ್ರ್ ಮಾಡಲಿಕ್ಕೆ ನಮಗೆ ಆದೇಶ ಇದೆ. ಆ ಆದೇಶ ತಕ್ಕಂಗೆ ನಾವೆಲ್ಲರೂ ಎರಡೂ ತಂಡದಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ನಮಗೇನು ಪರಿಕರನ ಕೊಟ್ಟಿದ್ದು ಇದು ಸಾಮಾನ್ಯ ಅಲ್ಲ, ಇದು ಭಾಳಷ್ಟು ದೊಡ್ಡದ ಒಂದು ಆಶೀರ್ವಾದ ಇದು. ಸೊ ಇದರಿಂದ ನಾವು ಬದಲಾವಣೆ ಆಗಿದ್ವಿ. ಬೀದರ್ ಜಿಲ್ಲೆ ಭಾಳಷ್ಟು ಬದಲಾವಣೆ ಆಗಿದೆ. ಭಾರತದ ಘನತೆವೆತ್ತ ಪ್ರಧಾನಿ ನರೇಂದ್ರ ಮೋದಿಯವರು ಪೂಜ್ಯರನ್ನ ಸಂಸದರಾಗಿ ಅನುಮೋದಿಸಿದ ಹಿಂದಿನ ಉದ್ದೇಶ ಈ ಕಾರ್ಯಕ್ರಮದ ಮೂಲಕ ಸಂಪೂರ್ಣಗೊಂಡಿದೆ. 12ನೇ ಶತಮಾನದಾಗ ಹೆಂಗೆ ಬಸವಣ್ಣವ್ರ ಕಾಲಕ್ಕೆ ಆಗೋಯ್ಯಲ್ಲ, ಹಂಗೆ ಈ ಕಲಿಯುಗದಾಗ ಅವರು ಒಂದು ಶರಣರ ರೂಪ ತಾಳೆ ಬಂದಾರ, ಜನ ಸೇವೆ ಮಾಡಕ್ಕೆ ಬಂದಾರ. ವೀರೇಂದ್ರ ಹೆಗ್ಗಡೆ ಅವರು ದೇವರಂತೆ ಹೇಳಕ್ತಾರೆ. ನಾನು ಕರುನಾಡಿನಾದ್ಯಂತ ಜನರ ಕಣ್ಣೀರಿಗೆ ಮೊದಲು ಮರುಗುವ ಜೀವ ಹೊಂದಿದ್ದರೆ ಅವರು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ಒಬ್ಬ ಘನತೆವೆತ್ತ ಸಂಸದರಾಗಿ ಸಂಸದರ ಪ್ರಾದೇಶಿಕ ನಿಧಿಯನ್ನ ಹಿಂದುಳಿದ ಜಿಲ್ಲೆಯೊಂದರ ಅಭಿವೃದ್ಧಿಗೆ ಬಳಸಿದ ಇವರ ನಡೆದಾಡುವ ಮಂಜುನಾಥನೆಂಬ ಹೆಸರಿಗೆ ಅನ್ವರ್ಥ. ಪೂಜ್ಯ ಹೆಗ್ಗಡೆಯವರ ರೈತಪರ ಯೋಜನೆಗಳ ಕುರಿತಾದಂತಹ, ಅದರಲ್ಲೂ ಮುಖ್ಯವಾಗಿ ಬೀದರ್ ಜಿಲ್ಲೆಯ ಕ್ಷೀರಕ್ರಾಂತಿಯ ಕುರಿತಾದ ಪುಸ್ತಕ ಬಿಡುಗಡೆಯನ್ನು ಪೂಜ್ಯ ಕಾವಂದರು ಇದೀಗ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಪೂಜ್ಯ ಹೆಗ್ಗಡೆಯವರ ರೈತರ ಪರ ಯೋಜನೆಗಳ ಕುರಿತಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ಅನಿಲ್ ಕುಮಾರ್ ಅವರು. ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಕಾವಂದರಿಗೂ ಮಾತೃಶ್ರೀಮನವರಿಗೂ ವಂದಿಸಿಕೊಳ್ಳುತ್ತಾ, ಸಿದ್ಧಗಂಗಾ ಮಹಾಸ್ವಾಮಿಯವರಿಗೂ ವಂದಿಸಿಕೊಳ್ಳುತ್ತಾ, ವೇದಿಕೆ ಮೇಲೆ ಉಪಸ್ಥಿತಿ ಇರತಕ್ಕಂಥ ಎಲ್ಲ ಸ್ವಾಮೀಜಿಯವರಿಗೂ, ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಜ್ಜನ ಮಿತ್ರರಿಗೂ ವಂದಿಸಿಕೊಳ್ಳುತ್ತಾ, ಬಹುಶಃ ಈಗಾಗಲೇ ವಿಡಿಯೋದಲ್ಲಿ ಈ ಒಂದು ಕಿರುಚಿತ್ರವನ್ನು ನೋಡಿದ ನಂತರ ವಿವರವನ್ನು ಹೇಳಬೇಕಾಗಿಲ್ಲ. ಆದರೂ ಮುಖ್ಯವಾಗಿ ನಾವು ಗಮನಿಸಬೇಕಂದ್ರೆ, ಪರಮಪೂಜ್ಯ ಕಾವಂದರ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳ ಒಂದು ಆಯಾಮಗಳನ್ನು, ಫಲಶ್ರುತಿಯನ್ನು ದೇಶಕ್ಕೆ ಬರಬೇಕು, ದೇಶ ಅದರಿಂದ ಅಭಿವೃದ್ಧಿ ಹೊಂದಬೇಕನ್ನೋ ಆಶಯದಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಪೂಜ್ಯರನ್ನು ರಾಜ್ಯಸಭೆಯ ಮೇಲ್ಮನೆಯ ಹಿರಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಪರಮಪೂಜ್ಯರು ಪಕ್ಷಾತೀತವಾಗಿರ್ತಕ್ಕಂಥವರು, ಎಲ್ರಿಗೂ ಪ್ರೋತ್ಸಾಹ ಕೊಡ್ತಕ್ಕಂಥವರು. ಆದರೆ ಅವರ ಅನುಭವಗಳನ್ನು ದೇಶಕ್ಕೆ, ಕರ್ನಾಟಕ ರಾಜ್ಯ ಅಷ್ಟೇ ಅದರ ಫಲವನ್ನು ಪಡೆಯೋದಲ್ಲ, ದೇಶಕ್ಕೆ ಅದರ ಅಭಿವೃದ್ಧಿಗಳು ಬರಬೇಕನ್ನೋ ಆಶಯ ಬಹುಶಃ ಸಂಸದರಾಗಿ ಪ್ರಥಮ ಹೆಜ್ಜೆಯಲ್ಲಿ ಅದು ಸಾಕಾರವಾಗಿದೆ ಅನ್ನೋದಕ್ಕೆ ಇವತ್ತು ನಮ್ಮ ಬೀದರ್ನ ಕ್ಷೀರಕ್ರಾಂತಿ ಸಾಕ್ಷೀಭೂತವಾಗಿದೆ. ಸಂಸದರು ಆದ ಕೂಡಲೇ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿ ಅಂಥೇಳಿ ಪ್ರತಿ ವರ್ಷ 5 ಕೋಟಿ ರೂಪಾಯಿ ಬರುತ್ತೆ.
5 ಕೋಟಿ ರೂಪಾಯಿಲಿ ಸಾಮಾನ್ಯವಾಗಿ ನಮಗೆ ಸಂಸದರ ನಿಧಿ ಅಂದರೆ ಬಸ್ ಸ್ಟ್ಯಾಂಡ್ಗಳು ಬಹಳ ಸ್ಥಳೀಯವಾಗಿ ಅನೇಕ ಬೇಡಿಕೆಗಳು ಇರ್ತಕ್ಕಂಥದ್ದು, ಕೆಲವೊಂದು ಅಗತ್ಯಗಳನ್ನ ಅವರು ಪೂರೈಸಬೇಕಾಗುತ್ತೆ. ಆದರೆ ಪೂಜ್ಯರ ಯಾವುದೇ ಕಾರ್ಯಕ್ರಮ, ಪೂಜ್ಯರು ಸ್ಥಾಪಿಸಿದ ಅನೇಕ ಸಂಸ್ಥೆಗಳನ್ನು ನೀವು ನೋಡಿದರೂ ಕೂಡ ಪೂಜ್ಯರ ಎಲ್ಲ ಕಾರ್ಯಕ್ರಮಗಳು 2 ಆಯಾಮಗಳನ್ನ ಹೊಂದಿರತಕ್ಕಂಥದ್ದು. ಒಂದು, ಸಮಾಜದಲ್ಲಿ ಬಹಳ ಜಟಿಲವಾದ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡಬೇಕು ಆ ಕಾರ್ಯಕ್ರಮ. ಎರಡನೇದು, ಆ ಕಾರ್ಯಕ್ರಮ ಒಂದು ಮಾಡೆಲ್ ಆಗಿ, ಅದು ರಾಜ್ಯನೋ ದೇಶಕ್ಕೆ ಒಂದು ಮಾದರಿ ಕಾರ್ಯಕ್ರಮವಾಗಿ ಬೇರೆಯವರು ಅದನ್ನು ಅನುಕರಣೆಯಾಗಿ ಆ ಕಾರ್ಯಕ್ರಮ ವಿಸ್ತರಣೆ ಆಗ್ತಾ ಹೋಗಬೇಕು. ಅದು ಯೋಜನೆ ಕಾರ್ಯಕ್ರಮ ಇರ್ಬೋದು, ಅನೇಕ ಸಂಸ್ಥೆಗಳ ಕಾರ್ಯಕ್ರಮ ಇರ್ಬೋದು. ಬಹುಶಃ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿ ಬಳಕೆಯಲ್ಲೂ ಕೂಡ ಅದೇ ಆಯಾಮದಲ್ಲಿ ಪೂಜ್ಯರು ಕೂಡ ಅದನ್ನು ಬಳಕೆ ಮಾಡಿದ್ದಾರೆ. ಯಾಕಂದರೆ ಬೀದರ್ ಕರ್ನಾಟಕ ರಾಜ್ಯದ ತುತ್ತ ತುದಿಯಲ್ಲಿರ್ತಕ್ಕಂತಹ ಒಂದು ಜಿಲ್ಲೆ, ಧರ್ಮಸ್ಥಳದಿಂದ 800 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಜಿಲ್ಲೆ. ನಮಗೆಲ್ಲ ಬೀದರು, ಗುಲ್ಬರ್ಗ, ಯಾದಗಿರಿ ಅಂದರೆ ಅಲ್ಲಿ ನೀರು ಸಿಗೋದೇ ಕಷ್ಟ ಅನ್ನೋ ಭಾವನೆ ಇರ್ತಕ್ಕಂಥದ್ದು. ಈಗ ಸ್ವಲ್ಪ ಅಭಿವೃದ್ಧಿ ಆಗಿರ್ತಕ್ಕಂತಹ ಜಿಲ್ಲೆಗಳಾಗಿದೆ. ಆದರೆ ಅಂತಹ ನೀರಿನ ಅಭಾವ ಇರತಕ್ಕಂಥ ಜಿಲ್ಲೆಯಲ್ಲಿ ಕ್ಷೀರದ ಗಂಗೆಯನ್ನು ಹರಿಸ್ಬೇಕಂತಹ ಸಂಕಲ್ಪವನ್ನು ಪೂಜ್ಯರು ಮಾಡಿದ್ದಾರಂದರೆ ಎಂಥ ಅಸಾಮಾನ್ಯ ಕೆಲಸಕ್ಕೆ ಪೂಜ್ಯರು ಕೈ ಹಾಕ್ತಿರ್ತಕ್ಕಂಥದ್ದಕ್ಕೆ ಇದು ಸಾಕ್ಷಿಯಾಗಿದೆ. ಅದು ಕೇವಲ ಸಂಕಲ್ಪ ಅಷ್ಟೇ ಅಲ್ಲ, ಆ ಕಾರ್ಯಕ್ರಮಗಳನ್ನ ಬಹಳ ಪರಿಣಾಮಕಾರಿಗೆ ಅನುಪಾಲನೆ ಮಾಡೋದ್ರ ಮೂಲಕ ಅದೊಂದು ಯಶೋಗಾಥೆ ಆಗುತ್ತೆ. ಯಶೋಗಾಥೆಯ ನಂತರ ಅದೊಂದು ದೇಶಕ್ಕೆ ಮಾದರಿ ಕಾರ್ಯಕ್ರಮವಾಗುತ್ತೆ. ಪ್ರಥಮದಲ್ಲಿ ಪೂಜ್ಯರು ಈ ಸಂಕಲ್ಪ ಮಾಡಿದಾಗ 18,000 ಲೀಟರ್ ಬೀದರ್ ಜಿಲ್ಲೆಯಲ್ಲಿ ದಿನವಾಹಿ ಹಾಲು ಉತ್ಪನ್ನ, ನಮ್ಮ ಒಕ್ಕೂಟದ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಬೀದರ್ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಆಂತರಿಕ ಬಳಕೆಯನ್ನೇ ಅದು ಪೂರೈಸಲಿಕ್ಕೆ ಆಗ್ತಿಲ್ಲ. ಹೊರಗಡೆಯಿಂದ ಅವರು ಹಾಲನ್ನು ತರಿಸ್ಕೊಳ್ಬೇಕಾಗಿತ್ತು. ಬಹಳಷ್ಟು ಅಪೌಷ್ಟಿಕತೆಯನ್ನು ನಾವು ಗಮನಿಸ್ತಿರ್ತಕ್ಕಂಥದ್ದು. ಪ್ರಥಮ ವರ್ಷದಲ್ಲೇ ಪೂಜ್ಯರು ಈ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾದ ಒಂದು ಪ್ಲ್ಯಾನ್ಡ್ ಆಗಿ, ಕಾಂಪ್ರಹೆನ್ಸಿವ್ ಪ್ಲ್ಯಾನ್ ಆಗಿ ಈ ಕಾರ್ಯಕ್ರಮವನ್ನು ಮಾಡಿರೋದ್ರಿಂದ ಸುಮಾರು 461 ಹಾಲು ಸಂಘಗಳು, ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂದರೆ 270ಕ್ಕಿಂತಲೂ ಹೆಚ್ಚು ಸಂಘಗಳು ನಿಷ್ಕ್ರಿಯವಾಗಿತ್ತು. ಅವು ಫಂಕ್ಷನ್ನೇ ಮಾಡ್ತಾ ಇರಲಿಲ್ಲ. ಅವುಗಳನ್ನ ಒಂದು ಕಡೆ ಸಕ್ರಿಯಗೊಳಿಸ್ತಕ್ಕಂಥದ್ದು, ಹೊಸ ಸಂಘಗಳನ್ನ ನಾವು ರಚನೆ ಮಾಡ್ತಕ್ಕಂಥದ್ದು, ಮುಖ್ಯವಾಗಿ ಅನೇಕ ವೈಜ್ಞಾನಿಕ ಉಪಕರಣಗಳನ್ನ ಅಲ್ಲಿಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು. ಒಂದು ಉದಾಹರಣೆ ನಾನು ನಿಮ್ಗೆ ಕೊಡಬೇಕಂದ್ರೆ, ಫ್ಯಾಕ್ಟೋ ಮೆಷಿನ್ಸ್ ಅಂತ ಇರ್ತಕ್ಕಂಥದ್ದು. ಅದು ಹಾಲಿನ ಕೊಬ್ಬಿನ ಅಂಶವನ್ನು ಅಳತೆ ಮಾಡಿ ಅದರ ಪ್ರಕಾರ ದರವನ್ನು ಕೊಡ್ತಕ್ಕಂಥದ್ದು. ಮೊದಲು ಬೀದರ್ನಲ್ಲಿ ಬಹಳ ಕೊಬ್ಬಿನಾಂಶ ಇರ್ತಕ್ಕಂಥ ಹಾಲನ್ನು ಕೂಡ ಸಾಮಾನ್ಯ ದರ ಎಷ್ಟಿತ್ತು ಅಷ್ಟಕ್ಕೆ ಅವ್ರು ಮಾರಾಟ ಮಾಡ್ತಾಯಿದ್ರು, 35 ರೂಪಾಯಿಗೆ ಮಾರಾಟ ಮಾಡ್ತಾಯಿದ್ರು. ಇವತ್ತು ಅದೇ ಹಾಲು, ಅದೇ ಎಮ್ಮೆಯಿಂದ ಅದೇ ರೈತರು ಪಡೆದಿರ್ತಕ್ಕಂಥ ಹಾಲು ಇವತ್ತು 100 ರೂಪಾಯಿಗಿಂತ ಹೆಚ್ಚು ಪ್ರತಿ ಲೀಟ್ರಿಗೆ ಸಿಗ್ತಾ ಇದೆ. ಹೆಚ್ಚು ಕೊಬ್ಬಿರ್ತಕ್ಕಂಥದ್ದು ಅದು ಆಟೋಮೆಟಿಕ್ ಮೆಷಿನ್ ಅದರ ಫ್ಯಾಟನ್ನು ಅದು ಗುರುತಿಸಿ ಅದು ಆಟೋಮೆಟಿಕ್ ಆಗಿ ಕೊಡ್ತಕ್ಕಂಥದ್ದು. ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ ಯೂನಿಟ್ ಕೂಡ ಮಾಡಿರ್ತಕ್ಕಂಥದ್ದು. ರೈತರು ಬಂದು ನೇರವಾಗಿ ಹಾಲನ್ನು ಹಾಕಿ ಅದೇ ಆಟೋಮೆಟಿಕ್ಕಾಗಿ ಮೆಷರ್ ಮಾಡಿ ಅವರಿಗೆ ಬಿಲ್ಲನ್ನು ಕೊಟ್ಟು ಅದು ರಿಸಿಪ್ಟ್ ಆನ್ಲೈನಲ್ಲಿ ಹೋಗಿ ಅವರ ಅಕೌಂಟಿಗೆ ಪಾವತಿ ಆಗ್ತಕ್ಕಂತಹ ಅಷ್ಟು ತಂತ್ರಜ್ಞಾನದೊಂದಿಗೆ ಅತ್ಯಾಧುನಿಕ ಸಲಕರಣೆಯೊಂದಿಗೆ ಇವತ್ತು ಬೀದರ್ನಲ್ಲಿ ಬಹಳ ಒಂದು ಮಾದರಿ ಕಾರ್ಯಕ್ರಮವಾಗಿ ಪೂಜ್ಯರು ಮಾಡಿದ್ದಾರೆ. ಆ ಎಲ್ಲ ಪರಿಕರಗಳನ್ನ ನಾವು ಮಾದರಿಯಾಗಿ ಅಲ್ಲಿ ಇಟ್ಟಿರ್ತಕ್ಕಂಥದ್ದು ನೀವು ಗಮನಿಸಬಹುದು. ಇದು ಯಾವ ರೀತಿಯಲ್ಲಿ ಪ್ರೇರಣೆ ನಮ್ಮ ರೈತರಿಗೆ ನೀಡಿತ್ತಂದರೆ, ಬೀದರ್ನಲ್ಲಿ ಬಹಳ ದೊಡ್ಡ ಮಟ್ಟದ ಹೈನುಗಾರಿಕೆಯನ್ನು ರೈತರು ಆಸಕ್ತಿ ತೋರಿಸಿದ್ರು. ಯಾಕಂದರೆ ಅವರ ಆದಾಯಗಳು ದ್ವಿಗುಣ ತ್ರಿಗುಣ ಆಗಲಿಕ್ಕೆ ಪ್ರಾರಂಭವಾಯಿತು. ಒಂದು ಕಡೆ ನಾವು ಕ್ವಾಂಟಿಟಿಯಲ್ಲಿ ಪ್ರಮಾಣವನ್ನು ನೀವು ಗಮನಿಸಿದರೆ 18,000 ಇರ್ತಕ್ಕಂಥ ಲೀಟರ್ 2ನೇ ವರ್ಷಕ್ಕೆ 52,000 ಲೀಟರ್ ಹೋಯಿತು. ಈಗ 1,20,000 ಲೀಟರ್ ಒಂದು ದಿನಕ್ಕೆ ಉತ್ಪಾದನೆ ಆಗ್ತಾಯಿದೆ. ಆ 1,20,000 ಲೀಟರ್ ಮೊದಲಿನಾಗೆ 35 ರೂಪಾಯಿ 40 ರೂಪಾಯಿನಲ್ಲಿ ಸಿಗ್ತಾ ಇಲ್ಲ. ಈಗ ಅದರ ಕೊಬ್ಬಿನಾಂಶದ ಪ್ರಕಾರ 60, 70, 80 ರೂಪಾಯಿ ಕೂಡ ಒಂದು ಲೀಟ್ರಿಗೆ ಸಿಗ್ತಕ್ಕಂಥದ್ದು. ಹಾಗಾಗಿ ರೈತರ ಆದಾಯ ಹೆಚ್ಚಾಗಿರ್ತಕ್ಕಂಥದ್ದು. ಇವತ್ತು ಬೀದರ್ನಲ್ಲಿ ಆಂತರಿಕ ಬಳಕೆಯಾಗಿ ಹೆಚ್ಚಾಗಿ ಮಹಾರಾಷ್ಟ್ರಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಜಿಲ್ಲೆಯನ್ನು ನಾವು ನೀರು ಕೊಡಲಿಕ್ಕೆ ಕಷ್ಟ ಅಂತ ಊಹೆ ಮಾಡುವಂಥ ಜಿಲ್ಲೆಗೆ ಧರ್ಮಸ್ಥಳದ ಗಂಗೆ ಕ್ಷೀರಗಂಗೆಯಾಗಿ ಇವತ್ತು ಬೀದರ್ನಲ್ಲಿ ಯಥೋಚ್ಛ ಕ್ಷೀರವನ್ನು ಕೊಟ್ಟು ಅದು ಬೇರೆ ರಾಜ್ಯಕ್ಕೆ ಅದು ರಫ್ತು ಮಾಡ್ತಾ ಇದೆ ಅಂದರೆ ಇದು ಒಂದು ಖಂಡಿತ ದೇಶಕ್ಕೆ ಕ್ರಾಂತಿಯಾಗಿರ್ತಕ್ಕಂಥದ್ದು. ಬಹಳ ವಿಶೇಷ ಏನಂದರೆ, ಪ್ರಥಮವಾಗಿ ಪೂಜ್ಯರು ಸಂಸದರ ನಿಧಿ ಬಳಕೆಯನ್ನು ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ ತಿಳಿಸಿದಾಗ ಬಹಳ ಸಂತೋಷಪಟ್ಟರು. ಯಾಕಂದರೆ ಪೂಜ್ಯರನ್ನು ಯಾವ ಉದ್ದೇಶಕ್ಕೆ ಕರ್ಕೊಂಡಿದ್ರೋ, ಎಲ್ಲ ವಿಚಾರದಲ್ಲೂ ಮಾದರಿಯಾಗಬೇಕನ್ನೋ ಉದ್ದೇಶಕ್ಕೆ ಕರ್ಕೊಂಡಿದ್ರು, ಪ್ರಥಮ ಹೆಜ್ಜೆಯಲ್ಲಿ ಸಂಸದರ ನಿಧಿಯನ್ನು ಯಾವ ರೀತಿ ಪರಿಣಾಮಕಾರಿಯಾಗಿ ಬಳಕೆ ಮಾಡಬೇಕನ್ನೋದಕ್ಕೂ ಕೂಡ ಇವತ್ತು ಮಾದರಿಯಾಗಿದೆ. ಅದು ಬೇರೆ ಸಂಸದರಿಗೂ ಇದನ್ನು ತಿಳಿಯಪಡಿಸ್ಬೇಕನ್ನೋ ಆಶಯವನ್ನು ವ್ಯಕ್ತಪಡಿಸಿದಾಗ ನಮಗೆಲ್ಲರಿಗೂ ಬಹಳ ಹೆಮ್ಮೆ ಆಗ್ತಕ್ಕಂಥದ್ದು. ಇದು ಕೇವಲ ನಮ್ಮ ಶಾಸಕರು ಬಹಳಷ್ಟು ಕಾರ್ಯಕ್ರಮಗಳು ಹೇಳಿದರು, ಸಮಯದ ಅಭಾವ ಇರೋದ್ರಿಂದ ನಾನು ಹೇಳಲಿಕ್ಕಾಗಲ್ಲ.
ಇವತ್ತು ನಮ್ಮ ಅಗ್ರಿಕಲ್ಚರ್ ರಿಪೋರ್ಟ್ ನೋಡಿದರೂ ಕೂಡ ಇವತ್ತು ಗೇರು ಉತ್ಪಾದನೆ ಅಂದರೆ ನಮಗೆ ದಕ್ಷಿಣ ಕನ್ನಡ ಉಡುಪಿ ಅಂತ ಬರ್ತಕ್ಕಂಥದ್ದು. ಆದರೆ ಪೂಜ್ಯರು ಏನು ಮಾಡಿದ್ರು ಅಂದರೆ ಕಳೆದ 10 ವರ್ಷಗಳಿಂದ ನಮ್ಮ ವಿಜಯ ಪ್ರತಿಷ್ಠಾನ ಮೂಡುಬಿದ್ರೆಯ ಸಹಯೋಗದಲ್ಲಿ ಸುಮಾರು 11,70,000 ಗೇರು ಸಸಿಗಳನ್ನ ವಿತರಣೆ ಮಾಡಿದ್ದೇವೆ. ಅದು ಎಲ್ಲಿಗೆ ವಿತರಣೆ ಮಾಡಿದ್ದೇವೆ ಅಂದರೆ ಬೆಳಗಾಂ, ಬೀದರ್, ಗುಲ್ಬರ್ಗ, ಉತ್ತರ ಕರ್ನಾಟಕದಲ್ಲಿ. ಉತ್ತರ ಕರ್ನಾಟಕದಲ್ಲಿ ಗೇರು ಬೆಳೆಯನ್ನು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಪೂಜ್ಯರ ಈ ಒಂದು ಕಾರ್ಯಕ್ರಮದಿಂದಾಗಿ ಇವತ್ತು 4,200 ಟನ್ ಗೇರು ಉತ್ತರ ಕರ್ನಾಟಕದಲ್ಲಿ ಪ್ರೊಡಕ್ಷನ್ ಆಗ್ತಾಯಿದೆ. 4,200 ಟನ್ ಗೇರು ಬೀಜ ಉತ್ಪಾದನೆ ಆಗ್ತಾಯಿದೆ. ಸೊ ಇದೆಲ್ಲವೂ ಒಂದು ರೀತಿಯಲ್ಲಿ ಆಶ್ಚರ್ಯಕರವಾಗ್ತಕ್ಕಂಥ ಕಾರ್ಯಕ್ರಮಗಳು. ನಂತರ ಆ ಕಾರ್ಯಕ್ರಮಗಳನ್ನ ಬೇರೆ ಸಂಸ್ಥೆಗಳು ನಮ್ಮನ್ನು ಸಂಪರ್ಕಿಸಿ ಮಾದರಿಯಾಗಿ ಮಾಡ್ತಕ್ಕಂತಹ ಕಾರ್ಯಕ್ರಮಗಳಾಗಿದೆ. ಇವತ್ತು ನಾವು ಈ ಒಂದು ವರ್ಧಂತ್ಯೋತ್ಸವದ ದಿವ್ಯ ಕಾರ್ಯಕ್ರಮದಲ್ಲೇ ಇದನ್ನು ಒಂದು ದಾಖಲೀಕರಣವಾಗಿ ಪುಸ್ತಕ ಬಿಡುಗಡೆ ಮೂಲಕ ನಾವು ಮಾಡಬೇಕಂತ ಆಶಯ ಪಟ್ಕೊಂಡು, ಬಹಳ ಆಶ್ಚರ್ಯ ಏನೆಂದರೆ ನನಗೀಗ ಮಾಹಿತಿ ಬಂದಿರತಕ್ಕಂಥದ್ದು, ಬೀದರ್ನ ಇಡೀ ಜಿಲ್ಲೆಯ ಜನತೆ ಇವತ್ತು ಪಟ್ಟಾಭಿಷೇಕದ ವರ್ಧಂತ್ಯೋತ್ಸವ ಅವರು ಆಚರಣೆ ಮಾಡ್ತಾ ಇದ್ದಾರಂತೆ. ಯಾಕಂದರೆ ಇಲ್ಲಿಂದ ಪೂಜ್ಯರು ಈ ಕಾರ್ಯಕ್ರಮ ಯಾವಾಗಲೂ ಒಂದು ಟೈಮ್ ಲಿಮಿಟಲ್ಲಿ ಇರ್ತಕ್ಕಂಥದ್ದಲ್ಲ. ಇಟ್ ಈಸ್ ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್. ಇವತ್ತು ಈ ಕಾರ್ಯಕ್ರಮ ಪೂಜ್ಯರು ಒಂದು ದಾರಿಯನ್ನು ಹಾಕಿಕೊಟ್ಟಿರ್ತಕ್ಕಂಥ, ಇನ್ನು ಶಾಶ್ವತವಾಗಿ ಬೀದರ್ನಲ್ಲಿ ಕ್ಷೀರವು ಸಮೃದ್ಧವಾಗಿರುತ್ತೆ, ರೈತರ ಆದಾಯ ಇನ್ನೂ ಹೆಚ್ಚಾಗ್ತಾನೆ ಹೋಗ್ತಕ್ಕಂಥದ್ದು. ಹಾಗಾಗಿ ಪೂಜ್ಯರಿಗೆ ಅವರು ಧನ್ಯವಾದ ಸಲ್ಲಿಸಬೇಕಂತೇಳಿ ಅವರಾಗೆ ಒಂದು ಕಡೆ ಸೇರಿಕೊಂಡಿದ್ದಾರೆ. ಅವರು ಆನ್ಲೈನಲ್ಲಿ ನಾವು ಪೂಜ್ಯರಿಗೆ ಒಂದು ನಮ್ಮ ಇಡೀ ಬೀದರ್ ಜಿಲ್ಲೆಯ ಧನ್ಯವಾದ ಅರ್ಪಿಸಬೇಕಂತ ಈಗ ಕೇಳ್ಕೊಂಡಿದ್ದರಿಂದ ಪೂಜ್ಯರ ಅಪ್ಪಣೆಯನ್ನು ಪಡ್ಕೊಂಡು ಆನ್ಲೈನಲ್ಲಿ ಕನೆಕ್ಟ್ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ. ನಮ್ಮ ಡಿಜಿಟಲ್ ಟೀಮ್ ಅದನ್ನು ಆನ್ಲೈನಲ್ಲಿ ಕನೆಕ್ಟ್ ಮಾಡಬೇಕು. ನಂತರ ಮುಂದಿನ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಧನ್ಯವಾದಗಳು. ಹಲೋ, ಹಾಂ ರೀ, ಮಾತಾಡಿ ಸರ್, ಮಾತಾಡಿ. ಇವತ್ತಿನ ದಿವಸ ಬೀದರ್ ಜಿಲ್ಲೆಯ ಮಾತಾಡಿ, ಕೇಳಿಸ್ತದೆ. ಪೂಜಾರ ಪಟ್ಟಾಭಿಷೇಕವನ್ನು 58ನೇ ಓದ್ತಾರ ಅಭಿಷೇಕವನ್ನು ಎಲ್ಲಾ ಬೀದರ್ ಜಿಲ್ಲೆಯ ರೈತರ ಪರವಾಗಿ ಒಂದು ಕಡೆ ಎಲ್ಲಾ ರೈತರು, ಜಿಲ್ಲೆಯ ರೈತರನ್ನು ಕೂತ್ಕೊಂಡು ಪಟ್ಟಾಭಿಷೇಕವನ್ನು ಆಚರಣೆಗಳನ್ನು ಮಾಡ್ತಾ ಇದ್ದೇವೆ. ಅದರ ಸಲುವಾಗಿ ಪೂಜಾರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಪ್ರತಿ ದಿವಸ 10,20,000 ಹಾಲು ಉತ್ಪಾದನೆ ಆಗ್ತಾ ಇದೆ. ಅಲ್ಲಿ ಗಂಗಾವತಿ ನದಿ ಶಾಸನ ಇವಾಗ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಹಾಲನ್ನು ಬರೀತಾ ಇದೆ. ಇನ್ನೊಂದು ಪೂಜೆಗೆ ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮಲ್ಲಿ ರೈತರಿಗೆ ಅಂತದ ನಿಧಿಯಿಂದ ಸುಲಭವಾಗಿ ಬಹಳಷ್ಟು ಬಡಗಲು ಪಟ್ಟಿದ್ದಾರೆ. ಕಾಟದ ಯಂತ್ರ, ಚುಟ್ಟಿಗಳ ಯಂತ್ರ ಅನ್ನೋದು ನಮ್ಮಲ್ಲಿ ಯಾವುದೂ ಯಂತ್ರಗಳು ಇದ್ದಿದ್ದಿಲ್ಲ. ಬ್ಯಾಂಕ್ ಹಚ್ಚಬೇಕಾದ್ರೆ ಯಾವುದೋ ಒಂದು ತರ ತಗೋತಾ ಇದ್ದೇವೆ. ಸಂಘದಲ್ಲಿ ಏನೋ ಒಂದು ದುಡ್ಡು ಪಟ್ಟ ದುಡ್ಡು ತಗೊಂಡಿದ್ದೇವೆ. ಇವಾಗ ಗುರುಗಳು ನಮಗೊಂದು ಒಳ್ಳೆಯ ಹಾಕಿ ಸರಿಯಾಗಿ ಶೇಖರಣೆ ಮಾಡಿಕೊಂಡು ಯಂತ್ರ ಕೊಟ್ಟಿರೋದ್ರಿಂದ ಬಹಳ ಖುಷಿ ಆಗ್ತಾ ಇದೆ. ಇವಾಗ ಹಿಂದಿನ ದಿವಸ ನಾವೇ ಒಂದು 2 ಇಟ್ಕೊಂಡು ತಿಂತಾ ಇದ್ದೇವೆ. ಸುಮಾರು ಒಂದೊಂದು ಪ್ರತಿ ದಿವಸ 60-70 ಲೀಟರ್ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ಇವತ್ತು ಇದರಿಂದ ಗುರುಗಳಿಗೆ ಧನ್ಯವಾದಗಳು. ತುಂಬಾ
ಇದೀಗ ಡಾಕ್ಟರ್ ಚರಣ್ ಗುರುಮೂರ್ತಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರ ಪರಿಚಯದ ನಂತರ ಅವರು ಮಾತನಾಡಲಿಕ್ಕಿದ್ದಾರೆ. ಡಾಕ್ಟರ್ ಚರಣ್ ಗುರುಮೂರ್ತಿ ಅವರು ಟಾಟಾ ಸೆಮಿಕಂಡಕ್ಟರ್ ಆ್ಯಂಡ್ ಅಸೆಂಬ್ಲಿ ಟ್ರಸ್ಟ್ನಲ್ಲಿ ಸಿಇಒ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು IITಯಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದು ನ್ಯೂಯಾರ್ಕ್ನ ಕಾರ್ನೆಲ್ ಯೂನಿವರ್ಸಿಟಿಯಲ್ಲಿ PhD ಪದವಿಯನ್ನು ಪಡೆದು 30 ವರ್ಷಗಳ ಕಾಲ ಅಮೆರಿಕದಲ್ಲಿ ಸೆಮಿಕಂಡಕ್ಟರ್ ಸಂಶೋಧನೆಯಲ್ಲಿ ಅಂದರೆ ರಿಸರ್ಚ್ ವಿಂಗ್ನಲ್ಲಿ ವರ್ಕ್ ಮಾಡ್ತಾ 55 ಪೇಟೆಂಟ್ ಪಡೆದ ಫಸ್ಟ್ ಇಂಡಿಯನ್ 55 ಪೇಟೆಂಟನ್ನು ಪಡೆದ ಮೊದಲ ಭಾರತೀಯರಾಗಿದ್ದಾರೆ, ಅದು ಸೆಮಿಕಂಡಕ್ಟರ್ನಲ್ಲಿ. ಇದನ್ನು ಗುರುತಿಸಿದಂತಹ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇವರನ್ನು ಭಾರತದಲ್ಲಿ ಸ್ವದೇಶಿ ಸೆಮಿಕಂಡಕ್ಟರ್ನ ತಯಾರಿಕೆಯಲ್ಲಿ ಇವರಿಗೆ ಮುಖ್ಯಸ್ಥರನ್ನಾಗಿ ನೇಮಿಸಿದ್ದಾರೆ. ಅದೇ ರೀತಿ ಟಾಟಾ ಸೆಮಿಕಂಡಕ್ಟರ್ನ ಅಸೆಂಬ್ಲಿ ಪ್ರಾಜೆಕ್ಟ್ನ ಮುಖ್ಯಸ್ಥರಾಗಿ CEO ಆಗಿ ಇವರು ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರೇನು ಇವತ್ತು ಇಲ್ಲಿಗೆ ಬಂದರು ಅಂತ ಹೇಳಿದರೆ, ಕಂಚಿ ಕಾಮಕೋಟಿ ಪೀಠದ ಪರಮ ಭಕ್ತರಿವರು. ಕ್ಷೇತ್ರಕ್ಕೆ ಅವರು ಕಂಚಿ ಕಾಮಕೋಟಿ ಪೀಠದ ಪ್ರತಿನಿಧಿಯಾಗಿ ಪೂಜ್ಯರಿಗೆ ಗೌರವ ಸಮರ್ಪಣೆ ಮಾಡಲಿಕ್ಕೆ ಇವತ್ತು ಅವರು ಆಗಮಿಸಿದರು. ಬರುವಾಗ ಕಂಚಿ ಕಾಮಕೋಟಿ ಪೀಠದ ಪರಮಾಚಾರ್ಯರು ಅಂದು ಬಳಸ್ತಾ ಇದ್ದಂತಹ ಒಂದು ಸೈಕಲ್ ರಿಕ್ಷಾವನ್ನು ನಮ್ಮ ಕ್ಷೇತ್ರದ ಮ್ಯೂಸಿಯಂಗೆ ಅವರು ಈಗಿನ ಪೀಠಾಧಿಪತಿಗಳು ಸರಸ್ವತಿ ಮಹಾಸ್ವಾಮೀಜಿಗಳು ಕಳಿಸ್ಕೊಟ್ಟಿದ್ರು. ಅದನ್ನು ಸಮರ್ಪಿಸಿ ಮತ್ತು ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಈ ದಿನದ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿದ್ದಾರೆ. ನಾವು ಐ ರಿಕ್ವೆಸ್ಟ್ ಡಾಕ್ಟರ್ ಗುರು ಚರಣ್ ಮೂರ್ತಿ, ದ CEO ಆಫ್ ಟಾಟಾ ಸೆಮಿಕಂಡಕ್ಟರ್ ಆ್ಯಂಡ್ ಅಸೆಂಬ್ಲಿ ಟ್ರಸ್ಟ್, ಪ್ಲೀಸ್ ಅಡ್ರೆಸ್ ದ ಗ್ಯಾದರಿಂಗ್. Sri Gurubhyo Namaha. It is really a great pleasure to be here, and I want to take your approval for me to speak in English today. Next time I come, I will speak in Kannada. Thank you. With Lord Manjunatha Swami's blessing, I want to say a few words. First and foremost, I want to thank the great dignitaries that is on stage. This is actually my second visit to Dharmasthala, and the first time I came, I had the honor and privilege of meeting Honorable Dr. Hegdeji, and there is something that I heard him say today which struck a big chord to me. He was saying that his number one foremost objective is to serve Lord Manjunatha, and whatever time is left, the time is spent for the community. And the reason why it struck a chord for me is that during the introduction, it was just said that we work in semiconductors, and we are trying to bring semiconductor technology to Bharat. And many of you might be using semiconductors but may not realize it. Your cell phone, your TV, your car, your washing machine, anything you touch today pretty much has a semiconductor device that is driving, foundationally driving the technology. And it was very unfortunate that India did not have our own technology. It is not just a question of having or not having a technology. It has far more significance in terms of national security. Because if you import these foundational devices and use it in your electrical grids, in your defense system, and you never know when it could potentially get compromised. So one reason why we need semiconductors indigenously developed is to be able to address the security aspect and of the nation. In addition, this is the most complex technology that is done by human beings, and we Indians should be the one driving it, right? So, and when I looked at him and said his whole life is about service to the nation, and I was thinking that that's the objective with which we should approach bringing semiconductor technology to Bharat.
And we should not go in and say, hey, 9 o'clock I'm a semiconductor professional, 5 o'clock I'm done, I'm a family man. That's not the way it works. All our life, whether it's waking hours or sleeping hours, we need to be able to spend in the service of the nation, to be able to anchor this critical technology for the nation. That is the wish of the Prime Minister, and that is the wish of the nation. And with Lord Manjunathji's grace and also with Hegdeji's blessing, and we hope that that will get accomplished very soon. Today, auspicious day in many ways, right? We are all gathered here, this great ceremony, and it happens to be on a day that is Anuradha Nakshatra, right? Anusham Anuradha Nakshatra, and that is the nakshatra of the great Mahaswami, the 68th Acharya of Sankaracharya of the Kanchi Mutt, Sri Chandrasekharendra Saraswati. And we were very honored today, and it is a sankalpa of Hegdeji that actually came true, to be able to bring the cycle rickshaw that had the sparisham, that the touch from not one or two Sankaracharya, 4 Shankaracharyas of the Kanchi Mutt. And I mean, you know that anything that the Sakshat Parameshwara touches is equivalent to Parameshwara himself. And with that, this place, Dharmasthala, will have something that 4 Shankaracharyas have blessed. That simply shows the divinity of this place and also shows the great leadership of Hegdeji. So I want to take this time and opportunity to thank you all for inviting me. Again, a great honor and a great pleasure to be here and participate in this ceremony. I look forward to more opportunity for me to come here and learn from here. And when I was living in the United States, one of my dreams was, within my lifetime, I want to see our nation become a developed nation. And that passion and ambition is what drove me to come back to India and to be able to anchor semiconductor in this country. Not just as a business, but it is a foundational technology for any nation. Any great nation needs to have semiconductor technology. And I look at it as, I dream of when will Viksit Bharat happen. When I come and see what all the activities done in Dharmasthala, it shows me that here is already a role model what Viksit Bharat means, and it's something that can be learned and can be replicated in other places for our whole nation to transform itself into Viksit Bharat and a developed nation. I look forward to it, and with the collective efforts of all of us, that Bharat will transform itself into a developed nation, and with Hegdeji's guidance and blessings and grace. And I hope this place will be the foundation stone for how the nation progresses. With that, I want to thank you very much and take leave of you. Very grateful to you. Thank you very much. Thank you, Hegdeji. Thank you. ಕವಿ ಕಂಚಿಯ ಶಂಕರಾರಾಧ್ಯ ರಚಿತ ಸಂಸ್ಕೃತದ ವೃಷಭೇಶ್ವರ ಪುರಾಣಂ ಪುಸ್ತಕದ ಒಂದು ಪರಿಚಯ, ಅದರ ಬಿಡುಗಡೆ ಈಗ ಆಗಲಿಕ್ಕಿದೆ. ತಮಗೆಲ್ಲ ತಿಳಿದಂತೆ ಈ ಸಂಶೋಧನಾ ಕೇಂದ್ರ ಅಂದರೆ ಶ್ರೀ ಧರ್ಮಸ್ಥಳದಲ್ಲಿ ಸಂಶೋಧನಾ ಪ್ರತಿಷ್ಠಾನ ಕೇಂದ್ರ ಇದೆ. ಅಲ್ಲಿ ಸುಮಾರು ಸಾವಿರಾರು ತಾಡೋಲೆ ಗ್ರಂಥಗಳನ್ನು ನಾವು ಪುಸ್ತಕದ ರೂಪದಲ್ಲಿ ತರುವಂತಹ ಪ್ರಯತ್ನವನ್ನು ಅಂದರೆ ಕ್ಷೇತ್ರದ ವತಿಯಿಂದ ಮಾಡ್ತಾ ಇರುವಂಥ ತಮಗೆಲ್ಲ ವಿದಿತ. ಅದರಲ್ಲಿ ಈ ಸಂಶೋಧನಾ ಕೇಂದ್ರದಲ್ಲಿ ವೀರಶೈವ ಲಿಂಗಾಯತ ಧರ್ಮಕ್ಕೆ ಸೇರಿದ 800ಕ್ಕೂ ಅಧಿಕ ತಾಡೋಲೆ ಗ್ರಂಥಗಳ ಅಪೂರ್ವ ಸಂಗ್ರಹ ಇದ್ದು, ಅವುಗಳಲ್ಲಿ ಮಹಾಮಾನವತಾವಾದಿ ಯುಗಪುರುಷ ಬಸವೇಶ್ವರರ ಕುರಿತು ರಚನೆಯಾಗಿರುವಂತಹ ಬಹು ಅಮೂಲ್ಯವಾದ ಸಂಸ್ಕೃತ ಹಸ್ತಪ್ರತಿ ಶ್ರೀ ಕಂಚಿ ಶಂಕರಾರಾಧ್ಯರ ರಚಿತವಾದಂಥ ಶ್ರೀ ವೃಷಭೇಶ್ವರ ಪುರಾಣಂ, ಶ್ರೀ ಗುರುಪಾದ ದೇವ ಕನ್ನಡ ಟೀಕಾ ಸಹಿತ ಇದರಲ್ಲಿ ಬಸವೇಶ್ವರರ ಚರಿತ್ರೆಯನ್ನು ಸಂಸ್ಕೃತದಲ್ಲಿ ಕಾಣಬಹುದಾಗಿದೆ. ಈ ಹಿಂದೆ ಕನ್ನಡದಲ್ಲಿ ಭೀಮಕವಿ ರಚಿತ ಬಸವ ಪುರಾಣ, ಅದೇ ರೀತಿ ಸೋಮನಾಥ ವಿರಚಿತ ಬಸವ ರಾಜಯ್ಯಂ ಪ್ರಕಟವಾಗಿದೆ. ಅದೇ ರೀತಿ ಈಗ ಪ್ರಸ್ತುತ ಕಂಚಿ ಶಂಕರಾರಾಧ್ಯರ ರಚಿತವಾಗಿರ್ತಕ್ಕಂತಹ ಶ್ರೀ ವೃಷಭೇಶ್ವರ ಪುರಾಣಂ ಸಂಸ್ಕೃತದ ಈ ಒಂದನ್ನು ಕನ್ನಡದಲ್ಲಿ ನಮ್ಮ ಸಂಸ್ಕೃತಿ ಪ್ರತಿಷ್ಠಾನದ ನಿರ್ದೇಶಕರಾಗಿರ್ತಕ್ಕಂಥ ವಿದ್ವಾಂಸರಾದ ವಿಘ್ನರಾಜ್ ಹಾಗೂ ಪವನ್ ಅವರು, ಡಾಕ್ಟರ್ ಪವನ್ ಅವರು ಅದನ್ನು
ಬರೆದಿದ್ದಾರೆ. ಈಗಾಗಲೇ ಪ್ರತಿಷ್ಠಾನದ ಸಂಗ್ರಹದಲ್ಲಿದ್ದ ವೀರಶೈವ ಸಾಹಿತ್ಯದ ಈ ಗುರುಲಿಂಗ ಮುನಿಪ ರಚಿತ ಬಸವೇಶ್ವರ ಪುರಾಣ ಪ್ರಕಟಗೊಂಡಿದೆ. ಅದರ ಜೊತೆಗೆ ಇದು ಕೂಡ ಕವಿ ಶಂಕರಾರಾಧ್ಯರ ಶ್ರೀ ವೃಷಭೇಶ್ವರ ಪುರಾಣಂ ಎಂಬಂತಹ ಬೃಹತ್ ಕಾವ್ಯವನ್ನು ಪ್ರತಿಷ್ಠಾನದ SR ವಿಘ್ನರಾಜ್, ಡಾಕ್ಟರ್ ಪವನ್ ಬಹಳ ಶ್ರಮವಹಿಸಿ ಕಳೆದ 3 ವರ್ಷಗಳಿಂದ ಶಾಸ್ತ್ರೀಯವಾಗಿ ಇದರ ಅಧ್ಯಯನವನ್ನು ಮಾಡಿ ಗ್ರಂಥ ಸಂಪಾದನಾ ಕಾರ್ಯವನ್ನು ಮಾಡಿ ಪೂರ್ಣಗೊಳಿಸಿದ್ದಾರೆ. ಇದು ಒಂದು ಸುಯೋಗ, ಯಾಕಂದರೆ ಬಸವ ತತ್ವದ ಪ್ರತಿಪಾದಕರು, ತ್ರಿವಿಧ ದಾಸೋಹಿಗಳು ಆಗಿ ನಮ್ಮೆಲ್ಲರ ಮುಂದೆ ಬಸವ ಪ್ರತಿರೂಪಿಗಳಾಗಿರತಕ್ಕಂಥ ಶ್ರೀ ಸಿದ್ಧಲಿಂಗ ಮಠದ ಸ್ವಾಮಿಗಳು ಅವರಿಂದಲೇ ಇದು ಬಿಡುಗಡೆ ಆದರೆ ಅದಕ್ಕೊಂದು ಗೌರವ ಅಂತ ಹೇಳಿ ಭಾವಿಸ್ತಾ ಇದೀಗ ಪೂಜ್ಯ ಸ್ವಾಮೀಜಿಯವರಲ್ಲಿ ಈ ಪುಸ್ತಕವನ್ನು ಬಿಡುಗಡೆಗೊಳಿಸಬೇಕು ಅಂಥೇಳಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಈ ಪುಸ್ತಕವು ಅಮೃತವರ್ಷಿಣಿ ಸಭಾಮಂಟಪದ ಮುಂಭಾಗದಲ್ಲಿ 50% ರಿಯಾಯಿತಿಯೊಂದಿಗೆ ಮಾರಾಟಕ್ಕೆ ಲಭ್ಯವಿದೆ. ಆಸಕ್ತರು ಅದನ್ನು ಪಡೆದುಕೊಳ್ಳಬಹುದು. ಪೂಜ್ಯ ಕಾವಂದರು ಡಾಕ್ಟರ್ ವಿಘ್ನರಾಜ್ ಅವರನ್ನು ಗೌರವಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ಪವನ್ ಅವರು ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ಷೇತ್ರದ ವಿವಿಧ ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದಂತಹ 28 ಮಂದಿಗೆ ನಿನ್ನೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಇದೀಗ ಸಾಂಕೇತಿಕವಾಗಿ ಧರ್ಮಸ್ಥಳ ಯಕ್ಷಗಾನ ಮೇಳದ ಪ್ರಧಾನ ಭಾಗವತರಾದ ಸಿರಿಬಾಗಿಲು ಶ್ರೀ ರಾಮಕೃಷ್ಣಮಯ್ಯರಿಗೆ ಪೂಜ್ಯ ಕಾವಂದ್ರಿಂದ ಸನ್ಮಾನ. ಓಂ ಶ್ರೀ ಮಂಜುನಾಥಾಯ ನಮಃ. ಸಿರಿಬಾಗಿಲು ರಾಮಕೃಷ್ಣಮಯ್ಯ. ಶ್ರೀ ಧರ್ಮಸ್ಥಳ ಮೇಳವನ್ನು ಹಿಂದೆ ನಡೆಸಿದ್ದ ತೆಂಕುತಿಟ್ಟಿನ ಹಿರಿಯ ಭಾಗವತರಾದ ಪುತ್ತಿಗೆ ರಾಮಕೃಷ್ಣ ಜೋಯಿಸರ ಮೊಮ್ಮಗನಾಗಿರುವ ಇವರು ಸಿರಿಬಾಗಿಲು ವೆಂಕಪ್ಪಯ್ಯರಿಂದ ರಕ್ತಗತವಾಗಿ ಬಂದ ಯಕ್ಷಗಾನ ಕಲೆಯ ದೀಕ್ಷೆಯನ್ನು ಯಕ್ಷಗುರು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರ ಮುಖಾಂತರ ಪಡೆದು ಬೆಳಗಿಸಿದವರು. ಬಪ್ಪನಾಡು, ಕಟೀಲು ಮೇಳಗಳಲ್ಲಿ ತಿರುಗಾಟ ಮಾಡಿದ ಬಳಿಕ ಕಳೆದ 36 ವರ್ಷಗಳಿಂದ ಶ್ರೀ ಧರ್ಮಸ್ಥಳ ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಯಕ್ಷಗಾನ ರಂಗ ಕಸುಬಿನ ಜೊತೆಗೆ ಅನೇಕ ಕಲಾ ಕಾರ್ಯಕ್ರಮಗಳ ಸಂಘಟನೆ ಮಾತ್ರವಲ್ಲದೆ ತನ್ನ ತಂದೆಯವರಾದ ಕವಿ ಸಿರಿಬಾಗಿಲು ವೆಂಕಪ್ಪಯ್ಯನವರ ಸ್ಮರಣಾರ್ಥ ಕಾಸರಗೋಡಿನ ಕೋಡ್ಲು ಸಮೀಪದ ಸಿರಿಬಾಗಿಲಿನಲ್ಲಿ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಎಂಬ ಸಂಸ್ಥೆಯನ್ನು ಕಟ್ಟಿ ಅದರ ಮೂಲಕ ಅನೇಕ ಕಲಾ ಉಪಯೋಗಿ ಕಾರ್ಯಕ್ರಮಗಳನ್ನು ನಿರಂತರ ಹಮ್ಮಿಕೊಳ್ಳುತ್ತಾ ಗಡಿನಾಡಿನಲ್ಲಿ ಯಕ್ಷಗಾನ ಕಲೆಯ ಕಂಪನ್ನು ಪಸರಿಸಿದವರು. ಇವರ ಕಲಾ ಕೈಂಕರ್ಯವನ್ನು ಕಂಡ ಪೂಜ್ಯ ಶ್ರೀ ಹೆಗ್ಗಡೆಯವರು ಸಿರಿಬಾಗಿಲು ಪ್ರತಿಷ್ಠಾನದ ಸಾಂಸ್ಕೃತಿಕ ಭವನವನ್ನು ಉದ್ಘಾಟಿಸಿ ಮಯ್ಯರ ಕಲ್ಪನೆಗೆ ಪೂರಕವಾಗಿ ಕ್ಷೇತ್ರದಿಂದ ಕೊಡುಗೆಯಾಗಿ ಅದ್ಭುತವಾಗಿ ಯಕ್ಷಗಾನ ಮ್ಯೂಸಿಯಂ ಮಾಡುವಲ್ಲಿ ಸುಮಾರು 25 ಲಕ್ಷಕ್ಕೂ ಮಿಕ್ಕಿ ದೇಣಿಗೆಯ ಸಹಕಾರವನ್ನು ನೀಡಿ ಆಶೀರ್ವಾದ ಮಾಡಿರುವುದನ್ನು ನಿರಂತರ ನೆನಪಿಸುತ್ತಾರೆ. ಕಾಸರಗೋಡಿನ ಸಿರಿಬಾಗಿಲಿನಲ್ಲಿ ಪತ್ನಿ ಸುಮಿತ್ರಾಮಯ್ಯ ಹಾಗೂ ಮಕ್ಕಳಾದ ಶ್ರೀಮುಖ, ಶ್ರೀರಾಜ್ ಜೊತೆಯಲ್ಲಿ ಸುಖಿ ಸಂಸಾರವನ್ನು ನಡೆಸುತ್ತಿರುವ ಇವರು ಸ್ವಾಮಿನಿಷ್ಠರಾಗಿ ಸುದೀರ್ಘ ಕಾಲದಿಂದ ರಂಗದಲ್ಲಿ ಮೆರೆಯುತ್ತಾ ಜೊತೆಯಲ್ಲಿ ಕಲಾ ಚಟುವಟಿಕೆಗಳನ್ನು ತೊಡಗಿಸಿಕೊಂಡ ಕ್ರಮವನ್ನು ಪರಿಗಣಿಸಿ ಈ ಶುಭ ದಿನದಂದು ಇವರನ್ನು ಸನ್ಮಾನಿಸಲಾಗುತ್ತಿದೆ. ಶ್ರೀ ಸ್ವಾಮಿಯು ಇವರಿಗೆ ಹಾಗೂ ಇವರ ಕುಟುಂಬದವರಿಗೆ ಆಯುರಾರೋಗ್ಯ ಭಾಗ್ಯಾದಿಗಳನ್ನು ಅನುಗ್ರಹಿಸಿ ಇನ್ನೂ ಹೆಚ್ಚಿನ ಕಲಾ ಸೇವೆಯನ್ನು ಮಾಡುವಲ್ಲಿ ಶಕ್ತಿಯನ್ನು ಕರುಣಿಸಲಿ ಎಂದು ಹಾರೈಸೋಣ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ನಮ್ಮ ನಾಡಿನ ಹಿರಿಯ ಕ್ಷೇತ್ರ, ಪುಣ್ಯಕ್ಷೇತ್ರ, ತ್ರಿವಿಧ ದಾಸೋಹಗಳ ಮೂಲಕ ಅನೇಕ ಶತಮಾನಗಳಿಂದ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು, ಬಸವ ಕಾಯಕ ತತ್ವದ ಮೂಲಕ ನಮ್ಮೆಲ್ಲರಿಗೆ ಆದರ್ಶಪ್ರಾಯವಾಗಿರ್ತಕ್ಕಂಥದ್ದು. ಈ ಹಿಂದೆ ಪೂಜ್ಯರು ಕ್ಷೇತ್ರಕ್ಕೆ ಆಗಮಿಸಿದಾಗ, ಅಂದರೆ ಸ್ವಾಮೀಜಿಗಳು ಆಗಮಿಸಿದಾಗ ಕ್ಷೇತ್ರದ ಬಗ್ಗೆ ತಮ್ಮ ಅವಿನಾಭಾವ ಸಂಬಂಧವನ್ನು ಬಹಳ ಅತ್ಯಂತ ಸ್ಮರಣೀಯವಾಗಿ ಗೌರವದಲ್ಲಿ
ಹೇಗೆ ಇಟ್ಕೊಳ್ಬೇಕು ಸ್ಮರಣೆಯಲ್ಲಿ, ಹೇಗೆ ನಾವೆಲ್ಲ ಅದನ್ನು ಆಚರಣೆಯಲ್ಲಿ ಹೇಗೆ ತರಬೇಕು ಎಂಬುದನ್ನು ಬಹಳ ಮಾರ್ಮಿಕವಾಗಿಯೂ ಮಾರ್ಗದರ್ಶನದ ರೂಪದಲ್ಲಿ ತಿಳಿಸಿದರು. ಅವರು ವೇದ ಶಾಸ್ತ್ರಗಳ ಸಂಸ್ಕೃತದಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತಾ ಸಮಾಜದಲ್ಲಿ ಬಸವ ಕಾಯಕ ತತ್ವದ ಮೂಲಕ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮೀಜಿಗಳು, ಸಿದ್ಧಗಂಗಾ ಮಠದ ಪೀಠಾಧಿಪತಿಗಳು ಇದೀಗ ಸಭೆಯನ್ನು ಉದ್ದೇಶಿಸಿ ಆಶೀರ್ವದಿಸಬೇಕು ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾರೊಳಗೆ ತುಪ್ಪುವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮನ ನಾರೂ ಕಾಣದಂತಿರಿಸಿದೆ. ನೀನಿರಿಸಿದ ಭೇದಕ್ಕೆ ಬೆರಗಾದನೆಯ ರಾಮನಾಥ. ಬಸವಾದಿ ಪ್ರಮಥರನ್ನು, ಪೂಜ್ಯ ಗುರುದೇವರನ್ನು, ಮಂಜುನಾಥ ಸ್ವಾಮಿಯನ್ನು ಮನದಲ್ಲಿ ನೆನೆಯುತ್ತಾ ಇವತ್ತಿನ ಕೇಂದ್ರ ಬಿಂದುಗಳು 58ನೆಯ ಪಟ್ಟಾಭಿಷೇಕ ವರ್ಧಂತ್ಯೋತ್ಸವವನ್ನು ಆಚರಿಸ್ತಾ ಇರುವಂತಹ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಈ ನಾಡು ಕಂಡಂಥ ಅಪರೂಪ ಚೇತನರು ಆಗಿರುವ ಪೂಜ್ಯ ವೀರೇಂದ್ರ ಹೆಗ್ಗಡೆಜಿಯವರೇ, ಅವರ ಧರ್ಮಪತ್ನಿಯವರು ಮಾತೋಶ್ರೀ ತಾಯಿ ಹೇಮಾವತಿಯವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಈ ಕ್ಷೇತ್ರದ ಶಾಸಕರು, ಯುವ ಉತ್ಸಾಹಿ ತರುಣರಾದ ಹರೀಶ್ ಪುಂಜಾರ್ ಅವರೇ, ಹರೀಶ್ ಕುಮಾರ್ ಅವರೇ, ಸುರೇಂದ್ರ ಕುಮಾರ್ ಅವರೇ, ಹರ್ಷೇಂದ್ರ ಕುಮಾರ್ ಅವರೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಟಾಟಾ ಸಂಸ್ಥೆಯ ಸಿಇಒರವರಾಗಿರುವ ಶ್ರೀ ಚರಣ್ ಗುರುಮೂರ್ತಿ ಅವರೇ, ಬಹಳ ದೂರದಿಂದ ಆಗಮಿಸಿರುವ ಸೇಲಂನ ಇಸ್ಕಾನ್ ಸಂಸ್ಥೆಯ ಪೂಜ್ಯರಾದ ಶ್ರೀ ರಾಮ್ಜಿ ಸ್ವಾಮೀಜಿಯವರೇ, ಎಲ್ಲ ಪೂಜ್ಯ ಸ್ವಾಮೀಜಿಯವರೇ, ಎಲ್ಲ ಆತ್ಮೀಯರೇ, ತಾಯಂದಿರೇ, ಮಕ್ಕಳೇ, ಇಂದು ನಾವೆಲ್ಲರೂ ಕೂಡ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವ ಪೂಜ್ಯ ವೀರೇಂದ್ರ ಹೆಗ್ಗಡೆಜಿಯವರ 58ನೆಯ ಪಟ್ಟಾಭಿಷೇಕದ ವರ್ಧಂತ್ಯೋತ್ಸವದ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು. ಇದು ನನಗನ್ನಿಸ್ತಾ ಇದೆ, ಅವ್ರದ್ದು 58ನೆಯ ವರ್ಧಂತಿ ಮಹೋತ್ಸವ ಅಂದರೆ ಇದನ್ನು ಡಬ್ಬಲ್ ಮಾಡ್ಕೊಂಡು ನಾವು ಹೇಳಬೇಕಾಗಿದೆ. ಒಂದು ರೀತಿಯಲ್ಲಿ 116ನೇದೇನೋ ಅಂತ ಅನ್ನಿಸ್ಬೇಕಾಗಿರುವಂತಹದ್ದು. ಯಾಕೆ ಅಂತಂದರೆ ಈ 58 ವರ್ಷದಲ್ಲಿ ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಆಗದಿರುವಂತಹ ಸಾಧನೆಗಳನ್ನು ಅತ್ಯಂತ ಎತ್ತರಕ್ಕೆ ಬೆಳೆಸಿರುವಂತಹ ಕೀರ್ತಿಗೆ ಪಾತ್ರ ಆಗಿರುವಂತಹ ಅವರು ಪೂಜ್ಯ ಹೆಗ್ಗಡೆಜಿಯವರು. ಅವರ ಈ ಒಂದು ವರ್ಧಂತ್ಯೋತ್ಸವ ಅನ್ನೋದೊಂದು ನೆಪ, ಆ ಮೂಲಕವಾಗಿ ಸಾಮಾಜಿಕ ಸೇವಾ ಕಾರ್ಯಗಳಿಗೆ ಒತ್ತು ಕೊಡುವಂಥದ್ದೇ ಮುಖ್ಯ ಅಂತೇಳಿ ಭಾವಿಸಿ ಅನೇಕ ಚಟುವಟಿಕೆಗಳನ್ನು, ಸಮಾಜಮುಖಿಯಾದಂತಹ ಚಟುವಟಿಕೆಗಳನ್ನು ಇಲ್ಲಿ ಹಮ್ಮಿಕೊಳ್ತಾ ಇರುವಂಥದ್ದೇ ಅತ್ಯಂತ ಮುಖ್ಯವಾಗಿರುವಂತಹದ್ದು. ಅವರನ್ನು ಯಾವುದಕ್ಕೆ ಹೋಲಿಸೋದು ಅನ್ನೋದೇ ಪ್ರಶ್ನೆ ಬರ್ತಾ ಇದೆ ನಿಮಗೆ. ಯಾವುದಕ್ಕೆ ಹೋಲಿಸೋದಕ್ಕೂ ಸಾಧ್ಯ ಇಲ್ಲ. ಹೋಲಿಕೆ ಒಂದು ಮಾತುಗಳನ್ನು ನಾವು ಬರೆಸ್ತಾ ಇರ್ತೀವಿ, ಅನುಪಮ, ಅಸದೃಶ, ಅನನ್ಯ ಅನ್ನುವಂಥ ಶಬ್ದಗಳನ್ನು ಬಳಸ್ತಾ ಇರ್ತೇವೆ. ಇವಕ್ಕೆ ಈ ಶಬ್ದಗಳನ್ನು ನಾವೆಲ್ಲಿ ಬಳಸಬೇಕಪ್ಪ ಅಂದರೆ, ಈಗ ಹೆಗ್ಡೆ ಅವರ ಹೆಸರಿಗೆ ಹೇಳಬೇಕು, ಅನನ್ಯ, ಅಸದೃಶ, ಅನುಪಮ ಅನ್ನುವಂಥ ಶಬ್ದಗಳನ್ನು ಅವರಿಗೆ ಬಳಸಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಮತ್ತೊಬ್ಬರನ್ನು ಈಗಿದ್ದಾರೆ ಅಂತ ತೋರಿಸೋದಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ, ಅವರೊಬ್ಬರೇ ಇರೋದರಿಂದ ಅವರೇ ಒಬ್ಬರೇ ಅಂತೇಳಿ ಭಾವಿಸಬೇಕಾಗಿದೆ. ನಾವು ಸಂಸ್ಕೃತದಲ್ಲಿ ಉಪಮಾನ ಕೊಡಬೇಕಾದ್ರೆ ಹೇಳ್ಕೊಂಡು ಬರ್ತಾ ಇರ್ತಾರೆ, ಸಾಗರಂ ಸಾಗರೋಪಮ, ಗಗನಂ ಗಗನಾಕಾರಂ, ರಾಮ ರಾವಣಯೋರಿದ್ದ ರಾಮ ರಾವಣಯೋರಿವ ಅಂತ ಹೇಳ್ತಾರೆ. ಈ ಹೋಲಿಕೆ ಕೊಡಬೇಕಾದ್ರೆ ಗಗನಕ್ಕೆ ಮತ್ತೊಂದು ಹೋಲಿಕೆಯನ್ನು ಕೊಡಬೇಕು ಅಂತಂದರೆ ಮತ್ತೊಂದು ಗಗನ ನಿಮಗೆ ಸಿಗೋದಿಲ್ಲ. ಒಂದು ಸಮುದ್ರವನ್ನು ಹೋಲಿಕೆ ಕೊಡಬೇಕು ಅಂತಂದರೆ ಆ ಸಮುದ್ರಕ್ಕೆ ಮತ್ತೊಂದು ಸಮುದ್ರ ಹೋಲಿಕೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಹೇಳ್ತಾರೆ, ರಾಮ ರಾವಣರ ಯುದ್ಧ ಹೇಗಿತ್ತಪ್ಪ ಅಂದರೆ ಇನ್ಯಾರೂ ಮಾಡಿರೋದಿಲ್ಲ, ಅದಕ್ಕಾಗಿ ರಾಮ ರಾವಣರ ಯುದ್ಧ ಹೇಗಿತ್ತು ಹಾಗೆ ಅಂತ ಹೇಳಬೇಕಾಗಿರೋದು. ಹಾಗೆಯೇ ಇವತ್ತು ವೀರೇಂದ್ರ ಹೆಗ್ಗಡೆ ಅವರ ಕಾರ್ಯಗಳು ಹೇಗಿದಪ್ಪ ಅಂತಂದರೆ ಅವರು ಮಾಡ್ದಾಗಿದ್ದಾವೆ ಹೊರತು ಅವರಿಗೆ ಮತ್ತೊಂದು ಹೋಲಿಕೆ ಕೊಡೋದಕ್ಕೆ ಸಾಧ್ಯ ಆಗದೇ ಇರುವಂತಹದ್ದು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿರುವಂತಹದ್ದು. ಅವ್ರನ್ನ ನೋಡಿದಾಗ ನನಗೆ ಒಂದು ಮನಸ್ಸಿನಲ್ಲಿ ಬರ್ತಾ ಇದೆ, ಅವರ ತಾತ ಮಂಜಯ್ಯ ಹೆಗ್ಗಡೆ, ಅವರ ತಂದೆ ರತ್ನವರ್ಮ ಹೆಗ್ಗಡೆ,
ಬಹುಶಃ ಎರಡೂ ಶಕ್ತಿಗಳ ಕೇಂದ್ರ ಆಗಿರುವಂತಹ ಅವರು ಅಂದರೆ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಅಂತ ಹೇಳಬೇಕಾಗಿರುವಂತಹದ್ದು. ತಾತನ ಕನಸು, ತಂದೆಯ ಮನಸ್ಸು ಎರಡನ್ನೂ ಒಟ್ಟುಗೂಡಿಸಿ ಸಂಸ್ಥೆಯನ್ನು ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಯ ಶಿಖರಕ್ಕೆ ಕೊಂಡೊಯ್ದಿರುವಂತಹ ಕೀರ್ತಿಗೆ ಪಾತ್ರ ಆಗಿರುವಂತಹ ಅವರು ಪೂಜ್ಯ ನಮ್ಮ ಹೆಗ್ಗಡೆಯವರು ಅಂತ ಹೇಳಬೇಕಾಗಿದೆ. ನಾವೆಲ್ಲ ಕೇಳಿದ್ದೇವೆ, ವಿಜಯನಗರದ ಒಂದು ಶಾಸನ ಇದೆ. ಆ ಶಾಸನದಲ್ಲಿ ಬರೆಸಿದ್ದಾರೆ, ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ದೇವಾಗಾರಮಂ ಮಾಡಿಸು, ಸೆರೆಯೊಳು ಸಿಲ್ಕ ಅನಾಥರಂ ಬಿಡಿಸು, ನಂಬಿದವರಿಗಿಂಬುಗೈ ಅಂತ ಹೇಳಿ ತಾಯಿ ಮಗುವಿಗೆ ಹಾಲುಣಿಸುವಾಗ ತನ್ನ ಕಿವಿಯಲ್ಲಿ ಈ ಒಳ್ಳೆಯ ಮಾತುಗಳನ್ನು ಹೇಳ್ತಿದ್ಲು ಅನ್ನುವಂತಹ ಮಾತನ್ನು ವಿಜಯನಗರ ಅರಸರ ಕಾಲದಲ್ಲಿರುವ ಶಾಸನದಲ್ಲಿ ಬರ್ತದೆ. ಇದನ್ನೇನಾದರೂ ನಾವು ಕಾರ್ಯರೂಪದಲ್ಲಿ ಮಾಡಿರುವಂತಹ ವ್ಯಕ್ತಿಗಳು ಯಾರನ್ನಾದರೂ ನೋಡಬೇಕು ಅಂತಂದರೆ ಧರ್ಮಸ್ಥಳಕ್ಕೆ ಬರಬೇಕು, ಹೆಗ್ಗಡೆ ಅವರನ್ನು ನೋಡಬೇಕು. ಈ ಮಾತುಗಳು ಸಾಕ್ಷಾತ್ಕಾರಗೊಂಡಿದೆ ಇಲ್ಲಿ ಅಂತ ಹೇಳಬೇಕಾಗಿರುವಂತಹದ್ದು. ಇವತ್ತು ಪೂಜ್ಯ ಹೆಗ್ಗಡೆಯವರು ಇವತ್ತು ನಮ್ಮ ಕನಸಿನ ಭಾರತ ಇದೆ ನಮಗೆ. ಇವತ್ತು ನೋಡಿ, ಮಹಾತ್ಮ ಗಾಂಧೀಜಿಯವರು ಕನಸು ಕಂಡರು, ನಮ್ಮ ದೇಶ ಹೀಗಿರಬೇಕು, ಅಭಿವೃದ್ಧಿ ಹೊಂದಬೇಕು, ಬಡತನ ಹೋಗಬೇಕು, ಕುಡಿತ ಇರಬಾರ್ದು, ಸಮಾನತೆ ಸಾಧಿಸಬೇಕು, ಹೆಣ್ಣುಮಕ್ಕಳು ಗಂಡು ಮಕ್ಕಳಷ್ಟೇ ಸಮಾನತೆ ಇರಬೇಕು, ಎಲ್ಲವನ್ನು ಗಾಂಧೀಜಿಯವರು ಕನಸು ಕಂಡರು. ಇವತ್ತಿನ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ವಿಕಸಿತ ಭಾರತ ಆಗಬೇಕು ನಮಗೆ ಅಂತೇಳಿ ಅನೇಕ ಯೋಜನೆಗಳನ್ನು ರೂಪಿಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಹಿಂದಿನ ರಾಷ್ಟ್ರಪತಿಗಳಾಗಿದ್ದಂತಹ APJ ಅಬ್ದುಲ್ ಕಲಾಂರೊಂದು ಮಾತು ಹೇಳ್ತಿದ್ರು, ಹಳ್ಳಿಗಳ ಉದ್ಧಾರ ಆಗಬೇಕಾದ್ರೆ ಪುರ ಬೇಕು ಅಂತೇಳಿ, ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಇನ್ ರೂರಲ್ ಏರಿಯಾ ಅಂತೇಳಿ ಆ ಚಿಂತನೆಗಳನ್ನು ಇಟ್ಕೊಂಡು ಕೆಲಸ ಮಾಡಿದರು. ಈ ಮೂರೂ ಚಿಂತನೆಗಳನ್ನು ಇಟ್ಟುಕೊಂಡು 58 ವರ್ಷದಿಂದ ಕೆಲಸ ಮಾಡಿರುವಂತಹ ಏಕೈಕ ವ್ಯಕ್ತಿ ಯಾರಾದರೂ ಸಿಗ್ತಾರೆ ಅಂತಂದರೆ ಅವರು ಹೆಗ್ಗಡೆ ಅವರನ್ನು ಕಾಣಬೇಕಾಗಿರುವಂಥದ್ದು. ಆ ರೀತಿಯಲ್ಲಿ ಇವತ್ತು ಗ್ರಾಮಗಳ ಅಭಿವೃದ್ಧಿಗೆ, ಗ್ರಾಮಗಳ ಉದ್ಧಾರಕ್ಕಾಗಿ, ಜನತೆಯ ಒಂದು ಭವಿಷ್ಯಕ್ಕಾಗಿ ಅನೇಕ ಯೋಜನೆಗಳನ್ನು ರೂಪಿಸುವಂತಹ ಬಹುದೊಡ್ಡ ಕಾರ್ಯವನ್ನು ಪೂಜ್ಯ ಹೆಗ್ಗಡೆಯವರು ಮಾಡಿಕೊಂಡು ಬಂದಿದ್ದಾರೆ. ಧಾರ್ಮಿಕವಾಗಿ ಅನೇಕ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಿದೆಯಲ್ಲ, ಅದು ಇವತ್ತು ಅನನ್ಯವಾಗಿರುವಂಥದ್ದು, ಮಾದರಿಯಾಗಿರುವಂಥದ್ದು, ಆದರ್ಶ ಆಗಿರುವಂಥದ್ದು. ಇಲ್ಲಿ ಪೂಜ್ಯ ಮಾತನಾಡ್ತಾ ಹೇಳಿದರು, ಅವರು ಮಾಡಿರುವ ಕಾರ್ಯಗಳು ಇವತ್ತು ಮಾದರಿಯ ಕಾರ್ಯಗಳು, ಆದರ್ಶವಾದ ಕಾರ್ಯಗಳು. ಇಂದಿಗೂ ಕೂಡ ಆ ಆದರ್ಶ ಕಾರ್ಯಗಳಲ್ಲಿ ಅವರು ಸಂಸದರಾದ ಮೇಲೆ ತೆಗೆದುಕೊಂಡಿರುವ ನಿರ್ಣಯ ತೆಗೆದುಕೊಂಡ್ರೆ ಅದೇ ಒಂದು ದೊಡ್ಡ ಆದರ್ಶ ಆಗಿರುವಂತಹದ್ದು. ಇವತ್ತು ಸಂಸದರು ಯಾವುದಕ್ಕೋ ದುಡ್ಡನ್ನು ಕೊಟ್ಟು ಆ ಸಂಸದರ ನಿಧಿಯನ್ನು ಅದಕ್ಕೆ ಬಳಸ್ತಾ ಇರ್ತಾರೆ. ಆದರೆ ಒಂದು ಚಿಂತನೆಯನ್ನು ಮಾಡಿ ಬೀದರ್ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಬೀದರ್ ಜಿಲ್ಲೆಯ ರೈತರ ಹೈನುಗಾರಿಕೆಯನ್ನು ಹಸನು ಮಾಡಿ ಹೈನುಗಾರಿಕೆಗೆ ಒತ್ತು ಕೊಡುವುದರ ಮೂಲಕ ಇವತ್ತು ಬೀದರ್ನಲ್ಲಿ ಏನಾದರೂ ಒಂದು ಹಸಿರು ಒಂದು ಬಿಳಿಯ ಕ್ರಾಂತಿಯನ್ನು ಮಾಡಿದ್ದಾರೆ ಅಂದರೆ, ಇವತ್ತು ವೈಟ್ ರೆವಲ್ಯೂಷನ್ ಮಾಡಿದ್ದಾರೆ ಅಂತಂದರೆ ನಮ್ಮ ಸಂಸದರ ನಿಧಿಯಿಂದ ಸಾರ್ಥಕವಾಗಿ ಬಳಸಿಕೊಳ್ಳುವುದರ ಮುಖಾಂತರವಾಗಿ ಅಲ್ಲಿಯ ರೈತರಿಗೆ ಅವರ ಬೆನ್ನೆಲುಬಾಗಿ ಅವರ ಹೈನುಗಾರಿಕೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಮಾತನಾಡ್ತಾ ಹೇಳಿದರು, 15,000 ಲೀಟ್ರ್ ಇದ್ದಂಥದ್ದು ಇವತ್ತೆಷ್ಟು ಲೀಟ್ರಿಗೆ ಹೋಗಿದೆಯಪ್ಪ ಅಂದರೆ ಲಕ್ಷವನ್ನು ಮೀರಿ ಆ ಒಂದು ಹಾಲು ಉತ್ಪಾದನೆಯನ್ನು ಮಾಡುವಂತಹ ರೈತರು ಇವತ್ತು ಅಲ್ಲಿದ್ದಾರೆ ಅಂತೇಳಿ. ಅನೇಕ ಕುಟುಂಬಗಳು ಇವತ್ತು ಜೀವನ ಸಾಗಿಸೋದು ಯಾವುದರಿಂದ? ರೈತ ಮಾಡುವಂತಹ ವ್ಯವಸಾಯದಿಂದ ಸಾಲ್ತಾ ಇಲ್ಲ, ವ್ಯವಸಾಯದಿಂದ ಬದುಕಕ್ಕಾಗ್ತಾ ಇಲ್ಲ. ಇವತ್ತೊಂದೊಂದು ಕುಟುಂಬಗಳು 2 ಹಸುಗಳನ್ನು ಇಟ್ಕೊಂಡು ಹಾಲು ಮಾರಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ, ಹಾಲು ಮಾರಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಹಾಲು ಮಾರಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿಕೊಡ್ತಾ ಇದ್ದಾರೆ. ಇವತ್ತು ರೈತರಿಗೆ, ಹಳ್ಳಿ ಜನಗಳಿಗೆ ಇವತ್ತು ಹೈನುಗಾರಿಕೆ ಎನ್ನುವಂಥದ್ದು ಬೆನ್ನೆಲುಬಾಗಿರುವಂಥದ್ದು, ದೊಡ್ಡ ಶಕ್ತಿಯಾಗಿರುವಂಥದ್ದು. ಅದನ್ನು ಗಮನಿಸಿದಂಥ ಖಾವಂದರರು ಬೀದರ್ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡ್ರು. ಏಕೆಂದರೆ ಬಹಳ ದೂರದ ಬೀದರ್ ಜಿಲ್ಲೆ ಹಿಂದುಳಿದಿರುವಂತಹ ಒಂದು ಜಿಲ್ಲೆ ಅಂತೇಳಿ ಭಾವಿಸಿ ಆ ಹೈನುಗಾರಿಕೆಗೆ ಒತ್ತು ಕೊಡಬೇಕು ಅಂತ ಹೇಳಿ ಅಲ್ಲಿ ಎಂತಹ ಒಂದು ಕೆಲಸ ಮಾಡಿದ್ದಾರೆ ಅಂತಂದರೆ, ಅಲ್ಲಿ ಎಲ್ಲವನ್ನು ಬದಲಾವಣೆಯನ್ನು ಮಾಡಿ ಯಾಂತ್ರಿಕವಾದಂತಹ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವಂತಹ ಜೊತೆಗೆ ಹೊಸ ಹೊಸ ಆವಿಷ್ಕಾರಗಳನ್ನು ಅಲ್ಲಿ ಕೊಡುವುದರ ಮೂಲಕ, ಜೊತೆಗೆ ಅವರಿಗೆ ಒಳ್ಳೆಯ ಪರಿಕರಗಳನ್ನು ಕೊಡುವುದರ ಮುಖಾಂತರವಾಗಿ ಅಷ್ಟೇ ಅಲ್ಲ, ಅವರಿಗೆ ಬೇಕಾದಂತಹ ಹಸುಗಳಿಗೆ ಬೇಕಾಗಿದ್ದ ಮೇವನ್ನು ಇವತ್ತು ಫುಡ್ಡನ್ನು ಒದಗಿಸಿಕೊಡುವಂಥ ಮುಖಾಂತರವಾಗಿಯೂ ಕೂಡ ಅವರಿಗೆ ದೊಡ್ಡ ಒಂದು ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ಪೂಜ್ಯರು ಇವತ್ತು ಮಾಡಿದ್ದಾರೆ. ಅಂದರೆ ಹಿಂದೆ ಮಾಡಿರುವಂಥ ಆದರ್ಶಗಳೆಲ್ಲವೂ ಕೂಡ ಇದಕ್ಕಿಂತ ದೊಡ್ಡ ಆದರ್ಶಗಳಾಗಿ ಬದುಕ್ತಾ ಇರುವಂತಹದ್ದು. ಇವತ್ತು ನೀವು ನೋಡಿದ ಹಾಗೆ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ಇವತ್ತು ಒಂದು ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ರೀತಿಯಲ್ಲಿ ಗ್ರಾಮಾಭಿವೃದ್ಧಿ ಕೆಲಸ ಆಗ್ತಾ ಇದೆ ಅನ್ನೋದನ್ನು ಜನತೆಯಾದಂಥ ನೀವೆಲ್ಲರೂ ಕೂಡ ಬಲ್ಲಂತಹವರಾಗಿದ್ದೀರಿ. ಇವತ್ತು ಅನೇಕರ ಬದುಕಿನಲ್ಲಿ ಆರ್ಥಿಕವಾದಂಥ ಬದಲಾವಣೆಯನ್ನು ತಂದು ಆ ಕುಟುಂಬಗಳು ಆರ್ಥಿಕ ಸುಸ್ಥಿತಿಗೆ ಬರೋದಕ್ಕೆ ಇವತ್ತು ಗ್ರಾಮಾಭಿವೃದ್ಧಿ ಸಂಸ್ಥೆಯ ಮೂಲಕ ಮಾಡ್ತಾ ಇರುವಂತಹ ಕೆಲಸ ಇದೆಯಲ್ಲ, ಸೇವೆ ಇದೆಯಲ್ಲ, ಅದು ಸಾರ್ಥಕವಾಗಿರುವಂತಹ ಸೇವೆಯಾಗಿರುವಂತಹದ್ದು. ಅಷ್ಟೇ ಅಲ್ಲ, ಇವತ್ತು ನೋಡಿ, ಇವತ್ತು ಮದ್ಯವರ್ಜನ ಇವತ್ತು
ನಾನು ಹೇಳಿದ ಹಾಗೆ ಸೆರೆಯೋಳು ಸಿಲ್ಕ ಅನಾಥರಂ ಬಿಡಿಸು, ಕೆರೆಯಂ ಕಟ್ಟಿಸು ಅಂದರು. ಸಾವಿರಾರು ಕೆರೆಗಳನ್ನು ಪುನರುದ್ಧಾರ ಮಾಡಿದ್ದಾರೆ. ಇವತ್ತು ಕೆರೆಗಳನ್ನು ಇವತ್ತು ಉದ್ಧಾರ ಮಾಡಿರೋದ್ರಿಂದಾಗಿ ಮರುಪೂರ್ಣವಾಗಿ ಜಲ ತನ್ನಷ್ಟಿಗೆ ತಾನೇ ಅಲ್ಲಿ ಉಕ್ಕಿ ಹರಿಯುವಂಥ ಕೆಲಸ ಆಗ್ತಾ ಇದೆ. ಆ ರೀತಿಯಲ್ಲಿಯೇ ಇವತ್ತು ದೇವಸ್ಥಾನಗಳನ್ನು, ಅನೇಕ ದೇವಸ್ಥಾನಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆಯಂತೆ ಇವತ್ತು ದೇವ ಮಂದಿರಗಳು ಇವತ್ತು ಹಾಳು ಬಿಡ್ತಾ ಇದ್ದಾವೆ. ಆ ಪುರಾತತ್ವ ಇಲಾಖೆಗೆ ಒತ್ತು ಕೊಡುವುದರ ಮುಖಾಂತರವಾಗಿ ಒಳ್ಳೊಳ್ಳೆಯ ಅನೇಕ ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವಂತಹ ಕೆಲಸವನ್ನು ಕೂಡ ಅನೇಕ ಅನುದಾನವನ್ನು ಕೊಡುವುದರ ಮುಖಾಂತರವಾಗಿ ಅವುಗಳನ್ನು ಪುನರುಜ್ಜೀವನಗೊಳಿಸುವಂಥ ಕೆಲಸವನ್ನು ಪೂಜ್ಯರು ಬಹಳ ವರ್ಷಗಳಿಂದಲೇ ಕೂಡ ನಡೆಸಿಕೊಂಡು ಬಂದಿರುವಂತಹ ಅವರು. ಅದರ ಜೊತೆಗೆ ಮದ್ಯವರ್ಜನ ಶಿಬಿರಗಳಿದೆಯಲ್ಲ, ಇದು ಎಷ್ಟು ವರ ಆಗಿದೆ ಅಂತಂದರೆ ಅನೇಕ ತಾಯಂದಿರು ಇವತ್ತು ನಿಟ್ಟುಸಿರು ಬಿಡ್ತಾ ಇದ್ದಾರೆ, ಇವತ್ತು ಸಂತೋಷವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಕುಡುಕನಿಲ್ಲದ ಕೊಡಪ್ಪ, ನಾವೆಲ್ಲ ನೋಡ್ತಾ ಇದ್ದೀವಿ, ಕುಡುಕನಿಲ್ಲದ ಗಂಡ ಕೊಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡ್ತಾಯಿದ್ರು. ಇವತ್ತು ಕುಡ್ತಾ ಇರೋ ಗಂಡನ ಬಿಡಿಸಪ್ಪ ಅಂತೇಳಿ ಪ್ರಾರ್ಥನೆ ಮಾಡಬೇಕಾಗಿರುವಂಥ ಸನ್ನಿವೇಶ ನಿರ್ಮಾಣ ಆಗಿರುವಂಥದ್ದು. ಇವತ್ತು ಅಂತಹ ಹಿನ್ನೆಲೆಯಲ್ಲಿ ಅಲ್ಲಲ್ಲೇ ಮಧ್ಯವರ್ಜನ ಶಿಬಿರಗಳನ್ನು ಆಯೋಜಿಸುವುದರ ಮುಖಾಂತರವಾಗಿ ಅವರನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡುವಂಥ ಕೆಲಸವನ್ನು ಪೂಜ್ಯರು ಮಾಡಿಕೊಂಡು ಬರ್ತಾ ಇದ್ದಾರೆ. ಏಕೆ ಅಂತಂದರೆ ಮದ್ಯ ಮೊದಲು ಮಾನವ ಸೇವಿಸ್ತಾನಂತೆ, ಮದ್ಯ ಆಮೇಲೆ ಮದ್ಯವೇ ತನ್ನನ್ನು ಸೇವಿಸ್ತದಂತೆ, ಕೊನೆಗೆ ಏನು ಮಾಡ್ತದೆ ಮದ್ಯ ಅಂದರೆ ಮದ್ಯ ಮಾನವನನ್ನು ಸೇವಿಸಿಬಿಡ್ತದಂತೆ. ಆದ್ದರಿಂದಾಗಿ ಇವತ್ತು ಮನುಷ್ಯ ಅರ್ಥ ಮಾಡಿಕೊಳ್ಬೇಕು. ಯಾರೂ ಇವತ್ತು ನಾವು ಯೋಚನೆ ಮಾಡ್ತಾ ಇಲ್ಲ, ಆರೋಗ್ಯದ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ, ಕುಟುಂಬದ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ, ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಅದನ್ನು ಕಂಡಂತಹ ಪೂಜ್ಯರು ಇವತ್ತು ಆ ಒಂದು ಮಧ್ಯವರ್ಜನ ಶಿಬಿರಗಳನ್ನು ಮಾಡಬೇಕು, ಅವರನ್ನು ಒಳ್ಳೆಯ ವ್ಯಕ್ತಿಗಳನ್ನು ರೂಪಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಮಧ್ಯವರ್ಜನ ಶಿಬಿರಗಳನ್ನು ನಾಡಿನಾದ್ಯಂತ ಇವತ್ತು ವಿಸ್ತರಿಸುವುದರ ಮುಖಾಂತರವಾಗಿ ಲಕ್ಷಾಂತರ ಜನರನ್ನು ತಮ್ಮ ಬದುಕನ್ನು ರೂಪಿಸಿಕೊಳ್ಳುವ, ಉತ್ತಮ ಜೀವನವನ್ನು ಸಾಗಿಸೋದಕ್ಕೆ ಅವರನ್ನು ಪರಿವರ್ತಿಸುವಂಥ ಕೆಲಸವನ್ನು, ಅವರ ಮನಸ್ಸನ್ನು ಪರಿವರ್ತಿಸುವಂಥ ಕೆಲಸವನ್ನು ಪೂಜ್ಯರು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರುವಂಥದ್ದು ಈ ನಾಡಿನ ಒಂದು ಪುಣ್ಯ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು, ಜನರ ಭಾಗ್ಯ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು. ಏಕೆಂದರೆ ಮಹಾತ್ಮ ಗಾಂಧೀಜಿಯವರೊಂದು ಮಾತು ಹೇಳ್ತಾರೆ, ಕುಡಿತ ಇಂಟಾಕ್ಸಿಕೇಟೆಡ್ ಇರಬಾರ್ದು. ಇವತ್ತು ನಮ್ಮ ದೇಶದಲ್ಲಿ ಯಾವುದೇ ಕುಡಿತ ಆಗಲಿ ಮತ್ತೊಂದು ಮಾದಕ ವಸ್ತು ಆಗಲಿ ನಮ್ಮ ದೇಶದಲ್ಲೇ ಇರಬಾರ್ದು ಅನ್ನುವಂತಹ ಕನಸನ್ನು ಮಹಾತ್ಮ ಗಾಂಧೀಜಿಯವರು ಕಂಡರು. ಅವರು ಕಂಡಂಥ ಕನಸು ಇವತ್ತು ಕಾಣೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವ್ರು ಹೇಳಿದ್ರು, ನನಗೇನಾದರೂ ಸರ್ವಾಧಿಕಾರ ಕೊಟ್ಟರೆ ನಾನು ಮೊದಲು ಮಾಡುವುದೇನಪ್ಪ ಅಂದರೆ ಈ ಒಂದು ಮಾದಕ ವಸ್ತುಗಳನ್ನು ಸಂಪೂರ್ಣವಾಗಿ ನಾನು ನಾನು ತೆಗೆದು ಹಾಕ್ತೇನೆ ಎನ್ನುವಂತಹ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಕಂಡಂಥ ಕನಸಾಗಿತ್ತು. ಇವತ್ತು ಅದು ಆಗ್ತಾ ಇಲ್ಲ. ಆದರೂ ಕೂಡ ಪೂಜ್ಯರು ಅದನ್ನು ಚಿಂತನೆಯನ್ನು ಇಟ್ಕೊಂಡು ಇವತ್ತು ಹಳ್ಳಿ ಜನಗಳು ಉದ್ಧಾರ ಆಗಬೇಕು ಅನ್ನುವಂತಹ ಚಿಂತನೆಗಳನ್ನು ಇಟ್ಕೊಂಡು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮಹಿಳೆಯರ ಬಗ್ಗೆ ಅವರ ಕಾಳಜಿ ಎಷ್ಟಿದೆ ಅನ್ನೋದನ್ನು ಯೋಚನೆ ಮಾಡೋಕ್ಕಾಗಲಿಲ್ಲ. ಇವತ್ತು ಎಲ್ಲ ಹಳ್ಳಿಗಳಲ್ಲಿ ಅನೇಕ ತಾಯಂದಿರು ಇವತ್ತು ಉತ್ತಮ ಬದುಕನ್ನು ಬಾಳ್ತಾ ಇದ್ದಾರೆ ಅಂದರೆ, ಆರ್ಥಿಕವಾದಂಥ ಸುಸ್ಥಿತಿಗೆ ಬರ್ತಾ ಇದ್ದಾರೆ ಅಂದರೆ ಪೂಜ್ಯರು ಮಾಡ್ತಾ ಇರುವಂಥ ಅನೇಕ ಯೋಜನೆಗಳಿಂದ ಅದಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಒಂದು ಧಾರ್ಮಿಕ ಸಂಸ್ಕಾರ, ಸಾಮೂಹಿಕವಾಗಿ ಕುಳಿತು ಪೂಜೆ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಅವೆಲ್ಲ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಪೂಜ್ಯ ಹೆಗ್ಗಡೆಯವರು ನಡೆಸ್ಕೊಂಡು ಬರ್ತಾ ಇರುವಂಥದ್ದು ತಮ್ಮೆಲ್ಲರಿಗೆ ತಿಳಿದಿರುವಂತಹ ಸಂಗತಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು. ಅಂಗವಿಕಲರಿರ್ಬೋದು, ಶಿಕ್ಷಣಕ್ಕೆ ಇರಬಹುದು, ಅನೇಕ ಒತ್ತು ಕೊಡುವಂಥ ಕೆಲಸವನ್ನು ಪೂಜ್ಯರು ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ಮಾತನಾಡ್ತಾ ಹೇಳಿದ್ರು, ನಮ್ಮಲ್ಲಿ ಒಂದು ಮಾತಿದೆ, ಶಿವ ಪಂಚಾಯತಗಳು ಅಂತೇಳಿ ಕರೀತಾರೆ. ಆ ಶಿವ ಪಂಚಾಯತಿಗಳು ಯಾವಪ್ಪ ಅಂತ ಅನ್ನದಾನ, ಅರಿವು ದಾನ, ಆಶ್ರಯದಾನ, ಅಭಯದಾನ, ಇಂಥ ಅನುಭವದಾನ ಅಂತೇಳಿ ಕರ್ಕೊಂಡು ಬರ್ತಾ ಇದ್ದಾರೆ. ಆ ಶಿವ ಪಂಚಾಯತಿಗಳನ್ನು ಪೂಜ್ಯರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರವಾಗಿ ಇಲ್ಲಿ ಬಂದಂತಹವರೆಲ್ಲರೂ ಕೂಡ ಈ ಅಭಯದಾನ ಇರ್ಬೋದು, ಆಶ್ರಯದಾನ ಇರ್ಬೋದು, ಅವರಿಗೆ ಅನ್ನದಾನ ಇರ್ಬೋದು, ಅವೆಲ್ಲವನ್ನು ಕೂಡ ನಿರಂತರವಾಗಿ ಪೂಜ್ಯರು ನಡೆಸ್ಕೊಂಡು ಬರ್ತಾ ಇರುವಂಥದ್ದು ತಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತಹ ಸಂಗತಿ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಇವತ್ತು ಅವರ ಪ್ರಾರ್ಥನೆ ಏನಿಲ್ಲ, ಅವ್ರಿಗೆ ಯಾವುದೂ ಇಲ್ಲ. ಅವರಿಗೆ ಮಂಜುನಾಥನಲ್ಲಿ ಅವ್ರು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಬೇಕು, ಸಮಾಜದಲ್ಲಿ ಶಾಂತಿ ನೆಲೆಸಬೇಕು, ಒಳ್ಳೆಯ ವಾತಾವರಣ ಉಂಟಾಗಬೇಕು ಅನ್ನುವಂಥ ಪ್ರಾರ್ಥನೆ ಬಿಟ್ಟರೆ ಅವರಿಗಾಗಿ ಅವರು ಯಾವುದೇ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದಿಲ್ಲ. ವೈಯಕ್ತಿಕವಾಗಿ ಅವರು ತುಂಬ ಈ 58 ವರ್ಷಗಳಲ್ಲಿ ಅವರಷ್ಟು ತಮ್ಮ ಬದುಕನ್ನು ತೇದ ಗಂಧದಂತೆ, ಒಂದು ಉರಿವ ಒಂದು ದೀಪದಂತೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವುದರ ಮುಖಾಂತರವಾಗಿ ಸಮಾಜಕ್ಕೆ ಬೆಳಕಾಗುವಂಥ ಕೆಲಸವನ್ನು ನಿರಂತರವಾಗಿ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ, 5 ದೀಪ ಹಚ್ಚಿದ ದೀಪ 5 ಉರಿತಾ ಇದ್ದಾವೆ. ನಾನು ಸಂತೋಷ ಆಗ್ತಾಯಿದೆ, 5 ದೀಪಗಳು ಉರಿತಾ ಇದ್ದಾವೆ ಅಂದರೆ ಅದೇ ರೀತಿಯಲ್ಲಿ ಅವರು ನಮಗೆ ನಾವು ಬತ್ತಿಯ ದೀಪ ಹಚ್ಚಿರ್ಬೋದು, ಆದರೆ ಜೀವಂತ ದೀಪಗಳನ್ನು ಬೆಳಗಿಸುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಒಂದು ಮಾತನ್ನು ಕವಿ ಕಾಳಿದಾಸ ಹೇಳ್ತಾನೆ,
ಆ ರಾಜರನ್ನು ಕುರಿತು ಹೇಳ್ಕೊಂಡು ಬರ್ತಾ ಇದ್ದಾನೆ. ರಾಜರ ವರ್ಣನೆಯನ್ನು ಮಾಡಬೇಕಾದ್ರೆ ಹೇಳ್ತಾನೆ, ಹೇಗಿದ್ರಪ್ಪ ಆ ರಾಜರುಗಳು ಅಂತಂದರೆ, ಅವರ ಪ್ರಜಾನಾಂ ವಿನಯಾದಾನಾತ್ ರಕ್ಷಣಾತ್ ಭರಣಾದಪಿ ಸಪಿತ ಪಿತರಸ್ತಾಸಾಂ ಕೇವಲಂ ಜನ್ಮಹೇತವಃ ಅಂತ ಹೇಳ್ತಾನೆ. ಆ ಪ್ರಜೆಗಳನ್ನು ಪಾಲನೆ ಪೋಷಣೆ ಮಾಡುವುದರ ಮುಖಾಂತರವಾಗಿ ಅವರಿಗೆ ತಂದೆ ರೂಪದಲ್ಲಿದ್ದ ರಾಜ ಅವ್ರಿಗೆ ನಿಜವಾದ ಜನ್ಮ ಕೊಟ್ಟವ್ರಿಗೆ ಜನ್ಮಕ್ಕೆ ಮಾತ್ರ ಕಾರಣ ಆಗಿರ್ತಾ ಇದ್ದರು. ಅವರ ಬದುಕಿಗೆ, ಅವರ ಬೆಳವಣಿಗೆಗೆ, ಅವರ ಜೀವನಕ್ಕೆ, ಉತ್ತಮ ಬದುಕಿಗೆ ಕಾರಣ ಆಗಿದ್ದಂತಹ ಅವನು ರಾಜ ಅಂತ ಹೇಳ್ತಾನೆ. ಹಾಗೆ ಕಾವಂದರರು ಇವತ್ತು ಅನೇಕರ ಬದುಕಿಗೆ ಒಂದು ರೀತಿಯಲ್ಲಿ ತಂದೆ ತಾಯಿಯಂತೆ ಅವರೆಲ್ಲರಿಗೂ ಕೂಡ ಬದುಕನ್ನು ರೂಪಿಸುವಂಥ ಕೆಲಸವನ್ನು ನಿರಂತರವಾಗಿ ಪೂಜ್ಯರು ಕೂಡ ಮಾಡ್ಕೊಂಡು ಬರ್ತಾ ಇರುವಂತಹ ಅವರು. ಅದಕ್ಕಾಗಿ ಭರ್ತೃಹರಿ ಒಂದು ಮಾತನ್ನು ಹೇಳ್ತಾನೆ, ನತ್ವಹಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನ ಪುನರ್ಭವಂ ಕಾಮಯೇ ದುಃಖತಕ್ತಾನಾಂ ಪ್ರಾಣಿನಾಂ ಆರ್ತಿನಾಶನಾಂ. ನನಗೆ ರಾಜ್ಯ ಬೇಡ, ನನಗೆ ಸ್ವರ್ಗ ಬೇಡ, ಮತ್ಯಾವುದು ಬೇಡ, ಆದರೆ ದುಃಖಿತರ ದುಃಖವನ್ನು ಹೋಗಲಾಡಿಸುವಂಥ ಶಕ್ತಿ ನನಗೆ ಕೊಡು ಅಂತೇಳಿ ಪ್ರಾರ್ಥನೆ ಮಾಡುತ್ತಿದ್ದೇನೆ ಅಂತ ಹೇಳ್ತೇನೆ. ಹಾಗೆ ಇವತ್ತು ಕಾವಂದರರು ಕೂಡ ಅವರು ಬೇರೆ ನನಗೆ ರಾಜ್ಯನೂ ಬೇಡ, ಸ್ವರ್ಗನೂ ಬೇಡ, ಮತ್ತೊಂದು ಬೇಡ, ಸಮಾಜದ ಜನಗಳ ಒಂದು ಭವಣೆ ಅರಿಯಬೇಕು, ಅವರ ಕಷ್ಟ ನಿವಾರಣೆ ಆಗಬೇಕು ಅನ್ನುವಂಥದ್ದೇ ಪೂಜ್ಯ ಕಾವಂದರ ಯಾವತ್ತರ ಮನಸ್ಸು ತುಡಿತಾ ಇರುವಂಥದ್ದು ನಾವು ಮಾತನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು. ಪೂಜ್ಯರ ಒಂದು ಹಸ್ತಗುಣ ಎಷ್ಟಿದೆಯಪ್ಪ ಅಂದರೆ ಅವರ ಮೀಸಲಾಗಿರುವಂಥ ಬದುಕು ಅವ್ರಿಗೆ. ನಮ್ಮ ಶರಣರೊಂದು ಮಾತನ್ನೇ ಹೇಳ್ತಾರೆ, ಕಣ್ಣು ಮೀಸಲು ಶಿವನ, ಕಾಲು ಮೀಸಲು ಶಿವನ, ಕೈ ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ, ತನು ಮನಧನವೆಲ್ಲ ಮೀಸಲು ಶಿವನ. ಈ ಮೀಸಲ ಬೀಸರ ಹೋಗಂತಿದ್ದರೆ ಆತನೇ ಜಗದೀಶ ಕಾಣ ರಾಮನಾಥ ಅಂತ ಹೇಳ್ತಾರೆ. 12ನೇ ಶತಮಾನದ ಜಡರ ದಾಸಿಮಯ್ಯ ಅನ್ನುವಂತಹ ಒಬ್ಬ ಶರಣ ಹೇಳುವಂತಹ ಮಾತು ಇದು ಯಾವಾಗ ಎಂಥವ್ರಿಗೆ ಅರ್ಥ ಆಗ್ತದೆ ಅಂದರೆ ಇವರನ್ನು ನೋಡಿದಾಗ ಅರ್ಥ ಆಗಬೇಕಾಗಿರುವಂಥದ್ದು. ಅವರ ಸರ್ವಸ್ವವನ್ನು ಕೂಡ ಸಮಾಜಕ್ಕಾಗಿ ಮೀಸಲಾಗಿ ಇಟ್ಟಿರುವಂತಹ ಅವರು. ಒಂದೊಂದು ಕ್ಷಣವನ್ನೂ ಕೂಡ ಅಮೂಲ್ಯವಾದ ಒಂದು ಕ್ಷಣ ಅವರದು. ಅವರಿಗೆ ಒಂದು ನಿಮಿಷ ಬಿಡುವಿಲ್ಲ. ಅವರಿಗೆ ನಾನು ಕೇಳ್ತಾ ಇರ್ತೀನಿ, ಯಾರಾದರೂ ಕಾರ್ಯಕ್ರಮಕ್ಕೆ ಕರೆಯಕ್ಕೆ ಬಂದಾಗ ಅವರೊಂದು ಮಾತು ಹೇಳ್ತಾರೆ, ದಸ್ಕತ್ಗೆ ಸೈನ್ ಹಾಕೋಕ್ಕೆ ನನಗೆ ಸಮಯ ಇಲ್ಲಪ್ಪ, ನಿನಗೆ ಬರೋದಕ್ಕೆಲ್ಲ ಸಾಧ್ಯ ಆಗ್ತದೆ ನನ್ನ ಕೈಲಿ ಅಂತ ನಿಸ್ಸಹಾಯಕತೆಯ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇರ್ತಾರೆ. ಅಷ್ಟು ಅವರಿಗೆ ಕೆಲಸ ಕಾರ್ಯಗಳಿರುವಂತಹದ್ದು. ಅವರೊಂದು ರೀತಿಯಲ್ಲಿ ಹೇಳ್ತಾ ಇದ್ದರು, ನಾನು ಪ್ರಯಾಣ ಮಾಡ್ತೀನಿ ಈಗ ಅಂದಾಗ, ನಾನು ಯುವಕರಾಗಿದ್ದಾಗ ರಾತ್ರಿಯೆಲ್ಲ ಪ್ರಯಾಣ ಮಾಡ್ತಾ ಇದ್ದೆ ಅಂತಂದ್ರು. ಅಂದರೆ ಅವರಿಗೆ ಹಗಲು ಯಾವುದು ರಾತ್ರಿ ಯಾವುದು ಅನ್ನಿಸ್ತಾನೆ ಇರಲಿಲ್ಲ. ಹಗಲು ರಾತ್ರಿ ಎರಡನ್ನು ಒಂದಾಗಿ ಮಾಡಿ ತಮ್ಮ ಬದುಕನ್ನು ರೂಪಿಸಿ ಈ ಒಂದು ಸಂಸ್ಥೆಯನ್ನು ಕಟ್ಟುವಂತಹ, ಈ ಸಂಸ್ಥೆಯನ್ನು ರೂಪಿಸುವಂಥ ಕೆಲಸವನ್ನು ಇವತ್ತು ಪೂಜ್ಯರು ಮಾಡಿಕೊಂಡು ಬಂದಿರುವಂತಹ ಅವರು. ನಿಮ್ಮೆಲ್ಲರಿಗೆ ಕಂಡ ಹಾಗೆ ಇಲ್ಲಿ ಭಕ್ತರಿಗೆ ಬಂದಂತಹ ಅವರಿಗೆ ಎಲ್ಲ ಸೌಕರ್ಯಗಳಾಗಬೇಕು, ಸೌಲಭ್ಯಗಳಾಗಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡ್ರು. ಗಂಟೆಗಟ್ಟಲೆ ಕಾಯುವಂಥ ಸಂದರ್ಭದಲ್ಲಿ ಅವರಿಗೆ ಮನಸ್ಸಿಗೆ ನೋವಾಗಬಾರದು, ಆ ಕಾಯುವಂಥ ಸಂದರ್ಭದಲ್ಲಿಯೂ ಕೂಡ ಸಂತೋಷವಾಗಿರಬೇಕು ಅಂತೇಳಿ ಇವತ್ತು ಅವರು ಒಂದು ದೊಡ್ಡ ಭವನವನ್ನು ನಿರ್ಮಾಣ, 10,000 ಜನ ಒಂದೇ ಸತಿ ಕುಳಿತುಕೊಂಡು ಸಾವಕಾಶವಾಗಿ ದೇವರ ದರ್ಶನ ಮಾಡೋದಕ್ಕಾಗಿ ಸಾನ್ನಿಧ್ಯವನ್ನು ನಿರ್ಮಾಣ ಮಾಡಿರುವಂತಹ ಅವರು. ಇದು ಕಳೆದ ವರ್ಷ ಇದು ಉದ್ಘಾಟನೆ ಆಗಿದೆ, ನೀವೆಲ್ಲ ನೋಡಿರುವಂತಹ ಅವರು. ನಾನು ಹೋಗಿದ್ದೆ ಈಗಾಗಲೇ ನೋಡ್ಕೊಂಬರೋದಕ್ಕೆ. ಬಹಳ ಸೌಲಭ್ಯ ಇದೆ. ತಿರುಪತಿಯಲ್ಲಿದೆ ಅಂತ ಕೇಳ್ತಾ ಇದ್ದೆ. ತಿರುಪತಿಗಿಂತಲೂ ಕೂಡ ಅತ್ಯಾಧುನಿಕವಾದಂತಹ ಕಂಪ್ಯೂಟರ್ ಅಳವಡಿಕೆಯನ್ನು ಮಾಡಿಕೊಂಡು ಅಲ್ಲಿ ನಿಮಗೆ ಎಷ್ಟೊತ್ತಿಗೆ ದರ್ಶನ ಆಗ್ತದೆ. ಅಕಸ್ಮಾತ್ ಜಾಸ್ತಿ ರಶ್ ಆದಾಗ ಅವ್ರಿಗೆ ಅಲ್ಲೇ ಪ್ರಸಾದ ವಿತರಣೆ ಮಾಡೋದಕ್ಕೆ, ಅವರಿಗೆ ಶೌಚಾಲಯದ ವ್ಯವಸ್ಥೆ, ಪ್ರತಿಯೊಂದು ಮಕ್ಕಳು ಕರ್ಕೊಂಬಂದರೆ ಆ ಮಕ್ಕಳಿಗೆ ಆರೈಕೆ ಮಾಡುವಂತಹ ರೂಮ್, ಪ್ರತಿಯೊಂದು ಕೊಠಡಿಯಲ್ಲೂ ಎಲ್ಲವನ್ನು ಗಮನಿಸಿ ಅಂತಹ ಒಂದು ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನು ಪೂಜ್ಯರು ನಿರ್ಮಾಣ ಮಾಡಿರುವಂಥದ್ದು. ಏನಪ್ಪ ಅಂದರೆ ಅವರಲ್ಲಿರುವಂತಹ ಮಾತೃ ಹೃದಯವನ್ನು ಅಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ಆ ರೀತಿ ಅನೇಕ ಯೋಜನೆಗಳನ್ನು ಪೂಜ್ಯರು ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುವಂಥದ್ದು ಈ ಒಂದು ನಾಡಿನ ಪುಣ್ಯ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು. ನಮ್ಮ ಕರ್ನಾಟಕದ ಒಂದು ಪುಣ್ಯ ಅಂತಂದರೆ ಅದು ಧರ್ಮಸ್ಥಳ ಅಂತ ಹೇಳಬೇಕಾಗಿರುವಂಥದ್ದು. ಧರ್ಮಸ್ಥಳಕ್ಕೆ ಬರೆದವರೇ ಇಲ್ಲ. ಇವತ್ತು ಎಲ್ಲ ನಮ್ಮ ಕರ್ನಾಟಕದ ಶಾಲೆಗಳು ಅಥವಾ ಅಕ್ಕಪಕ್ಕದ ಶಾಲೆಗಳಲ್ಲಿ ಏನಾದರೂ ಒಂದು ಪ್ರವಾಸ ಆಗ್ತಾರೆ ಅಂತಂದರೆ ಅದು ಧರ್ಮಸ್ಥಳ ಇದ್ದೇ ಇರ್ತದೆ. ಪ್ರತಿಯೊಂದು ಶಾಲೆಯ ಮಕ್ಕಳು ಬಂದಿರುವಂತಹ ಒಂದು ಸ್ಥಳ ಅಂತಂದರೆ ಅದು ಧರ್ಮಸ್ಥಳಕ್ಕೆ ಬಂದಿರುವಂತಹ ಅವರು, ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿರುವಂತಹ ಅವರು. ಅಂತಹ ಒಂದು ಪವಿತ್ರವಾದಂತಹ ಒಂದು ಕ್ಷೇತ್ರದೊಳಗೆ ಅನೇಕ ಅಭಿವೃದ್ಧಿ ಕಾರ್ಯಗಳು, ಸಾಮಾಜಿಕ ಚಟುವಟಿಕೆಗಳು, ಧಾರ್ಮಿಕ ಕಾರ್ಯಕ್ರಮಗಳು ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುವಂಥದ್ದು. ಅಂತಹ ಪೂಜ್ಯರು ಇವತ್ತು 58 ವರ್ಷಗಳ ಕಾಲ ನಿರಂತರವಾಗಿ ತಮ್ಮನ್ನು ತಾವು ತೇದ ಗಂಧದಂತೆ ಈ ಒಂದು ಸಂಸ್ಥೆಯ ಅಭಿವೃದ್ಧಿಗಿರ್ಬೋದು, ಸಾಮಾಜಿಕ ಚಟುವಟಿಕೆಗಳಿರ್ಬೋದು, ಅವೆಲ್ಲದಕ್ಕೂ ಕೂಡ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವುದರ ಮುಖಾಂತರವಾಗಿ ಇದನ್ನು 1000 ಪಟ್ಟು ಹೆಚ್ಚಿಸುವಂಥ ಕೆಲಸವನ್ನು ಪೂಜ್ಯರು ಮಾಡಿದ್ದಾರೆ. ಒಂದು ಮಾತನ್ನು ಹೇಳ್ತಾರೆ, ಕಂಡದ್ದೆಲ್ಲ ಪಾವನ, ಕೇಳಿದ್ದೆಲ್ಲ ಪರಮಬೋಧೆ, ಮುಟ್ಟಿದ್ದೆಲ್ಲ ಪರುಷದ ಸೋಂಕು, ನುಡಿದವರೆಲ್ಲರೂ ಸದ್ಯೋನ್ಮುಕ್ತರು ಅನ್ನುವಂತಹ ಮಾತನ್ನು ಶರಣರು ಹೇಳ್ತಾರೆ. ಹಾಗೆ ಇವತ್ತೆಲ್ಲ ಹೆಗ್ಡೆಯವರು ನೋಡಿದ್ರೆ ಅವ್ರು ಕಂಡದ್ದೆಲ್ಲ ಪಾವನ, ಕೇಳಿದ್ದೆಲ್ಲ ಪರಮಬೋಧೆ, ಮುಟ್ಟಿದ್ದೆಲ್ಲ ಪರುಷದ ಸೋಂಕು,
ಒಡನೆ ನುಡಿದವರೆಲ್ಲರೂ ಸದ್ಯೋನ್ಮುಕ್ತರು ನೀವೆಲ್ಲರೂ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು. ಅಂತಹ ಒಂದು ಸಾಧನೆಯನ್ನು ಪೂಜ್ಯರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಈ 58 ವರ್ಷ ನಾವು ಅಳತೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಕೇವಲ ನಾವು ವರ್ಷದಿಂದ ಅಳತೆ ಮಾಡುವಂಥ ಕೆಲಸ ಅಲ್ಲ. ಆ ಒಂದು ಮಾತನ್ನು ಹೇಳ್ತಾರೆ, ಮೆಜರ್ ಯುವರ್ ಏಜ್ ನಾಟ್ ಬೈ ಯುವರ್ ಇಯರ್ಸ್ ಬಟ್ ಯುವರ್ ಕಾಂಟ್ರಿಬ್ಯೂಷನ್ ಅನ್ನುವಂತಹ ಮಾತನ್ನು ಹೇಳ್ತಾರೆ. ನಿನ್ನ ಯಾವುದೇ ವಯಸ್ಸಿರ್ಬೋದು, ಅದನ್ನು ನಿನ್ನ ಏಜ್ ವರ್ಷಗಳಿಂದ ಅಳೆಯಬೇಡ, ಆದರೆ ಆ ವರ್ಷದಲ್ಲಿ ನೀನು ಮಾಡಿದ ಕೊಡುಗೆಗಳಿಂದ ಅದನ್ನು ಅಳೆಯಬೇಕು ಅಂತ ಹೇಳ್ತಾರೆ. ಹಾಗೆ 58 ವರ್ಷಗಳ ನಿರಂತರವಾದ ಕೊಡುಗೆಗಳು, ವರ್ಷ ಪೂರ್ತಿ ಅವರ ಆಯುಷ್ಯದ ಪೂರ್ತಿಯೂ ಕೂಡ ಆ ಕೊಡುಗೆಗಳನ್ನು ಸಮಾಜಕ್ಕೆ ನಾಡಿಗೆ ನೀಡುವಂಥ ಕೆಲಸವನ್ನು ನಿರಂತರವಾಗಿ ಪೂಜ್ಯರು ಮಾಡ್ಕೊಂಡು ಬರ್ತಾ ಇರುವಂಥದ್ದು ನಮ್ಮ ಈ ಕನ್ನಡಿಗರ ಒಂದು ಭಾಗ್ಯ ಅಂತೇಳಿ ಭಾವಿಸಬೇಕಾಗಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅವರಿಗೆ ಜೊತೆಯಾಗಿ ಇವತ್ತು ಅವರ ತಮ್ಮಂದಿರೆಲ್ಲರೂ ಕೂಡ ಅಷ್ಟೇ ಕೈ ಜೋಡಿಸುವುದರ ಮುಖಾಂತರವಾಗಿ ಅಣ್ಣ ಅಂದರೆ ಸಾಕು, ಬೇರೆ ಏನು ಮಾತೇ ಇಲ್ಲ. ಬಹುಶಃ ಒಂದು ರೀತಿಯಿಂದ ನೋಡಿದ್ರೆ ರಾಮನಿಗೆ ಯಾಕೆ ಅಣ್ಣ ತಮ್ಮದಿರಿದ್ರು ಅದೇ ರೀತಿಯಲ್ಲಿ ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಅನ್ಬೇಕಾಗಿರುವಂಥದ್ದು. ಒಬ್ಬ ಭರತನಂತೆ, ಒಬ್ಬ ಲಕ್ಷ್ಮಣನಂತೆ ಎಲ್ಲರೂ ಕೂಡ ಜೊತೆಯಾಗಿ ನಿಂತು ಅವರ ಸೇವೆಗೆ ತಮ್ಮನ್ನು ತಾವು ಅವರೂ ಕೂಡ ಅರ್ಪಿಸಿಕೊಳ್ಳುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಕೈ ಹಿಡಿದ ಹೇಮಾವತಿ ತಾಯಿಯವರು ನಿಜವಾಗಲೂ ಕೂಡ ಅವರಿಗೆ ಧನ್ಯರು. ಅವರಿಗೆ ನಾವೆಲ್ಲರೂ ಕೂಡ ಅವರಿಗೆ ನಮಸ್ಕಾರವನ್ನು ಎಳಬೇಕಾಗಿರುವಂಥದ್ದು. ಇವತ್ತು ಅವರ ಸಾಧನೆಯ ಕೀರ್ತಿಯಲ್ಲಿ ಅವರ ಪಾತ್ರವೂ ಬಹಳಷ್ಟು ಇರುವಂಥದ್ದು, ಅವರ ಸೇವೆಯೂ ಕೂಡ ಬಹಳಷ್ಟು ಜಾಸ್ತಿ ಇರುವಂತಹದ್ದು. ಅದಕ್ಕಾಗಿ ಹೇಳ್ತಾರೆ, ಇವತ್ತು ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ತಾಯಿ ಇರ್ಬೋದು ಅಥವಾ ಕೈ ಹಿಡಿದ ಮಡದಿ ಇರ್ಬೋದು. ಆ ರೀತಿಯಲ್ಲಿ ಇವತ್ತು ನಾವು ಜ್ಞಾಪಿಸ್ಕೊಳ್ಬೇಕು ಎತ್ತ ತಾಯಿಯವರನ್ನು, ರತ್ನಮ್ಮ ತಾಯಿಯವರನ್ನು ನೆನೆಸ್ಕೊಳ್ಬೇಕು, ಹಾಗೆ ತಾಯಿ ಹೇಮಾವತಿಯವರನ್ನು ನೆನೆಸ್ಕೊಳ್ಬೇಕಾಗಿರುವಂಥದ್ದು. ಆ ಎರಡು ಚೇತನಗಳು ಕೂಡ ಈ ಮಹಾನ್ ಚೇತನವನ್ನು ರೂಪಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕುಲಂ ಪವಿತ್ರಂ ಜನನಿ ಕೃತಾರ್ಥ ವಸುಧಾ ಪುಣ್ಯವತಿ ಅಂತ ಹೇಳ್ತಾರೆ. ಇಂತಹ ವ್ಯಕ್ತಿಗಳನ್ನು ಎತ್ತಂಥ ಕುಲವೇ ಅದು ಪವಿತ್ರವಾಯಿತು, ಎತ್ತ ತಾಯಿ ಧನ್ಯಳಾದಳು, ಈ ಭೂಮಿ ಪವಿತ್ರ ಆಯಿತು ಅನ್ನುವಂತಹ ಮಾತು ಹೇಳ್ತಾರೆ. ಅಂತಹ ಪವಿತ್ರತೆಗೆ ಎಲ್ಲದಕ್ಕೂ ಕಾರಣ ಆಗಿರುವಂತಹ ಅವರು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದು ನನಗೆ ಬರೋದಕ್ಕೊಂದು ಅವಕಾಶ ಆಯಿತು. ನನಗೆ ಇಲ್ಲಿಯ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನ ಬಂತು. ನನಗೆ ಕೆಲವು 2 ದಿವಸಗಳ ಹಿಂದೆ 3 ದಿವಸದ ಹಿಂದೆ ಮಧ್ಯವರ್ಜನ ಶಿಬಿರ ಇದೆ. ಅದು ದೊಡ್ಡ ಶಿಬಿರ, 2000 ಅದು ಶಿಬಿರ ಆಗ್ತಾಯಿದೆ. ಅದು ಕ್ಷೇತ್ರದಲ್ಲಿ ಆಯೋಜಿಸ್ತಾ ಇದ್ದೀವಿ, ಬರಬೇಕು ಅಂತಂದೆ. ನಾನೆಲ್ಲ ಡೈರಿ ತೆಗೆದು ಹಿಂದೆ ಮುಂದೆ ಖಾಲಿ ಇಲ್ಲ, ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದೆ. ಆಗ ಅವ್ರಿಗೆ ಗೊತ್ತಾಯಿತು, ಪಕ್ಕದಲ್ಲೇ ಗುರುಪುರ ಒಂದು ಮಠ ಇದೆ, ಅಲ್ಲಿ ನಮ್ಮ ಸಮಾಜದ ಒಂದು ಮಠ ಇರುವಂತಹದ್ದು. ಅನೇಕ 163 ಮಠಗಳಿದ್ದ ಇವತ್ತು ಕರಾವಳಿಯ ಪ್ರದೇಶದಲ್ಲಿ. ಇವತ್ತು ಯಾವ ಮಠಗಳು ಇಲ್ಲ, ಆದರೆ ಇರುವುದು ಒಂದೇ ಮಠ, ಗುರುಪುರ ಮಠ ಅಂತೇಳಿ ಕರೆಸ್ಕೊಳ್ಳುವಂಥದ್ದು. ಅಲ್ಲಿ ರುದ್ರಮುನಿ ಸ್ವಾಮಿಗಳವರು ಏನೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರು. ಆ ಕಾರ್ಯಕ್ರಮದ ಶಿಲಾನ್ಯಾಸಕ್ಕೆ ಬರಬೇಕಾಗಿತ್ತು. ಸುತ್ತೂರು ಶ್ರೀಗಳವರು ಬಂದಿದ್ದರು, ನಾವೆಲ್ಲ ಕೂಡ ಭಾಗವಹಿಸಿದ್ವಿ, ಅನೇಕ ರಾಜಕಾರಣಿಗಳೆಲ್ಲರೂ ಕೂಡ ಭಾಗವಹಿಸಿದರು. ಅದಕ್ಕೆ ಬರ್ತಾ ಇದ್ದೀರಲ್ಲ, ಹಾಗೆ ಬರಬೇಕು ಅಂದರು. ಆಯಿತು, ನಾನು ಕಾವಂದರಿಗೆ ಭೇಟಿಯಾಗಿ ಅವ್ರಿಗನ್ನು ನೋಡಿಕೊಂಡು ದೇವರ ದರ್ಶನ ಮಾಡ್ಕೊಂಡು ಬರ್ತೇನೆ ಎನ್ನುವಂತಹ ಮಾತನ್ನು, ಇಲ್ಲ ಅವತ್ತೇ ಇದೆ ವರ್ಧಂತ್ಯೋತ್ಸವ ಅಂತಂದರು. ಭಾಳ ಸಂತೋಷ ಆಯಿತು, ಇನ್ನೂ ಒಳ್ಳೆಯದೇ ಆಯ್ತು ನನಗೆ ಅಂತೇಳಿ. ಯಾಕೆಂದರೆ ಬಯಸಿ ಬಂದದು ಅಂಗಭೋಗ, ಬಯಸದೇ ಬಂದದು ಲಿಂಗಭೋಗ, ಅಂಗಭೋಗ ಅನರ್ಪಿತ, ಲಿಂಗಭೋಗ ಸಮರ್ಪಿತ ಅಂತ ಬಸವಣ್ಣವರು ಹೇಳ್ತಾರೆ. ಇದು ಬಯಸದೇ ಬಂದ ಭೋಗ ಅಂತೇಳಿ ಭಾವಿಸ್ಕೊಂಡು ಪೂಜ್ಯರ ಈ ವರ್ಧಂತ್ಯೋತ್ಸವದಲ್ಲಿ ಭಾಗವಹಿಸೋದಕ್ಕೆ ಅತ್ಯಂತ ಸಂತೋಷವಾಗಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಸಂದರ್ಭದಲ್ಲಿ ಶಂಕರಾರಾಧ್ಯ ಅನ್ನುವಂತಹ ಬಹಳ ದೊಡ್ಡ ಕವಿಗಳವರು. ಅವರ ಸಂಸ್ಕೃತದಲ್ಲಿ ಒಂದು ದೊಡ್ಡ ಬೃಹತ್ ಋಷಭೇಂದ್ರ ವಿಜಯ ಅನ್ನುವಂತಹ ಋಷಭೇಶ್ವರ ಪುರಾಣ ಅನ್ನುವಂಥದ್ದನ್ನು 12ನೇ ಶತಮಾನದ ಬಸವಣ್ಣನವರನ್ನ ಕುರಿತು ಬರೆದಿರುವಂತಹ ಕಾವ್ಯ ಇದೆ. ಅದರಲ್ಲಿ ಅನೇಕ ಸಂಸ್ಕೃತ ಶ್ಲೋಕಗಳಲ್ಲಿ ಬರೆದಿರುವಂತಹ ಗ್ರಂಥ ಇದೆ. ಆ ಗ್ರಂಥದ ಇವತ್ತು ಬಿಡುಗಡೆಯನ್ನು ಪೂಜ್ಯರು ಇವತ್ತು ಅಲ್ಲಿ ಬಿಡುಗಡೆಗೊಳಿಸಿದ್ದಾರೆ. ಇದು ನೋಡಿ ಹೇಗಿದೆ ಅಂತಂದರೆ, ಈ ಗ್ರಂಥವನ್ನು ಬರೆಸಿದಂತಹವರು ತೆಲುಗಿನವರು, ಬರೆದವರು ತಮಿಳಿನವರು, ಆದರೆ ಬರೆದ ನಾಯಕರು ಯಾರಪ್ಪ ಅಂದರೆ ಕನ್ನಡಿಗರಾಗಿರುವಂತಹವರು. ಅದು ಮುಖ್ಯವಾಗಿರುವಂಥದ್ದು. ಅದರಲ್ಲಿ ಕೂಡ 12ನೇ ಶತಮಾನದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ ಬಸವಣ್ಣನವರು ಇವತ್ತಿಗೂ ಕೂಡ ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು. ಏಕೆಂದರೆ ಒಂದು ಮಾತನ್ನು ಹೇಳ್ತಾನೆ ಗಜೇಂದ್ರ ಕಡಗರ್ ಅಂತೇಳಿ ಒಬ್ಬ ನ್ಯಾಯಾಧೀಶರಿದ್ದರು. ಅವರು ಒಂದು ಮಾತು ಹೇಳ್ತಾರೆ, ಇಫ್ ಯು ವಾಂಟ್ ಟು ಸಾಲ್ವ್ ಅವರ್ ಮಾಡರ್ನ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಯು ಮಸ್ಟ್ ಗೋ ಬ್ಯಾಕ್ ಟು ಲಾರ್ಡ್ ಬಸವೇಶ್ವರ ಕರ್ನಾಟಕ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಅಂದರೆ ನಮ್ಮ ಆಧುನಿಕ ಭಾರತದ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕಾದ್ರೆ 12ನೇ ಶತಮಾನದ ಬಸವಣ್ಣನವರ ತತ್ವಗಳಿಗೆ ನಾವು ಮೊರೆ ಹೋಗಬೇಕು ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಬೃಹದ್ಗಂತ ತಾಯಿಯವರು ಹೇಳ್ತಾ ಇದ್ರು, ಈ ಸಂಪಾದನೆ ಮಾಡಿದವರು ಬಹಳ ಹಗರಾಗಿದ್ದಾರೆ,
ಆ ಸಂಪಾದನೆ ಗ್ರಂಥ ಮಾತ್ರ ಬಹಳ ಭಾರವಾಗಿದೆ ಎನ್ನುವಂಥ ಮಾತನ್ನು ತಾಯಿಯವರು ಹೇಳ್ತಾ ಇದ್ದರು. ಬೃಹತ್ ಗ್ರಂಥವೇ ಇವತ್ತು ಹೊರಬಂದಿರುವಂಥದ್ದು. ಬಸವಣ್ಣನವರ ಬಗ್ಗೆ ಬಹಳ ಗ್ರಂಥಗಳು ಬಂದಿದೆ. ಆದರೂ ಕೂಡ ಇದು ಸಂಸ್ಕೃತ ಗ್ರಂಥ, ಸಂಸ್ಕೃತ ಶ್ಲೋಕದಲ್ಲಿ ಇರುವಂಥದ್ದು. ಇದನ್ನು ವಿಘ್ನೇಶು ಮತ್ತು ಇನ್ನೊಬ್ಬರು ವಿದ್ವಾಂಸರಿಬ್ಬರು ಕೂಡ ಬಹಳ ಪರಿಶ್ರಮವನ್ನು ಪಟ್ಟು ಇದನ್ನು ಬಹಳ ಶುದ್ಧವಾಗಿ ಪರಿಷ್ಕರಿಸಿ ಅದನ್ನು ಕನ್ನಡದ ಅನುವಾದವನ್ನು ಕೂಡ ಮಾಡುವುದರ ಮುಖಾಂತರವಾಗಿ ಸಹಸ್ರಾರು ಪುಟಗಳಿಂದ ಕೂಡಿರುವಂತಹ ಒಂದು ಉತ್ತಮವಾದಂತಹ ಗ್ರಂಥವನ್ನು ಇವತ್ತು ಬಿಡುಗಡೆಗೊಳಿಸ್ತಾ ಇದೆ. ಇವತ್ತು ನಮ್ಮ ಧರ್ಮಸ್ಥಳ ಒಂದಲ್ಲ ಎರಡಲ್ಲ ನೂರಾರು ಕಾರ್ಯಗಳನ್ನು, ಒಂದು ಮಾತು ಹೇಳಬೇಕಾಗಿದೆ, ಆಡು ಮುಟ್ಟದ ಸೊಪ್ಪಿಲ್ಲ, ಧರ್ಮಾಧಿಕಾರಿಗಳು ಮಾಡದ ಸಾಮಾಜಿಕ ಕಾರ್ಯಗಳೇ ಇಲ್ಲ ಅಂತ ಹೇಳಬೇಕಾಗಿರುವಂಥದ್ದು. ಆ ರೀತಿಯಲ್ಲಿ ಅವರ ಕಾರ್ಯಗಳು ಇವತ್ತು ನೋಡಿ, ಮಂಜೂಷ ಇರ್ಬೋದು, ಇವತ್ತು ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನ, ಸಹಸ್ರಾರು ಗ್ರಂಥಗಳಿದೆ, ತಾಡೋಲೆಗಳಿದೆ, ಎಲ್ಲೋ ಸಿಗೋದಕ್ಕೆ ಸಾಧ್ಯ ಆಗದೇ ಇರುವಂಥ ಅದ್ಭುತವಾದ ಜ್ಞಾನ ಭಂಡಾರ ಅದು ಅದ್ಭುತವಾದಂಥ ಮುಂದಿನ ಪೀಳಿಗೆಗೆ ಕೊಡುವಂಥ ದೊಡ್ಡ ಕೊಡುಗೆ ಆಗಿರುವಂಥದ್ದು. ಇವತ್ತು ನಾವೇನಾದರೂ ವಚನ ಓದ್ತಾ ಇದ್ದೀವಿ ಅಂತಂದರೆ ನಾವು ನಮ್ಮ ಪಗು ಹಳಕಟ್ಟಿಯವ್ರನ್ನ ನೆನೆಸ್ಕೊಳ್ಬೇಕಾಗಿರುವಂಥದ್ದು. ಆ ವಚನ ಪಿತಾಮಹ ಅನ್ನಿಸ್ಕೊಂಡಂತಹ ಪಗು ಹಳಕಟ್ಟಿಯವರು ಅವ್ರ ಮನೆಗೆ ಹೋಗಿ ಈ ಒಂದು ತಾಡೋಲೆಗಳನ್ನು ಬೇಡಿ ಪಡ್ಕೊಂಡು ಬಂದರು. ಯಾಕೆಂದರೆ ಹಳ್ಳಿ ಜನಗಳೇನು ಮಾಡ್ತಾ ಇದ್ದಾರಪ್ಪ ಅಂತ, ತಾಡೋಲೆಗಳು ಏನೋ ಪುಣ್ಯ ಅಂತೇಳಿ ಭಾವಿಸಿ ಗದ್ದಿಗೆ ಮೇಲೆ ಇಟ್ಟು ಪೂಜೆ ಮಾಡಿ ನೀರು ಹಾಕಿ ಕುಂಕುಮ ಇಟ್ಟು ಹಾಳಾಗ್ತಾ ಇದ್ದಂಥದ್ದನ್ನು ಅವರೇನಾದರೂ ಮನೆಗೆ ಹೋಗಿ ಪಡ್ಕೊಂಡು ಬಂದು ಬೇಡಿ ಕಾಡಿ ಅವ್ರನ್ನ ಪಡ್ಕೊಂಡು ಬಂದು ಸಂಶೋಧನೆ ಮಾಡಿ ಮುದ್ರಣ ಮಾಡದೆ ಹೋಗಿದರೆ ಇವತ್ತು ನಮಗೆ ವಚನ ಸಾಹಿತ್ಯ ಸಿಗ್ತಾ ಇರಲಿಲ್ಲ. ಅಂತಹ ಸಂಶೋಧನೆಯನ್ನು ಮಾಡಿದ್ರು. ಅದೆಲ್ಲಿತ್ತಪ್ಪ ಅಂದರೆ ತಾಡೋಲೆಗಳಲ್ಲಿ ಇತ್ತು. ಅಂತಹ ತಾಡೋಲೆಗಳು, ಸಹಸ್ರಾರು ತಾಡೋಲೆಗಳು ಇವತ್ತು ಇಲ್ಲಿನ ಸಂಶೋಧನಾ ಕೇಂದ್ರದಲ್ಲಿ ಅವುಗಳನ್ನೆಲ್ಲ ಇವತ್ತು ಪರಿಷ್ಕರಣೆ ಮಾಡುವುದರ ಮುಖಾಂತರವಾಗಿ, ಅವುಗಳನ್ನು ರಕ್ಷಣೆ ಮಾಡುವುದರ ಮುಖಾಂತರವಾಗಿ, ಡಿಜಿಟಲೀಕರಣ ಮಾಡುವುದರ ಮುಖಾಂತರವಾಗಿ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂತಹ ಕೆಲಸವನ್ನು ಪೂಜ್ಯರು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ಒಂದು ಪ್ರತಿಷ್ಠಾನದ ಮುಖಾಂತರವಾಗಿ ಇವತ್ತು ಹೊರತಮ್ಮಿರುವಂತಹ ವೃಷಭೇಂದ್ರ ಪುರಾಣಂ ಅನ್ನುವಂತಹ ಗ್ರಂಥವನ್ನು ಬಿಡುಗಡೆ ಮಾಡೋದಕ್ಕೆ ಅತ್ಯಂತ ಸಂತೋಷವಾಗ್ತಾ ಇರುವಂಥದ್ದು. ಆ ಗ್ರಂಥವನ್ನು ಇವತ್ತು ಬಿಡುಗಡೆ ಮಾಡೋದಕ್ಕೆ ಒಂದು ಅವಕಾಶ ಆಗಿರುವಂಥದ್ದು ಕೂಡ ನನ್ನ ಪುಣ್ಯ, ನನ್ನ ಭಾಗ್ಯ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು. ಅದು ಕೂಡ ಬಸವಣ್ಣವ್ರ ಪುಸ್ತಕ. ಬಸವಣ್ಣವ್ರ ಪುಸ್ತಕನ ಬಿಡುಗಡೆ ಮಾಡೋದಕ್ಕೆ ಒಂದು ಅವಕಾಶ ನಮಗೆ ಲಭ್ಯ ಆಗಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅತ್ಯಂತ ಸಂತೋಷವಾಗಿರುವಂಥದ್ದು. ಇಲ್ಲಿ ಬರೋದೇ ಒಂದು ಸಂತೋಷ ಅಂತ ಇಟ್ಕೊಳ್ಳಿ, ಬೇರೆ ಇದಿರಲಿ, ಯಾವ ಕಾರ್ಯಕ್ರಮ ಇರಲಿ ಇಲ್ಲದೇ ಇರಲಿ, ಬರೋದೇ ಒಂದು ಸಂತೋಷ ಇಲ್ಲಿ. ಅಂತಹ ಒಂದು ಸಂತೋಷದ ಮಧ್ಯದಲ್ಲಿ ಮತ್ತಷ್ಟು ಸಂತೋಷ ಅಂದರೆ ಅವರ 58ನೇ ವರ್ಷದ ವರ್ಧಂತ್ಯೋತ್ಸವ. ಅವರಿಗೆ 78 ವರ್ಷ ಆದರೂ ಕೂಡ ಇವತ್ತು ಅವರ ಮನಸ್ಸಿನ ಎಷ್ಟು ವರ್ಷ ಇದೆಯಪ್ಪ ಅಂದರೆ 25 ವರ್ಷದ ಯುವಕ ಏನು ಮಾಡಬೇಕೋ ಅಂಥ ಮನಸ್ಸನ್ನು ಇಟ್ಕೊಂಡಿರುವಂತಹ ಅವರು. ಇವತ್ತು ಅನೇಕರು ನಾವು ಏನಾಗ್ಬಿಡ್ತೀವಿ ಅಂತಂದರೆ, ವಯಸ್ಸು ಆದಷ್ಟು ನಾವು ಮನಸ್ಸನ್ನು ಕುಗ್ಗಿಸ್ಕೊಂಡ್ಬಿಡ್ತೀವಿ. ಆದರೆ ವಯಸ್ಸು ಆದಷ್ಟು ಕೂಡ ಮನಸ್ಸನ್ನು ಜಸ್ಟ್ ಗಟ್ಟಿ ಮಾಡ್ಕೊಂಡವರು ಯುವಕರಾಗಿರುವಂತಹ ಅವರು. ಇವು ನಾವು ನೋಡಬೇಕು, ಯುವಕರು ಯಾರಪ್ಪ ಅಂತಂದರೆ, ನಾವು 25 ವರ್ಷ ಆಗಿರ್ತಾನೆ, ಚೆನ್ನಾಗಿ ಗಟ್ಟಿಮುಟ್ಟಿಯಾಗಿದ್ದಾನೆ, ಅವನ್ನ ಯುವಕ ಅಂತ ಭಾವಿಸ್ಬಾರ್ದು ನಾವು. ಯಾರಿಗೆ ಮನಸ್ಸು ಗಟ್ಟಿ ಇರೋದಿಲ್ಲ, ಉತ್ಸಾಹ ಇರೋದಿಲ್ಲ ಅಂಥ ಮನುಷ್ಯ ಏನಪ್ಪ ಅಂದರೆ ವಯಸ್ಸಾದವನು ಅಂತ ಭಾವಿಸ್ಬೇಕಾಗಿದೆ. ವಯಸ್ಸಾಗಿದ್ದರೂ ಕೂಡ ಮನಸ್ಸು ಯಾರಿಗೆ ಗಟ್ಟಿಯಾಗಿರ್ತದೆ, ಉತ್ಸಾಹ 100 ಪಟ್ಟು ಯಾರು ಜಾಸ್ತಿ ಇರ್ತದೆ, ಅವರೇ ಯುವಕರು ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು. ಆ ಯುವಕರ ಸ್ಥಾನದಲ್ಲಿ ನಿಲ್ಲುವಂತಹ ಅವರು ಅಂದರೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸರ್ಕಾರ ಅವ್ರನ್ನ ಗುರುತಿಸಿದೆ, ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದೆ. ಮುಂದಿನ ಪ್ರಶಸ್ತಿ ಒಂದೇ ಬಾಕಿ ಇರುವಂಥದ್ದು. ಅವರ ಆ ಪ್ರಶಸ್ತಿಗೆ ಭಾಜನರಾಗಿರುವಂಥವ್ರು, ಅರ್ಹರಾಗಿರುವಂಥವ್ರು ಅನ್ನೋದನ್ನು ಯಾರೂ ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಪ್ರಶಸ್ತಿ ಅವರಿಗೆ ಲಭಿಸಲಿ, ಅದು ನಮ್ಮೆಲ್ಲರಿಗೆ ಸಿಗುವಂತಹ ಮತ್ತಷ್ಟು ಸಂತೋಷ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ಶತಾಯುಷಿಗಳಾಗಲಿ. ಜೀವೇಮ ಶರದಶತಂ, ನಂದಾಮ ಶರದಶತಂ, ಮೋದಾಮ ಶರದಶತಂ ಅಂತ ಹೇಳ್ತಾರೆ. ಬದುಕಬೇಕು 100 ವರ್ಷ, ಯಾರ್ಯಾರೋ ಬದುಕೋದಲ್ಲ, ಇಂಥವ್ರು ಬದುಕಬೇಕು. ಇಂಥವ್ರು 100 ವರ್ಷ ಇದ್ದರೆ 1000 ವರ್ಷದ ಕೆಲಸಗಳಾಗ್ತವೆ, 1000 ವರ್ಷ ಬೇಕಾದಂಥ ಅಭಿವೃದ್ಧಿಗಳಾಗ್ತವೆ ಎನ್ನುವಂತಹ ಮಾತನ್ನು ಹೇಳಬೇಕಾಗಿರುವಂಥದ್ದು. ಅವರಿಗೆ ಇಂಥ ಸಂದರ್ಭದಲ್ಲಿ ಹೇಳಬೇಕಾಗಿರುವಂಥದ್ದು, ಎದರದಿರು ಮನವೇ, ಬೆದರದಿರು ಮನವೇ, ನಿಜವನರಿತು ನಿಶ್ಚಿಂತವಾಗಿರು. ಫಲವಾದ ಮರವನ್ನು ಕಲ್ಲಲ್ಲಿಡುವರೊಂದು ಕೋಟಿ, ಎಲವನ ಮರವನ್ನು ಕಲ್ಲಲ್ಲಿರುವರೊಬ್ಬರನೂ ಕಾಣೆ ಮಲ್ಲಿಕಾರ್ಜುನ ಅನ್ನುವಂತಹ ಮಾತನ್ನು ಅಕ್ಕಮಹಾದೇವಿ ಹೇಳ್ತಾರೆ. ಹಾಗೆ ಅವರ ಆ ಧೈರ್ಯ ಇದೆ, ಅವರ ಮನಸ್ಸಿನಲ್ಲಿದೆ. ಬಂದಂಥ ಸೂರ್ಯನಿಗೂ ಕಾರ್ಮೋಡ ಬರುತ್ತೆ, ಆದರೆ ಆ ಕಾರ್ಮೋಡ ಶಾಶ್ವತವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಸೂರ್ಯನನ್ನು ಮುಚ್ಚಕ್ಕೆ ಸಾಧ್ಯವೇ ಇಲ್ಲ. ಕ್ಷಣಿಕವಾಗಿ ಆ ಮೋಡ ಮುಚ್ಚಬೋದು, ಆದರೆ ಆ ಕ್ಷಣದಲ್ಲೇ ಮೋಡ ಕರಗಿ ಹೋಗೋದಕ್ಕೆ ಸಾಧ್ಯ ಆಗುವಂಥದ್ದು. ಆದ್ದರಿಂದ ಅವರಿಗೆ ಮತ್ತಷ್ಟು ಭಗವಂತ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಇಬ್ಬರಿಗೂ ಕೂಡ ತಾಯಿ ಹೇಮಾವತಿ ತಾಯಿಯವರಿಗೆ ಮತ್ತು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಗೆ
ಮಂಜುನಾಥನ ಆಶೀರ್ವಾದ ಇದೆ, ನಿಮ್ಮೆಲ್ಲರ ಪ್ರೀತಿ ಇದೆ. ನಮ್ಮ ನಾಡಿನ ಎಲ್ಲ ಜನಗಳ ಪ್ರೀತಿ ಯಾರ ಮೇಲೆ ಇದೆಯಪ್ಪ ಅಂದರೆ ನಮ್ಮ ಧರ್ಮಸ್ಥಳದ ಹೆಗ್ಗಡೆಯವರ ಮೇಲೆ ಇರುವಂಥದ್ದು. ಒಂದು ರೀತಿಯಲ್ಲಿ ಇಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು, ಮಾತನಾಡುವ ಮಂಜುನಾಥ ಯಾರು ಅಂದರೆ ಹೆಗ್ಗಡೆಯವರೇ, ನಮ್ಮ ವೀರೇಂದ್ರ ಹೆಗ್ಗಡೆಯವರೇ ಅಂತೇಳಿ ಭಾವಿಸ್ಕೊಂಡು ಭಕ್ತಿ ಭಾವಗಳನ್ನು ಅರ್ಪಿಸಿಕೊಂಡು ಬರ್ತಾ ಇರುವಂತಹ ಅವರು. ಅವರಿಗೆ ಭಗವಂತ ಬಸವಾದಿ ಪ್ರಮಥರ ಕೃಪೆ, ನಮ್ಮ ಪೂಜ್ಯರ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ. ನಮ್ಮ ಮಠಕ್ಕೂ ಇಲ್ಲಿಗೂ ಬಹಳ ಅವಿನಾಭಾವ ಸಂಬಂಧ ಇರುವಂಥದ್ದು. ಉಜಿರೆಯ ಒಂದು ಕಾಲೇಜಿನ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯನ ಆಹ್ವಾನ ಮಾಡಿ ಶಂಕುಸ್ಥಾಪನೆಯನ್ನು ಮಾಡಿಸಿದ್ರು. ಒಂದೇ ವರ್ಷದಲ್ಲಿ ಕಟ್ಟಿ ಅದನ್ನು ಪುನಃ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳಂದಲೇ ಅದನ್ನು ಉದ್ಘಾಟನೆ ಮಾಡಿಸುವಂಥ ಕೆಲಸವನ್ನು ಕೂಡ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮಾಡಿದಂತಹ ಒಂದು ಸಂಬಂಧ ಇರುವಂತಹದ್ದು. ಯಾವಾಗಲೂ ಕೂಡ ಪೂಜ್ಯರು ಈ ಸಂಸ್ಥೆಯ ಬಗ್ಗೆ, ಈ ಕ್ಷೇತ್ರದ ಬಗ್ಗೆ ಬಹಳ ಪ್ರೀತಿ ಗೌರವವನ್ನು ಇಟ್ಕೊಂಡಂಥವರು. ಆ ಬಾಂಧವ್ಯ ಯಾವತ್ತೂ ಕೂಡ ಗಟ್ಟಿಯಾಗಿರುವಂಥದ್ದು ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಸಂತೋಷವಾಗಿದೆ ಅಂತೇಳಿ ಭಾವಿಸಿ ನಿಮ್ಮೆಲ್ಲರಿಗೂ ಕೂಡ ಬಸವಾದಿ ಪ್ರಮಥರ ಕೃಪೆಯಲ್ಲಿ ಅಂತ ಹಾರೈಸ್ತಾ ನನ್ನೆರಡು ಮಾತನ್ನು ವಿರಮಿಸ್ತೇನೆ. ಇದೀಗ ಕ್ಷೇತ್ರದ ಪರವಾಗಿ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಪರಮಪೂಜ್ಯ ಹೆಗ್ಗಡೆಯವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಪರಮಪೂಜ್ಯ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಪೂಜ್ಯ ಹೆಗ್ಗಡೆಯವರನ್ನು ಗೌರವಿಸುವವರು ಎಂಬುದಾಗಿ ಸೂಚಿಸಿರುತ್ತಾರೆ. ಐವತ್ತೆಂಟನೇ ಪಟ್ಟಾಭಿಷೇಕ ವರ್ಧಂತ್ಯುತ್ಸವದ ಈ ಸುಸಂದರ್ಭದಲ್ಲಿ ಧರ್ಮಾಧಿಕಾರಿ ಪೀಠದ ಮಹತ್ವ ಮತ್ತು ಶ್ರೇಷ್ಠತೆಯ ಕುರಿತಾದ ಒಂದು ಸಣ್ಣ ವಿಡಿಯೋ ಪ್ರದರ್ಶನ ಇದೀಗ ತಮ್ಮ ಮುಂದೆ ಬಿತ್ತರಗೊಳ್ಳಲಿಕ್ಕಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳವೆಂದರೆ ಧರೆಗಿಳಿದಂತಹ ಕೈಲಾಸ. ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳವೆಂದರೆ ಧರೆಗಿಳಿದಂತಹ ಕೈಲಾಸ, ಅದು ಮಂಜುನಾಥನ ನೆಲೆವೀಡು. ಧರ್ಮ ಸಂಸ್ಥಾಪನೆಗಾಗಿ ಧರೆಗಿಳಿದಂತಹ ಧರ್ಮದೇವತೆಗಳು ಸ್ವಾಮಿ ಮಂಜುನಾಥನನ್ನು ಪ್ರಾರ್ಥಿಸಿ ನೆಲೆಗೊಳಿಸಿದಂತಹ ಪುಣ್ಯಭೂಮಿ ಧರ್ಮಸ್ಥಳ. ಹೆಗ್ಗಡೆಯವರನ್ನು ಆಯ್ಕೆ ಮಾಡುವವರು ಧರ್ಮದೇವತೆಗಳೇ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೀಠ ಅದು ಯಾವುದೇ ಜನಬಲ ಧನಬಲದಿಂದ ಮುರಿಯುವಂಥದ್ದಲ್ಲ, ಅದು ಕೇವಲ ದೈವಬಲದಿಂದಷ್ಟೇ ಸಿದ್ಧಿಸುವಂಥದ್ದು. ಆ ಧರ್ಮಪೀಠವನ್ನು ಏರುವ ಕಾಲಕ್ಕೆ ನಡೆಯುವ ಪ್ರಕ್ರಿಯೆಗಳೇನು ಅಂತ ಯೋಚನೆ ಮಾಡಿದ್ರೆ, ಕೇಳಿಸಿಕೊಂಡಾಗ ಮೈ ನವಿರೇಳುತ್ತದೆ. ಕರಾವಳಿ ಭಾಗದ ಪ್ರಸಿದ್ಧ ದೇಗುಲಗಳಲ್ಲಿ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಶ್ರೀ ಕ್ಷೇತ್ರ ಧರ್ಮಸ್ಥಳವೆಂದರೆ ಧರೆಗಿಳಿದಂತಹ ಕೈಲಾಸ, ಅದು ಮಂಜುನಾಥನ ನೆಲೆವೀಡು. ಪರಮೇಶ್ವರನ ಆಜ್ಞೆಯಂತೆ ಧರ್ಮ ಸಂಸ್ಥಾಪನೆಗಾಗಿ ಧರೆಗಿಳಿದಂತಹ ಧರ್ಮದೇವತೆಗಳು ಸ್ವಾಮಿ ಮಂಜುನಾಥನನ್ನು ಪ್ರಾರ್ಥಿಸಿ ನೆಲೆಗೊಳಿಸಿದಂತಹ ಪುಣ್ಯಭೂಮಿ ಧರ್ಮಸ್ಥಳ. ಈ ಧರ್ಮಸ್ಥಳಕ್ಕೆ ಅದರದ್ದೇ ಆದಂತಹ ವೈಭವದ ಹಿನ್ನೆಲೆ ಇದೆ. ಅಲ್ಲಿನ ಸಾಂಪ್ರದಾಯಿಕ ಕಟ್ಟುಕಟ್ಟಳೆಗಳಿವೆ. ಇದರ ಆಧಾರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮದೇವತೆಗಳಿಂದ ನಿರ್ದೇಶಿಸಲ್ಪಟ್ಟಂತಹ
ಚತುರ್ದಾನ ಪರಂಪರೆಯನ್ನು ಮುನ್ನಡೆಸುವುದಕ್ಕೆ ಅಧಿಕಾರವನ್ನು ವಹಿಸಿಕೊಳ್ಳುವವರನ್ನು ಹೆಗ್ಗಡೆಯವರು ಅಂತ ಕರೀತಾರೆ. ಹೆಗ್ಗಡೆಯವರನ್ನು ಆಯ್ಕೆ ಮಾಡುವವರು ಧರ್ಮದೇವತೆಗಳೇ. ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಮತ್ತು ಧರ್ಮದೇವತೆಗಳ ಪ್ರತಿನಿಧಿಯಾಗಿ ಧರ್ಮಪೀಠಾರೂಢರಾಗಿ ಕ್ಷೇತ್ರದ ಪದ್ಧತಿಯನ್ನು ಅನೂಚಾನವಾಗಿ ಮುಂದುವರಿಸಿಕೊಂಡು ಹೋಗುವ ದೊಡ್ಡ ಜವಾಬ್ದಾರಿ ಕೊಟ್ಟಂತಹ ಹೆಗ್ಗಡೆಯ ಸ್ಥಾನ ಈವರೆಗೆ 21 ಮಂದಿ ಧರ್ಮಾಧಿಕಾರಿಗಳನ್ನು ಕಂಡಿದೆ. ತನ್ನ 20ರ ಹರೆಯದಲ್ಲಿ 21ನೆಯ ಧರ್ಮಾಧಿಕಾರಿಗಳಾಗಿ ಪೀಠಸ್ಥರಾದವರು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. 1968 ಅಕ್ಟೋಬರ್ 24ನೆಯ ತಾರೀಕು ಏರು ಯೌವನದ ಹುಡುಗ ವೀರೇಂದ್ರ ಕುಮಾರರು ವೀರೇಂದ್ರ ಹೆಗ್ಗಡೆಯವರಾಗಿ ಲೋಕದಲ್ಲಿ ತೆರೆದುಕೊಂಡಂತಹ ಪುಣ್ಯ ದಿನ ಅದು. ತನ್ನ 20ನೆಯ ವಯಸ್ಸಿಗೆ 21ನೆಯ ಧರ್ಮಾಧಿಕಾರಿಗಳಾಗಿ ಹೆಗ್ಗಡೆಯವರು ಪಟ್ಟಾಭಿಷಿಕ್ತರಾಗುತ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೀಠ ಅದು ಯಾವುದೇ ಜನಬಲ ಧನಬಲದಿಂದ ಉರಿಯುವಂಥದ್ದಲ್ಲ, ಅದು ಕೇವಲ ದೈವಬಲದಿಂದಷ್ಟೇ ಸಿದ್ಧಿಸುವಂಥದ್ದು. ಕಾರಣ, ಆ ಪೀಠದಲ್ಲಿ ಯಾರು ಆರೂಢರಾಗಬೇಕು, ಯಾರು ತಮ್ಮದಾದಂತಹ ಆದೇಶವನ್ನು ಪಾಲಿಸಬೇಕು ಅಂತ ಸಂಕಲ್ಪಿಸುವವರೇ ಧರ್ಮದೇವತೆಗಳು ಮತ್ತು ಮಂಜುನಾಥ ಸ್ವಾಮಿ. ಧರ್ಮದೇವತೆಗಳೇ ಆಯ್ಕೆ ಮಾಡಿ ಪೂಜ್ಯ ಹೆಗ್ಗಡೆಯವರನ್ನು ಪೀಠದಲ್ಲಿ ಕುಳ್ಳಿರಿಸಿ ಇವತ್ತಿಗೆ 58 ವರ್ಷಗಳು ಸಂದವು. ಇವತ್ತು ನಮಗೆಲ್ಲ ಪಟ್ಟಾಭಿಷೇಕ ವರ್ಧಂತಿಯ ಸಂಭ್ರಮ ಸಡಗರ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹೆಗ್ಗಡೆಯವರಿಗೆ ಅವರದ್ದೇ ಆದಂತಹ ಕಟ್ಟುಕಟ್ಟಳೆಗಳಿವೆ. ಅದನ್ನು ಮೀರಿ ಅವರೂ ನಡೆಯುವಂತಿಲ್ಲ. ಆದ್ದರಿಂದಲೇ ಧರ್ಮದೇವತೆಗಳ ಆಣತಿಯನ್ನು ಶಿರಸ ವಹಿಸಿ ಪಾಲಿಸುವಂತಹ ಹೆಗ್ಗಡೆಯವರ ಬಾಯಿಂದ ಬರುವ ಮಾತುಗಳು ಅವು ಮಂಜುನಾಥನ ಮಾತುಗಳಿಂದೇ ಲೋಕದಲ್ಲಿ ಖ್ಯಾತವಾದವು. ಹೆಗ್ಗಡೆಯವರೇ ಹೇಳುವಂತೆ, ನಮ್ಮದೇನಿಲ್ಲ, ನಮ್ಮೊಳಗಿದ್ದು ನಡೆಸಬಲ್ಲ ಸ್ವಾಮಿಯ ಮತ್ತು ಧರ್ಮದೇವತೆಗಳ ಅನುಗ್ರಹವಷ್ಟೇ ಎನ್ನುತ್ತಾರೆ ಹೆಗ್ಗಡೆಯವರು. ಈ ನೆಲೆಯಿಂದ ಹೆಗ್ಗಡೆಯವರ ಪಟ್ಟಾಭಿಷೇಕದ ಈ ಶುಭಾವಸರದಲ್ಲಿ ಆ ಧರ್ಮಪೀಠವನ್ನು ಏರುವ ಕಾಲಕ್ಕೆ ನಡೆಯುವ ಪ್ರಕ್ರಿಯೆಗಳೇನು ಅಂತ ಯೋಚನೆ ಮಾಡಿದರೆ, ಕೇಳಿಸಿಕೊಂಡಾಗ ಮೈ ನವಿರೇಳುತ್ತದೆ. ಶ್ರೀ ಮಂಜುನಾಥ ಸ್ವಾಮಿಯ ಪರಮಾನುಗ್ರಹದೊಂದಿಗೆ ಧರ್ಮದೇವತೆಗಳು ಆಯ್ಕೆ ಮಾಡಿದಂತಹ ವ್ಯಕ್ತಿಯನ್ನು ಧರ್ಮದೇವತೆಗಳ ತೂಗುಮಂಚದಲ್ಲಿ ಕುಳ್ಳಿರಿಸಿ ಮೊದಲಿಗೆ ಮುದ್ರೆಯುಂಗುರವನ್ನು ಪಟ್ಟದ ಕತ್ತಿಯನ್ನು ಕೊಟ್ಟು ಹೆಗ್ಗಡೆ ಎಂದು ಸಂಬೋಧಿಸುವವರೇ ಧರ್ಮದೇವತೆಗಳು. ಆ ಬಳಿಕ ಕ್ಷೇತ್ರ ವಿಧಿಯಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಲೋಕದಲ್ಲಿ ಅವರು ಹೆಗ್ಗಡೆಯವರು ಎಂದು ಖ್ಯಾತರಾಗುತ್ತಾರೆ. ಯಾರು ಆ ಹೆಗ್ಗಡೆ ಪಟ್ಟವನ್ನು ಅಲಂಕರಿಸುತ್ತಾರೋ ಅವರು ಶ್ರೀ ಕ್ಷೇತ್ರ ಪರಂಪರೆಯ ಅನ್ನ, ಅಕ್ಷರ, ಅಭಯ, ಔಷಧ ಅನ್ನುವಂತಹ ಚತುರ್ದಾನ ಪರಂಪರೆಯನ್ನು ನಿರಂತರವಾಗಿ ಮುನ್ನಡೆಸಿಕೊಂಡು ಬರಬೇಕಾಗುತ್ತದೆ. ಈಗಿನ ಧರ್ಮಸ್ಥಳವೆಂದರೆ ಆಗಿನ ಕುಡುಮಪುರ, ಅಲ್ಲಿನ ನೆಲ್ಯಾಡಿಬೀಡು. ಹೆಗ್ಗಡೆ ದಂಪತಿಗಳ ಭಕ್ತಿಗೊಲಿದು ಅವರ ಧರ್ಮ ಕಾರ್ಯಗಳನ್ನು ಮೆಚ್ಚಿ ನೆಲ್ಯಾಡಿಬೀಡಿನಲ್ಲಿ ಧರ್ಮದೇವತೆಗಳು ನೆಲೆ ನಿಂತರು. ಮಾತ್ರವಲ್ಲ, ನಿಮಗಾಗಿ ಬೇರೆ ಆಲಯವನ್ನು ನಿರ್ಮಿಸಿಕೊಳ್ಳಿ ಅನ್ನುವ ಆದೇಶದೊಂದಿಗೆ ಧರ್ಮದೇವತೆಗಳು ನೆಲ್ಯಾಡಿಬೀಡಿನಲ್ಲಿ ನೆಲೆಗೊಳ್ಳುತ್ತಾರೆ. ಇಂದಿಗೂ ಕೂಡ ಶ್ರೀ ಕ್ಷೇತ್ರದ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಹೆಗ್ಗಡೆಯವರು ನೆಲ್ಯಾಡಿಬೀಡಿಗೆ ಹೋಗಿ ಅಲ್ಲೇ ಮಿಂದು ಶುಚಿರ್ಭೂತರಾಗಿ ಧರ್ಮದೇವತೆಗಳನ್ನು ಪ್ರಾರ್ಥಿಸಿ ಸತ್ಕರ್ಮಗಳಲ್ಲಿ ಭಾಗವಹಿಸುತ್ತಾರೆ. ಆ ಧರ್ಮದೇವತೆಗಳ ವೈಭವದ ಉತ್ಸವವೇ ನಡಾವಳಿ ಎಂಬ ಹೆಸರಿಂದ ಕರೆಯಲ್ಪಡುತ್ತದೆ. ಅಂತಹ ಪುಣ್ಯತಮ ಕಾಯಕಗಳನ್ನು ನಿರ್ವಹಿಸುವ ಮಹೋನ್ನತ ಜವಾಬ್ದಾರಿ ಪೂಜ್ಯ ಹೆಗ್ಗಡೆಯವರದ್ದೇ. ಮಾತ್ರವಲ್ಲ, ಕ್ಷೇತ್ರದ ಚತುರ್ದಾನ ಪರಂಪರೆಯನ್ನು ಮುನ್ನಡೆಸುವಂತೆ ತಾವು ನಿಯಮಿಸಿರುವಂತಹ ಹೆಗ್ಗಡೆಯವರನ್ನು ತಿಂಗಳಿಗೆ ಒಂದಾವೃತ್ತಿ ಧರ್ಮದೇವತೆಗಳು ಬದಿನಡೆ ಬೆಟ್ಟದಲ್ಲಿ ಪ್ರಶ್ನಿಸ್ತಾರೆ. ಅವರು ಮಾಡುವ ಕರ್ತವ್ಯಗಳ ಬಗೆಗೆ ಎಚ್ಚರಿಸ್ತಾರೆ. ಹೆಗ್ಗಡೆಯವರನ್ನು ಕರೆದು ಕಿವಿಗೊಟ್ಟು ಕೇಳುವಂತೆ ಹೇಳುತ್ತಾರೆ. ಧರ್ಮ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ. ಧರ್ಮ ತಪ್ಪಿದಿರಾದರೆ ಕಡಿದ ಶಬ್ದ ಕೇಳಿಸದು, ಬಿದ್ದ ಶಬ್ದ ಕೇಳಿಸಬಹುದು ಅನ್ನುವ ಎಚ್ಚರಿಕೆಯ ಮಾತುಗಳನ್ನು ಹೇಳುವ ಧರ್ಮದೇವತೆಗಳೇ ಧರ್ಮ ಮಾರ್ಗದಲ್ಲಿ ನಡೆದರೆ ನಿಮ್ಮನ್ನು ಮಗುವಿನಂತೆ ಸಲಹುತ್ತೇವೆ, ನಿಮ್ಮ ಕೀರ್ತಿಯನ್ನು ದಿಗಂತವ್ಯಾಪಿಯಾಗಿ ಪಸರಿಸ್ತೇವೆ ಅನ್ನುವ ಅಭಯದ ಮಾತುಗಳನ್ನು ಹೇಳುತ್ತಾರೆ. ಇಂತಹ ಧರ್ಮದೇವತೆಗಳ ಅಭಯದ ಮಾತುಗಳಿಗೆ ಹೆಗ್ಗಡೆಯವರು ಕಿವಿಗೊಟ್ಟು ಸಾಗಿ ಬಂದದ್ದು 58 ವರ್ಷಗಳ ಕಾಲ. ಹೆಗ್ಗಡೆಯವರು ಇಡುವ ಮುಂಡಾಸಿದೆಯಲ್ಲ, ಅದು ಧರ್ಮದೇವತೆಗಳು ಅನುಗ್ರಹಿಸಿದ್ದು
ಕ್ಷೇತ್ರದ ಹೊಣೆಗಾರಿಕೆಯನ್ನು ಹೊತ್ತಿರುವ ಸಂಕೇತವೂ ಹೌದು. ಆದ್ದರಿಂದಲೇ ಆ ಮುಂಡಾಸಿಗೆ ಒಂದು ಪಾವಿತ್ರ್ಯವಿದೆ, ಅದಕ್ಕೊಂದು ದೈವತ್ವ ಇದೆ, ಅದಕ್ಕೊಂದು ಭವ್ಯ ಇತಿಹಾಸವಿದೆ. ಶ್ರೀ ಕ್ಷೇತ್ರದಲ್ಲಿ ಧರ್ಮದೇವತೆಗಳು ಅಂಗೀಕರಿಸಲ್ಪಟ್ಟ ವ್ಯಕ್ತಿಯೋರ್ವರೇ ಧರ್ಮಾಧಿಕಾರಿಗಳೆಂದು ಹೆಗ್ಗಡೆಯವರೆಂದು ಸಂಬೋಧಿಸಲ್ಪಡುತ್ತಾರೆ ಹೊರತು ಅನ್ಯರಿಗೆ ಆ ಉಪಾಧಿಗಳಿಲ್ಲ. ಭಕ್ತರ ಮೊರೆಯನ್ನು ಕೇಳಿ ಗರ್ಭಗುಡಿಯ ಮಂಜುನಾಥ ಮಾತನಾಡುವುದಿಲ್ಲ. ಆದರೆ ತನ್ನ ಮಾತುಗಳನ್ನು ಹೆಗ್ಗಡೆಯವರ ಮೂಲಕ ಆಡಿಸಿ ಲೋಕಕ್ಕೆ ಅನುಗ್ರಹವನ್ನು ಮಾಡಿಸಿರುವುದರಿಂದಲೇ ಹೆಗ್ಗಡೆಯವರನ್ನು ಮಾತನಾಡುವ ಮಂಜುನಾಥ ಎಂದು ಕರೆದರು. ಮಾತ್ರವಲ್ಲ, ಇಂದಿಗೂ ಹೆಗ್ಗಡೆಯವರು ಹೋಗಿ ಬರುವಲ್ಲೆಲ್ಲ ಅಣ್ಣಪ್ಪ ಸ್ವಾಮಿ ಬೆಂಗಾವಲಾಗಿ ನಿಲ್ತಾರೆ, ಧರ್ಮದೇವತೆಗಳು ಅವರ ಜೊತೆಗೆ ಸಂಚರಿಸ್ತಾರೆ ಅನ್ನುವ ನಂಬಿಕೆ ಇದೆ. ಆ ಕಾರಣಕ್ಕೆ ಹೆಗ್ಗಡೆಯವರು ಬಂದರೆ ಶ್ರೀ ಕ್ಷೇತ್ರದ ಅಣ್ಣಪ್ಪ ಸ್ವಾಮಿಯ ಧರ್ಮದೇವತೆಗಳ ಪರಮಾನುಗ್ರಹ ನಮಗಾಯಿತು ಅನ್ನುವ ಭಾವವನ್ನು ಹೊಂದಿರುವ ಆಸ್ತಿಕ ಪರಂಪರೆ ನಮ್ಮದು. ನಾವು ನಂಬಬೇಕು, ನಂಬಿಕೊಂಡು ಬಂದಿದ್ದೇವೆ. ನಮ್ಮ ಮಕ್ಕಳಿಗೂ ತಿಳಿ ಹೇಳಬೇಕು. ಯಾಕೆಂದರೆ ಈ ನೆಲದ ಭವಿಷ್ಯದ ಕುಡಿಗಳವರು. ಶ್ರೀ ಕ್ಷೇತ್ರ ಧರ್ಮಸ್ಥಳ, ಅಲ್ಲಿನ ಧರ್ಮಾಧಿಕಾರಿ ಪೀಠ, ಅಲ್ಲಿರುವ ದೇವತಾ ಸಾನ್ನಿಧ್ಯಗಳು, ಅಲ್ಲಿನ ವಿಶಿಷ್ಟವಾದಂತಹ ಸೇವಾ ಕಾರ್ಯಗಳು, ಕ್ಷೇತ್ರವೊಂದು ಮಾಡಬಹುದಾದಂತಹ ಸಾಮಾಜಿಕ ಕಾರ್ಯಗಳು, ಹೀಗೆ ಹಲವು ಆಯಾಮಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ತೆರೆದುಕೊಂಡಿದೆ. ಅಂತಹ ಕ್ಷೇತ್ರದ ಧರ್ಮಾಧಿಕಾರಿ ಪೀಠವನ್ನು ಅಲಂಕರಿಸಿದ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಸಾಗಿ ಬಂದ ದೂರ 58 ವರ್ಷಗಳು. 58 75 ಆಗಲಿ, 75 100 ಆಗಲಿ, ಪೂಜ್ಯ ಹೆಗ್ಗಡೆಯವರು ಧರ್ಮಪೀಠಸ್ಥರಾಗಿ ನಿರಂತರ ಈ ಸಮಾಜವನ್ನು ಮುನ್ನಡೆಸುವಂತಾಗಲಿ ಅಂತ ಕ್ಷೇತ್ರ ದೇವತೆಗಳಲ್ಲಿ ಪ್ರಾರ್ಥಿಸೋಣ. ಲೋಕಕ್ಕೆ ಮಂಗಲವನ್ನು ಬೇಡೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಅನ್ನದಾತರು, ನಮ್ಮೆಲ್ಲರ ಧೀಶಕ್ತಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಹೆಗ್ಗಡೆಯವರು ಸಭೆಯನ್ನು ಉದ್ದೇಶಿಸಿ ಆಶೀರ್ವದಿಸಿ ಮಾತನಾಡಲಿಕ್ಕಿದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಮಹಾಗಣಪತಿ ಧರ್ಮದೇವತೆಗಳು ಮತ್ತು ಅಣ್ಣಪ್ಪ ಸ್ವಾಮಿಯನ್ನು ಸಿದ್ಧಾನಂದ ಸ್ವಾಮಿಯನ್ನು ಪ್ರಾರ್ಥಿಸಿ, ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಯವರೇ, ಅವ್ರ ಜೊತೆಗೆ ಬಂದಿರುವಂಥ ಎಲ್ಲ ಸ್ವಾಮೀಜಿಯವರೇ ಮತ್ತು ಶ್ರೀರಾಮ ಇಸ್ಕಾನ್ ಸಂಸ್ಥೆಯ ಶ್ರೀರಾಮ ಸ್ವಾಮೀಜಿಯವರೇ ಮತ್ತು ಚರಣ್ ಅವರೇ ಮತ್ತಿತರ ಎಲ್ಲ ಅತಿಥಿಗಳೇ, ಇಲ್ಲಿ ಆಗಮಿಸಿರುವಂತಹ ಎಲ್ಲ ಆತ್ಮೀಯರೇ, ಈಗ ಇವತ್ತು ಭಾಳ ಪವಿತ್ರವಾದ ದಿವಸ ಇದು. ಯಾಕೆಂದರೆ ಇವತ್ತು ಪೂಜ್ಯ ಸ್ವಾಮೀಜಿಯವರು ಇಲ್ಲಿ ಬರುವಂಥದ್ದು ನಿಶ್ಚಿತವಾಗಿರಲಿಲ್ಲ. ಯಾರೋ ಬೇರೆ ಸಚಿವರು ಬರಬೇಕು ಅಂತ ಇತ್ತು. ಆದರೆ ಪೂಜ್ಯರೇ ಬರಬೇಕು, ಪೂಜ್ಯರ ಕೈಯಿಂದಲೇ ವಿಶ್ವೇಶ್ವರ ಪುರಾಣ ಬಿಡುಗಡೆ ಆಗಬೇಕಂತ ಭಗವತ್ ಸಂಕಲ್ಪ ಇದ್ದರೆ ಅದನ್ನು ಯಾರಿಗೂ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಅದನ್ನು ಅವರೇ ಇವತ್ತು ಬಂದು ಉದ್ಘಾಟನೆ ಮಾಡಿದ್ದಾರೆ. ಅವರ ಗುರುಗಳು, ಹಿರಿಯ ಗುರುಗಳು 116 ವರ್ಷ ಬದುಕಿದರು. ಪೂಜ್ಯ ಅವರ ಹೆಸರು ಕೂಡ ನಾನು ಹೇಳೋದಿಲ್ಲ, ಸಿದ್ಧಗಂಗಾ ಸ್ವಾಮೀಜಿ ಅಂದರೆ ಅಷ್ಟೇ ಸಾಕು. ಅವರ 116 ವರ್ಷ ಬದುಕಿದ್ದರು. 100ನೇ ವರ್ಷದ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ಮತ್ತು ಅನೇಕ ಬಾರಿ ನಾನು ಅಲ್ಲಿ ಹೋಗಿದ್ದೆ ಮತ್ತು ಅನೇಕ ಬಾರಿ ಅವರ ಸೇವೆಯನ್ನು ಮಾಡುವ ಅವಕಾಶ ಕೂಡ ನಮಗೆ ಸಿಕ್ಕಿದೆ. ಅವರ ಕಾಲು 110 ವರ್ಷದ ಮೇಲೆ ಸ್ವಲ್ಪ ಜುಮ್ ಹಿಡಿದಿತ್ತು, ಕಾಲು ನಡಿಲಿಕ್ಕಾಗ್ತಿಲ್ಲ. ಆವಾಗ ಅವರು ನಮಗೆ ಹೇಳಿ ಕಳಿಸಿದರು, ನಿಮ್ಮ ಆಯುರ್ವೇದ ಕಾಲೇಜಲ್ಲಿ ಏನೋ ಟ್ರೀಟ್ಮೆಂಟ್ ಕೊಡ್ತಿರುತ್ತೆ, ಅದರ ಪ್ರಕಾರವಾಗಿ ನೀವು ನಮಗೆ ಚಿಕಿತ್ಸೆ ಕೊಡಿ ಅಂತ. ನಾವು ನಮ್ಮ ಆಯುರ್ವೇದ ಕಾಲೇಜ್ ಪ್ರಿನ್ಸಿಪಲ್ ಹೇಳಿದಾಗ ಅವರು ಇಲ್ಲಿಂದ ನಮ್ಮ ಸಿಬ್ಬಂದಿನ ಕಳಿಸಿ ಅವರು ಪಾದಕ್ಕೆ ಮಸಾಜ್ ಮಾಡುವ ಕೆಲಸವನ್ನು ಅವರು ಮಾಡಿದರು. ಆದರೆ ಆವಾಗ 3 ಗಂಟೆ ರಾತ್ರಿಗೆ ಅವರು ಎದ್ದು ಪೂಜೆ ಮಾಡೋರು. 3 ಗಂಟೆ ರಾತ್ರಿಗೆ ಯಾರು ಹೇಳಬೇಕು, ಇವರೆಲ್ಲ ಹೇಳುವಾಗ 9 ಗಂಟೆ ಆಗ್ತದೆ. ಆದರೆ ಅವರು ವಿಶೇಷವಾಗಿ ನಮ್ಮ ಸಿಬ್ಬಂದಿ ಪೂಜ್ಯರ ಬಗ್ಗೆ ಗೌರವ ತಾಳಿ ಬೆಳಿಗ್ಗೆ 3 ಗಂಟೆಗೆ ಅಲ್ಲಿ ಹೋಗಿ ಅವರ ಪಾದಕ್ಕೆ ಮಸಾಜ್ ಮಾಡಿ
ಸ್ಪರ್ಶವನ್ನು ಒದಗಿಸಿದ್ರು ಅನ್ನೋದು ನಮಗೆ ಭಾಳ ತೃಪ್ತಿಯನ್ನು ಕೊಟ್ಟಿದೆ ಮತ್ತು ಹೆಮ್ಮೆಯನ್ನು ಕೂಡ ಕೊಟ್ಟಿದೆ ಅಂತ ನಾನು ಹೇಳ ಬಯಸ್ತೇನೆ. ಇವತ್ತು ಇನ್ನೊಂದು ಕಾರಣಕ್ಕಾಗಿ ನಾನು ಭಾಳ ಸಂತೋಷ ಪಡ್ತಿದ್ದೇನೆ. ನಮ್ಮ ಕಾಂಚಿ ಮಠದ ಹಿರಿಯ ಸ್ವಾಮಿಗಳು ಇಲ್ಲಿಗೆ ಬಂದಿದ್ದರು, ಕೆಲವು ತಿಂಗಳ ಹಿಂದೆ ಇಲ್ಲಿ ಬಂದು ಅನ್ನಪೂರ್ಣದ ಮೇಲ್ಭಾಗವನ್ನು ಉದ್ಘಾಟಿಸಿದರು. ಆ ಸಂದರ್ಭದಲ್ಲಿ ಅವರು ಬಂದಾಗ ನಮ್ಮ ಹರೀಶ್ ಕೃಷ್ಣ ಸ್ವಾಮಿ ಅಂತೇಳಿ ನಮ್ಮ ಭಕ್ತರಲ್ಲಿದ್ದಾರೆ, ಅವರು ಅಲ್ಲಿ ಇದ್ದಾರೆ, ನಿಮಗೆ ಕಾಷಾಯ ಬಟ್ಟೆಯನ್ನು ಹಾಕಿದ್ದಾರೆ. ಅವರು ಏನು ಹೇಳಿದರು ಅಂತಂದರೆ, ಪೂಜ್ಯರ ಹತ್ರ ಒಂದು ಗಾಡಿ ಇದೆ, ಆ ಗಾಡಿಯನ್ನು ನಮ್ಮ ಮ್ಯೂಸಿಯಮಿಗೆ ಕೇಳೋಣ ಅಂತ. ಅಂದರೆ ನಮ್ಮ ಇಲ್ಲಿ ಮ್ಯೂಸಿಯಮ್ಗೆ ಹಿಂದೆ ಅವರು ಬಂದು ನೋಡಿ ಭಾಳ ಸಂತೋಷಪಟ್ಟಿದ್ದರು ಗುರುಗಳು, ಕಾಂಚಿ ಸ್ವಾಮೀಜಿ ಗುರುಗಳು. ಹಾಗೆ ಅವರಿಗೆ ಅವರ ಹಿಂದಿನ ಪೂರ್ವಾಚಾರ್ಯ ಪರಮ ಗುರುಗಳು ಇಲ್ಲಿ ಬಂದಾಗ ಅವರು ಆ ಸೈಕಲ್ನ ತಳ್ಳಿಕೊಂಡು ಬರ್ತಾಯಿದ್ರು ಅಂತ ನಾನು ನೆನಪಾಯಿತು. ನಾನು ನೋಡಿದ್ದೆ, ಅವರು ಅದನ್ನು ಹಿಡ್ಕೊಂಡೇ ಓಡಾಡ್ತಾಯಿದ್ರು. ಹಾಗಾಗಿ ಇವತ್ತು ಆ ಗಾಡಿಯನ್ನು ಅವರು ಯಾರಿಗೂ ಕೊಡುವುದಿಲ್ಲ, ಆದರೆ ಇವತ್ತು ಇಲ್ಲಿ ನಮಗೆ ವಿಶೇಷವಾಗಿ ಧರ್ಮಸ್ಥಳ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಭಾಳ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡಿ ನಮ್ಮ ಮ್ಯೂಸಿಯಮ್ನಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಇಡ್ತೇವೆ. ಎಲ್ಲರೂ ಬಂದು ಅದಕ್ಕೆ ನಮಸ್ಕಾರ ಮಾಡುವಂಥ ರೀತಿಯಲ್ಲಿ ಅದನ್ನು ಇಡ್ತೇವೆ ಅಂತ ಹೇಳ್ತಾ, ಇದು ಈ ಎರಡು ಕಾರಣಗಳಿಂದ ಪೂಜ್ಯರು ಬಂದದ್ದು ಮತ್ತು ನಮ್ಮ ಕಾಂಚಿ ಸ್ವಾಮೀಜಿಯವರು ಈ ಗಾಡಿಯನ್ನು ಕೊಟ್ಟಿರುವಂಥ ನಮಗೆ ಎರಡು ದೊಡ್ಡ ಅಮೂಲ್ಯವಾದ ಸಂಪತ್ತು ಅಂತ ಹೇಳಿ ನಾನು ಎರಡು ಸ್ವಾಮೀಜಿಯವರಿಗೆ ನಮಸ್ಕಾರವನ್ನು ಮಾಡಿ ಆ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡಿದೆ ಅಂತ ನಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕ್ಷೇತ್ರದ ಇತಿಹಾಸ ಈಗಾಗಲೇ ನೀವು ನೋಡಿದ್ದೀರಿ ಮತ್ತು ಪೂಜ್ಯರು ಕೂಡ ಹೇಳಿದ್ದಾರೆ. ಹಾಗಾಗಿ ಇನ್ನು ವಿಶೇಷವಾಗಿ ನಾನು ಅದರ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕಿಲ್ಲ. ಎಲ್ಲರೂ ಕಾಯ್ತಾ ಇರುವಂಥದ್ದು ಏನಾದರೂ ಹೊಸ ಕಾರ್ಯಕ್ರಮಗಳು ಇರ್ತವೆ ಧರ್ಮಸ್ಥಳದಲ್ಲಿ, ಅದನ್ನು ಇವತ್ತು ಅನೌನ್ಸ್ ಮಾಡ್ತಾರೆ. ಹಾಗಾಗಿ ಅದನ್ನು ಕೇಳೋಣ ಅಂತ ನೀವೆಲ್ಲ ಕಾತರಾಗಿರಬಹುದು. ಇದು ಕ್ಷೇತ್ರ 1000 ಮಜಲುಗಳನ್ನು ಕಂಡಿದೆ. ಅಂದರೆ ಎಲ್ಲ ರೀತಿಯ ಸೇವೆ ಇಲ್ಲಿ ನಡೀತದೆ. ಯಾವ ಸೇವೆಯನ್ನು ಬೇಡ ಅಂತ ಅನ್ನೋದಿಲ್ಲ ಮಂಜುನಾಥ ಸ್ವಾಮಿ. ಅದು ನೇರವಾಗಿ ಹಸ್ತ ತಲುಪಬೇಕು ಮತ್ತು ನೇರವಾಗಿ ಗ್ರಾಮೀಣರಿಗೆ ತಲುಪಬೇಕು ಅನ್ನೋದು ಅಷ್ಟೇ ಅವರ ಸಂಕಲ್ಪ. ನಾವು ಇಲ್ಲಿ ಪುಸ್ತಕ ಪ್ರಕಾಶನ ಇವತ್ತು ವೃಷಭೇಶ್ವರ ಪುರಾಣ ಅಂಥೇಳಿ ಭಾಳ ಒಂದು ಒಳ್ಳೆಯ ಸಂಸ್ಕೃತ ಲಿಪಿಯಲ್ಲಿರುವಂಥ ಇದನ್ನು ಕನ್ನಡಕ್ಕೆ ಭಾಷಾಂತರಿಸಿ ವಿಘ್ನರಾಜ್ ಮತ್ತು ಪವನ್ ಅವರು ಭಾಳ ದೊಡ್ಡ ಸೇವೆಯನ್ನು ಮಾಡಿದ್ರು. ಇಲ್ಲಿದ್ದಾರೆ ವಿಘ್ನರಾಜ್ ಇದ್ದಾರೆ, ಎದುರು ಬನ್ನಿ. ಅವರಿಬ್ಬರು ಭಾಳ ದೊಡ್ಡ ಭಾಳ ವರ್ಷ 3-4 ವರ್ಷಗಳ ಕಾಲ ಅದನ್ನು ಪರಿಷ್ಕರಿಸಿ ಅದನ್ನು ಮಾಡಿದ್ದಾರೆ. ವಿಘ್ನರಾಜ್ ಹೋದ್ರ ಅವರಿಗೆ ಅವರು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವರನ್ನು ವಿಶೇಷವಾಗಿ ಅಭಿನಂದಿಸಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿದ ಪೂಜ್ಯರಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಈಗ ಈ ವರ್ಷ ನಡೆದಂಥ ಭಾಳ ದೊಡ್ಡ ಕೆಲಸ ಅಂತಂದರೆ ಕ್ಯೂ ಕಾಂಪ್ಲೆಕ್ಸ್. ನಾವು ಯಾತ್ರಿಕರು ಸಾಲಲ್ಲಿ ಬರ್ತಿದ್ರು, ನಿಲ್ತಿದ್ರು, ಗಂಟೆಗಟ್ಟಲೆ ತಾಸುಗಟ್ಟಲೆ ಅವ್ರು ನಿಲ್ತಿದ್ರು. 6 ತಾಸಾದರೂ ನಿಲ್ಲಬೇಕಾಗಿತ್ತು. ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಹರ್ಷ ಮತ್ತು ಅವನ ಮಾರ್ಗದರ್ಶನ ಪ್ರಕಾರ ಅವರ DMC ನಮ್ಮ ಕನ್ಸ್ಟ್ರಕ್ಷನ್ ಕಂಪನಿಯವರು ಭಾಳ ಸುಂದರವಾದ ಕಾಂಪ್ಲೆಕ್ಸನ್ನು ಕಟ್ಟಿದ್ದಾರೆ. ಅಂದರೆ ಈಗ ಅವರು ಜನ ಕ್ಯೂನಲ್ಲಿ ಕಾಯಬೇಕಾದಿಲ್ಲ, ಒಳಗೆ ಹೋಗಿ ಕೂತ್ಕೊಂಡು ಬಿಡ್ಬೋದು. ಸಮಯಕ್ಕೆ ಆಗುವಾಗ ಅಲ್ಲಿ ಅನೌನ್ಸ್ ಮಾಡ್ತಾರೆ, ಸಮಯ ಆಯಿತು ನೀವು ಹೋಗಿ ಅಂತೇಳಿ. ಹಾಗೆ 10,000 ಸೀಟುಗಳಿರುವಂಥ ಒಂದು ಕ್ಯೂ ಕಾಂಪ್ಲೆಕ್ಸ್ ಮಾಡಿದ್ದೇವೆ. ಇದಕ್ಕೆ ಎಲ್ಲ ವಿಷಯಗಳನ್ನು ಅವರು ಹೇಳಿದ್ದಾರೆ. ಒಂದು ವಿಷಯ ಬಿಟ್ಟು ತಂಪು ಗಾಳಿ ವ್ಯವಸ್ಥೆ, ಕೂಲಿಂಗ್ ಏರ್ ಕೂಲರ್ ಕೂಡ ಇದೆ. ತಂಪಾಗಿ ಅವರು ಕೂತ್ಕೊಳ್ಬೋದು ಒಳಗೆ. ಮತ್ತು ಅದಕ್ಕೆ ಬೇಕಾದ ಎಲ್ಲ ಸೀಟು ಸ್ಟೈನ್ಲೆಸ್ ಸ್ಟೀಲ್ನ ಕುರ್ಚಿಗಳನ್ನು ಅಲ್ಲಿ ಮಾಡಿದ್ದೇವೆ. ಎಲ್ಲ ವ್ಯವಸ್ಥೆ ಅಲ್ಲಿದೆ ಅಂತ ಹೇಳಲಿಕ್ಕೆ ಬರ್ತದೆ. ಇನ್ನು ಅವರಿಗೆ ತಿಂಡಿ ಕೂಡ, ಬೆಳಿಗ್ಗಿನ ತಿಂಡಿ ಕೂಡ, ವಾರಕ್ಕೆ ತಿಂಡಿ ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಊಟದ ವ್ಯವಸ್ಥೆ ಅಂತೂ ನಿಮ್ಗೆ ಗೊತ್ತು, ಧರ್ಮಸ್ಥಳದಲ್ಲಿ ಹೇಳಬೇಕಾದಿಲ್ಲ. ಮಧ್ಯಾಹ್ನ ಮತ್ತು ರಾತ್ರಿಗೆ ಊಟದ ವ್ಯವಸ್ಥೆ ಕೂಡ ಅಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಬೇಬಿ ಕೇರ್ ಸೆಂಟರ್ ಅಂತ ಹೀಗೆಲ್ಲ ಮಕ್ಕಳಿಗೆ ಭಾಳ ಪ್ರಾಧಾನ್ಯತೆ ಕೊಡ್ತಾರೆ. ಈಗ ತಂದೆ ನೋಡ್ತಾನೆ, ತಾಯಿ ನೋಡ್ತಾಳೆ, ಅದರ ತಂದೆ ಮಗುವಿನೆಲ್ಲ ಕೆಲಸಗಳನ್ನು ನೋಡಿಕೊಳ್ತಾರೆ. ಹಾಗಾಗಿ ಅವರಿಗೂ ಕೂಡ ಬಟ್ಟೆ ಬದಲಾಯಿಸಲಿಕ್ಕೆ, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದಕ್ಕೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಸಿರಿ ಅನ್ನೋಂಥ ನಮ್ಮ ಸಂಸ್ಥೆ ಏನಿದೆ, ಈ ಸಿರಿ ಸಂಸ್ಥೆಗೆ ದೊಡ್ಡ ಕಟ್ಟಡವನ್ನು ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಹೊಸದಾಗಿ ಮಾಡಿದ. ಅದು ಇನ್ನು ಉದ್ಘಾಟನೆ ಆಗಲಿಲ್ಲ, ಉದ್ಘಾಟನೆ ಕಾಯ್ದಿದೆ.
ಉದ್ಘಾಟನೆ ಆಗಬೇಕಾಗಿದೆ. ಆದರೆ ಈಗಾಗಲೇ ಕೆಲಸ ಅಲ್ಲಿ ಪ್ರಾರಂಭ ಆಗಿದೆ. ಇದು ಅಗರಬತ್ತಿ, ರೆಡಿಮೇಡ್ ಗಾರ್ಮೆಂಟ್ಸ್, ಸಿದ್ಧ ಉಡುಪುಗಳು ಮತ್ತು ಬಾಟ್ಲಿ ತಯಾರಿಸುವಂಥ ಘಟಕ, ತಿನಿಸುಗಳನ್ನು ಮಾಡುವಂಥ ಘಟಕ, ಕೆಮಿಕಲ್ಸ್ ಮಾಡುವಂಥ ಘಟಕ ಎಲ್ಲ ಅದರಲ್ಲಿದೆ. ಹಾಗಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಅದು ತಯಾರಾಗಿದೆ, ನಿರ್ಮಾಣ ಆಗಿದೆ. ಸಿರಿಯ ವಸ್ತುಗಳು ನಿಮಗೆಲ್ಲ ಕಡೆ ದೊರಕುತ್ತೆ. ಇಲ್ಲಿ ಕೂಡ ಅಂಗಡಿಗಳಿದ್ದಾವೆ ಮತ್ತು ಎಲ್ಲ ಊರುಗಳಲ್ಲಿ ಕೂಡ ಎಲ್ಲ ಅಂಗಡಿಗಳಲ್ಲಿ ಕೂಡ ಹೋಲ್ಸೇಲ್ ರೀತಿಯಲ್ಲಿ ಸಿಗಲಿಕ್ಕೆ ಆ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದೇವೆ. ಉದ್ಘಾಟನೆ ಆಗಬೇಕಾಗಿದೆ, ಇದು ಸದ್ಯದಲ್ಲೇ ಆಗಿದೆ. ಉಡುಪಿ ಆಯುರ್ವೇದ ಕಾಲೇಜಿಗೆ ಈಗಾಗಲೇ ಹೊಸದಾಗಿ ಕಟ್ಟಡವನ್ನು ನಮ್ಮ ಮಂತ್ರಾಲಯ ಗುರುಗಳು ಬಂದು ಈಗ ಒಂದು 4-5 ತಿಂಗಳಿಂದ ಉದ್ಘಾಟನೆ ಮಾಡಿದ್ದಾರೆ. ಅಲ್ಲಿ ಇನ್ನೂ ಅನೇಕ ಕೆಲಸಗಳು ನಡೀತಾ ಇದೆ. ಶ್ರೇಯಸ್ ಕುಮಾರ್ ಅವರ ನೇತೃತ್ವದಲ್ಲಿ ಅನೇಕ ಕೆಲಸಗಳು, ಅಭಿವೃದ್ಧಿಪರ ಕೆಲಸಗಳು, ಬೆಡ್ ಮಾಡಿಕೊಡುವಂಥ ಎಲ್ಲ ಕೆಲಸ ನಡೀತಾ ಇದೆ. ಆಮೇಲೆ ನಮ್ಮ ಉಜಿರೆ ಆಸ್ಪತ್ರೆಯಲ್ಲಿ ನಮ್ಮ ಈ ಡಯಾಲಿಸಿಸ್ ಸೆಂಟ್ರನ್ನು ನಾವು ಮಾಡಿದ್ದೇವೆ. ಡಯಾಲಿಸಿಸ್ ಸೆಂಟರ್ನಲ್ಲಿ ಉಚಿತವಾಗಿ ಡಯಾಲಿಸಿಸ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಹಾಗಾಗಿ ಯಾರಾದರೂ ಡಯಾಲಿಸಿಸ್ ಕೆಲವರು ಬೆಂಗಳೂರಿಂದ ಕೂಡ ಬರ್ತಾರೆ ಅಂತ ನಾನು ಹೇಳೋಕೆ ಕೇಳಿದ್ದೇನೆ. ಅಂದರೆ ರಾತ್ರಿ ಬಂದು ಮುಗಿಸ್ಕೊಂಡು ಹೋಗಿಬಿಡ್ತಾರೆ. ಅಂದರೆ ಡಯಾಲಿಸಿಸ್ ಇಷ್ಟು ಖರ್ಚು ಬೀಳ್ತದೆ ಮತ್ತು ಎಷ್ಟೋ ಜನ ನಿರಾಶರಾಗ್ತಾರೆ. ಮಕ್ಕಳು ಕೂಡ ಕೊಟ್ಟು ಸಾಕಾಗಿ ಇನ್ನು ನನ್ನಿಂದ ಆಗೋದಿಲ್ಲಪ್ಪ ಅನ್ನುವಂಥ ಪರಿಸ್ಥಿತಿ ಬರ್ತಾರೆ. ಕೆಲವರಂತೂ ಸತ್ತೇ ಹೋಗ್ಬಿಡೋಣ, ಇದು ಬೇಡ, ಯಾವುದು ಡಯಾಲಿಸಿಸ್ ಬೇಡ ಅಂತಾರೆ. ಹಾಗಾಗಿ ಅಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಅದು ಈಗ ಮುಂದಕ್ಕೆ 20 ಸ್ಪೆಷಲ್ ವಾರ್ಡು ಮತ್ತು 12 ICU ಬೆಡ್, ಆಪರೇಷನ್ ಥಿಯೇಟರ್ ಇದನ್ನೆಲ್ಲ ಸೇರಿಕೊಂಡಂಥ ಹೊಸ ಕಟ್ಟಡಗಳ ನಿರ್ಮಾಣ ಆಗ್ತಾಯಿದೆ. ಇನ್ನೊಂದು 6 ತಿಂಗಳೆಲ್ಲ ಕೆಲಸ ಎಲ್ಲ ನಿರ್ಮಾಣ ಆಗುತ್ತೆ. MRI ಸ್ಕ್ಯಾನಿಂಗ್ ಮೆಷಿನ್ ಕೂಡ ಇಲ್ಲಿ ಹಾಕುವ ಯೋಜನೆ ಇದೆ. ಇಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಆ MRI ಇಲ್ಲ. ಇವರೆಲ್ಲ ಮಂಗಳೂರಿಗೆ ಹೋಗಬೇಕಾಗುತ್ತೆ. ಮಂಗಳೂರಿಗೆ ಹೋಗಿ ಮಂಗಳೂರಲ್ಲಿ MRI ಮಾಡಿಸ್ಕೊಳ್ಳುವಾಗ ಭಾಳ ಕಾಸ್ಟ್ಲಿ ಆಗುತ್ತೆ ಮತ್ತು ಸಮಯ ವ್ಯರ್ಥ ಆಗುತ್ತೆ. ಸಮಯ ವ್ಯರ್ಥ ಆಗಬಾರ್ದು, ಶೀಘ್ರ ಅವರಿಗೆ ಚಿಕಿತ್ಸೆ ದೊರೆಯಬೇಕು. MRI ಮೆಷಿನನ್ನು ಕೂಡ ಇಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ನಾವು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಇದಾದ ಮೇಲೆ ನಮ್ಮ ಧಾರವಾಡ ಯೂನಿವರ್ಸಿಟಿಯಲ್ಲಿ, ಹೆಲ್ತ್ ಯೂನಿವರ್ಸಿಟಿಯಲ್ಲಿ ಈಗಾಗಲೇ ಶಿರೀಶ್ ಬೇರೆ ಅಂತ ನಮ್ಮ ಇಂಜಿನಿಯರ್ ಇಲ್ಲಿ ಬಂದಿದ್ದರು. ಈಗ ತಾನೇ ಅವರು ಹೋದವರಿಗೆ ಕನ್ನಡ ಅರ್ಥ ಆಗೋದಿಲ್ಲ ಅಂತ ಸುಮಾರು ಹೊತ್ತಲ್ಲಿ ಕೂತು ಮತ್ತು ಕನ್ನಡ ಭಾಷೆ ಅರ್ಥ ಆಗೋದಿಲ್ಲ ಹೋಗಿರಬೇಕು. ಅಲ್ಲಿ ಈಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಈಗಾಗಲೇ ಪ್ರಾರಂಭ ಆಗಿದೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಈಗಾಗಲೇ ಸುಮಾರು 110ರಷ್ಟು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ. ಮತ್ತು ರೊಮ್ಯಾಟಿಕ್ ಸರ್ಜರಿ ಅಂತ ಕೀ ಹೋಲ್ ಸರ್ಜರಿಯಿಂದ ಮಾಡ್ತವೆ. ಅಲ್ಲಿ ಬೋನ್ ಮ್ಯಾರೋ ಯೂನಿಟ್ಗಳು ಆರಂಭ ಆಗಿದೆ. ನಮ್ಮ ಭಾವ ಅಂದರೆ ನಮ್ಮ ತಂಗಿಯ ಗಂಡ ನಿರಂಜನ್ ಕುಮಾರ್ ಅವರು ಅಲ್ಲಿ ವೈಸ್ ಚಾನ್ಸಲರ್ ಆಗಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಲ್ಲದೆ ಅಲೈಡ್ ಹೆಲ್ತ್ ಕಾಲೇಜುಗಳು ಕೂಡ ಆರಂಭಗೊಳ್ಳಲಿಕ್ಕಿದೆ. ಇದೆಲ್ಲ ಪ್ರಾರಂಭ ಆದಮೇಲೆ ಈ ಆಸ್ಪತ್ರೆ ಅಪರೂಪದ ಆಸ್ಪತ್ರೆ ಆಗಿದೆ. ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಈ ವರ್ಷ 25,500 ಕೋಟಿ ರೂಪಾಯಿ ನಾವು ಸಾಲವನ್ನು ಕೊಟ್ಟಿದ್ದೀವಿ. ಇದಕ್ಕೆಲ್ಲ ಬ್ಯಾಂಕಿನವರು ನಮಗೆ ತುಂಬ ಉಪಕಾರ ಮಾಡಿದ್ದಾರೆ. ಅಲ್ಲದೆ ಇನ್ನೂ ತಗೊಳ್ಳಿ ಇಂದ ಮಾಡ್ತದೆ ಎಂದು ಡಾಕ್ಟರ್ ಮಂಜುನಾಥ್ ಅವರು ಇದರ ಅಧ್ಯಕ್ಷರಾಗಿದ್ದು ನಿರ್ದೇಶಕರಾಗಿ, ಈಗ ಅನಿಲ್ ಅವರು ಇದರ ಕೇಂದ್ರದಾಗಿ ಬಹಳ ಒಳ್ಳೆಯ ಕೆಲಸಗಳನ್ನು ನಡೆಸ್ತಾ ಇದ್ದಾರೆ. ಅವರು ಮಾಡಿದ ಮೊದಲನೇ ಕೆಲಸ ಅಂತಂದರೆ ಟೆಕ್ ಫ್ರೆಂಡ್ಲಿ ಅಂತ. ಈಗ ನಮ್ಮ ಇವರಿಗೆ ಡಾಕ್ಟರ್ ಗುರುಮೂರ್ತಿ ಅವರಿಗೆ ತುಂಬ ಸಂತೋಷ ಆಗ್ಬೋದು. I think Gurumurthy is very happy to learn that Anil has introduced many revolutionary tech-friendly to the villagers. Villagers are using cards for depositing money, withdrawing money, and all that they are doing with the cards. So I am very happy that Anil has done all this, and we got the ISO 27001. 27001 ಅಂತ ಇಂಗ್ಲೆಂಡಿನ ಪ್ರತಿಷ್ಠಿತ ಸಂಸ್ಥೆಯಿಂದ ನಮಗೆ ದೊರಕಿದ್ದು. ದೇಶದಲ್ಲಿ ಈ ಪ್ರಶಸ್ತಿ ರೆಕಗ್ನಿಷನ್ ಪಡೆದ 27,001 ರೆಕಗ್ನಿಷನ್ ಪಡೆದ ಪ್ರಥಮ ಸಂಸ್ಥೆ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಇದೆಲ್ಲ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರನ್ನು ಅಭಿನಂದಿಸ್ತೇನೆ ಮತ್ತು ಇದರ ಜೊತೆಗೆ ಅನಿಲ್ ಕುಮಾರ್ ಅವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಧರ್ಮಸ್ಥಳದಲ್ಲಿ ಇಲ್ಲಿ ಅಶೋಕನಗರ ನಿವಾಸಿಗಳ ಮೂಲ ಸೌಕರ್ಯಕ್ಕಾಗಿ
ರಸ್ತೆ ಚರಂಡಿ ಹಾಗೂ ತಡೆಗೋಡೆ ಮತ್ತು ಬೀದಿ ದೀಪಗಳನ್ನು ರಾಜ್ಯಸಭೆಯ ಅನುದಾನದಿಂದ 2 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೇನೆ. ಹಾಗಾಗಿ ಆ ಹಣ ಮುಂದೆ ಇಲ್ಲಿ ಬಳಕೆ ಆಗಲಿಕ್ಕಿದೆ. ಈಗಾಗಲೇ ಹಾಲಿನ ಉತ್ಪತ್ತಿ ಬಗ್ಗೆ ನೀವು ವಿಡಿಯೋ ನೋಡಿದ್ದೀರಿ ಮತ್ತು ಅನಿಲರ ಮಾತುಗಳನ್ನು ಕೂಡ ಕೇಳಿದ್ದೀರಿ. ಹೀಗಾಗಿ ನಮಗೆ ಬಹಳ ಸಂತೋಷ ಅಂತಂದರೆ ದಿನ ಉತ್ಪತ್ತಿ ಬರುವಂಥದ್ದು ಯಾವುದು? ಹಾಲು ಮತ್ತು ಹೂವು ಕೂಡ ಹೂವು ಬೆಳೆದರೆ ನಿತ್ಯ ಇನ್ಕಮ್ ಬರ್ತದೆ ಮತ್ತು ಹಾಲಿನಿಂದ ನಿತ್ಯ ಬರುತ್ತೆ. ಬೇರೆ ಯಾವುದು ನಿತ್ಯ ಇನ್ಕಮ್ ಬರುವುದಿಲ್ಲ. ಯಾವುದು ಅಡಿಕೆ ಹಾಕಿದರೆ ವರ್ಷಕ್ಕೊಮ್ಮೆ ಫಸಲು ಕೊಡ್ಬೋದು, ಕಬ್ಬು 11 ತಿಂಗಳಿಗೊಮ್ಮೆ ಫಸಲು ಕೊಡ್ಬೋದು, ಎಲ್ಲ ಭತ್ತ 2 ಬೆಳೆದರೆ 3 ತಿಂಗಳಿಗೆ 6 ತಿಂಗಳಿಗೊಮ್ಮೆ ಫಸಲು ಕೊಡ್ಬೋದು. ಆದರೆ ಇದು ದಿನನಿತ್ಯವೂ ಉತ್ಪತ್ತಿ ಕೊಡೋದು. ಹಾಗಾಗಿ ನನಗೆ ನೆನಪಾಯಿತು ದೂರದ ಬೀದರ್ಗೆ ಕೊಡಬೇಕು ಅಂಥೇಳಿ. ಹಾಗೆ ಶ್ರೀ ಸ್ವಾಮಿ ಅನುಗ್ರಹದಿಂದ ಬೀದರ್ನಲ್ಲಿ ಈಗ 1 ಲಕ್ಷ ಲೀಟ್ರ್ ಹಾಲಿನಷ್ಟು ಉತ್ಪತ್ತಿ ಆಗಿರೋದ್ರಿಂದ ಸುಮಾರು 70,000 ಲೀಟ್ರ್ ಅದು ಹೆಚ್ಚಿನ ಉತ್ಪತ್ತಿ ಆಗಿರೋದ್ರಿಂದ ಅವರಿಗೆ ಭಾಳ ಆದಾಯ ಬರುತ್ತೆ ಮತ್ತು ಪ್ರತಿನಿತ್ಯವೂ ಅವರಿಗೆ ಕೈಯಲ್ಲಿ ಹಣ ದೊರಕುತ್ತದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗಿದೆ. ಇದಲ್ಲದೆ ನಮ್ಮ ನಿಧಿಯಿಂದ ಇಲ್ಲಿ ಬಹಳಷ್ಟು ಶಾಲೆಗಳಿಗೆ ಬೋರ್ಡನ್ನು ಕೊಟ್ಟಿದ್ದೇವೆ. ಎಂಥ ಬೋರ್ಡ್ ಅದು? ಸ್ಮಾರ್ಟ್ ಬೋರ್ಡನ್ನು ಕೊಟ್ಟಿದ್ದೇವೆ. ಅದರಿಂದ ಪಾಠ ಹೇಳಿಕೊಡಲಿಕ್ಕೆ ಮಕ್ಕಳಿಗೆ ಭಾಳ ಸುಲಭವಾಗಿದೆ. ಹಾಗಾಗಿ ಇಂತಹ ಭಾಳ ಉಪಯುಕ್ತವಾದಂಥ ಅನೇಕ ಕೆಲಸಗಳನ್ನು ಮಾಡಲಿಕ್ಕೆ ನಮಗೆ ಈ ಫಂಡಿಂದ ಸಾಧ್ಯ ಆಯಿತು. ಧರ್ಮೋದ್ಧಾನ ಟ್ರಸ್ಟಿನ ಮೂಲಕ ಈಗಾಗಲೇ 300 ದೇವಾಲಯಗಳ ಜೀರ್ಣೋದ್ಧಾರಗೊಂಡು ಈಗ 11 ವರ್ಷಕ್ಕೆ 12 ದೇವಾಲಯಗಳನ್ನು ಮಾಡ್ತೇವೆ. ನಮ್ಮ ಸುರೇಂದ್ರ ನೋಡ್ಕೊಳ್ತಾ ಇದ್ದಾರೆ ಇದನ್ನು. ಅವ್ರ ಜೊತೆಗೆ ನೇಮರಾಜರು ಎಲ್ಲಿ ನೇಮರಾಜರು ಈ ನೇಮರಾಜ್ ಅಂತ ನಿರ್ದೇಶಕರಿದ್ದಾರೆ, ಬೆಂಗಳೂರಿನಲ್ಲಿ ಇರ್ತಾರೆ. ಈ ನೇತೃತ್ವದಲ್ಲಿ ವರ್ಷಕ್ಕೆ 11ರಿಂದ 12 ದೇವಸ್ಥಾನಗಳು ಜೀರ್ಣೋದ್ಧಾರಗೊಳ್ತಾ ಇದೆ. ಈಗಾಗಲೇ 300 ಆಗಿದೆ. ಇನ್ನು ಬಹಳಷ್ಟು ಕೆಲಸಗಳಲ್ಲಿ ಆಗ್ತಾಯಿದೆ. ಹರ್ಷ ಮತ್ತು ಸುರೇಂದ್ರ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಹರ್ಷ ಈಗ ನಮ್ಮ ಎಲ್ಲ ಕಟ್ಟಡ ಶಾಲೆಗಳಿಗೆ ಹೋಗಿ ಈಗಾಗಲೇ 50 ವರ್ಷ 60 ವರ್ಷ ಆದಂಥ ಕಟ್ಟಡಗಳಲ್ಲಿ ಹೊಸದಾಗಿ ಅದನ್ನು ಜೀರ್ಣೋದ್ಧಾರ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇನೆ. ಮಾಡದಿದ್ದರೆ ಅದೆಲ್ಲ ಹಳೆದಾಗಿ ಕೆಲವು ನಿಷ್ಕ್ರಿಯವಾಗುವಂಥ ಸ್ಥಿತಿಗೆ ತಲುಪಿತ್ತು. ಅಂತೂ ಎಲ್ಲ ಕಾರ್ಯಕ್ರಮಗಳು ಈ ವರ್ಷ ನಡೀಲಿಕ್ಕಿದೆ. ಮುಂದಕ್ಕೆ ನಡೆಯತಕ್ಕಂಥ ಎಲ್ಲ ಕಾರ್ಯಗಳಿಗೆ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸಿ, ಇದಲ್ಲದೆ ನಮ್ಮ ಈಗ ಬೀದರ್ನಲ್ಲಿ ಆದ ಮೇಲೆ ಬೇರೆ ಅದಲ್ಲ ಬೀದರ್ನದಲ್ಲ ಬೇರೆ ಇಡೀ ರಾಜ್ಯಕ್ಕೆ ನಾವು ಹಾಲು ಉತ್ಪಾದನೆಗೆ ಕೊಡ್ತಾಯಿದ್ದೇವೆ. ಹಾಲು ಉತ್ಪಾದನೆಗೆ ಇಡೀ ರಾಜ್ಯದಲ್ಲಿ ಎಲ್ಲಿಂದ ಅವರು ಸಹಾಯ ಕೇಳಿದರೂ ಕೂಡ 1 ಲಕ್ಷ 2 ಲಕ್ಷ ರೂಪಾಯಿಯನ್ನು ಅವರ ಅವಶ್ಯಕತೆಗೆ ಅನುಗುಣವಾಗಿ ನಾವು ಕೊಡ್ತಾಯಿದ್ದೇವೆ. ಮತ್ತು ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಇದನ್ನೆಲ್ಲ ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಪುಸ್ತಕ ಇದು ಮಾಡಿದ್ದೇವೆ. ಆ ಪುಸ್ತಕ ನಿಮಗೆ ವಿತರಣೆ ಮಾಡಿದ್ದೇವೆ. ಈ ಪುಸ್ತಕದಲ್ಲಿ ವರ್ಧಂತಿ ಅನ್ನುವಂಥ ಈ ಪುಸ್ತಕದಲ್ಲಿ ಎಲ್ಲ ಮಾಹಿತಿ ನಿಮಗೆ ದೊರಕುತ್ತೆ. ಎಲ್ಲ ಟ್ರಸ್ಟ್ಗಳದ್ದು ಮಾಹಿತಿ ಇದರಲ್ಲಿದೆ. ಹಾಗಾಗಿ ಇದನ್ನು ಹೆಚ್ಚು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಮತ್ತು ಎಲ್ಲರೂ ಮಾಡುವಂಥ ಕೆಲಸವನ್ನು ಅದರಲ್ಲಿ ಬರೆದಿದೆ. ಎಲ್ಲರೂ ಉತ್ತಮ ರೀತಿಯ ಸೇವೆ ಮಾಡುತ್ತಾ ಇದ್ದಾರೆ. ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಉತ್ತಮ ರೀತಿಯ ಸೇವೆಯನ್ನು ಮಾಡಬೇಕು. ಮಾಡಿದಾಗ ಮಾತ್ರ ಇದು ದೊಡ್ಡ ಯಂತ್ರ ನಡಿಬೇಕಾದರೆ ಸಣ್ಣ ಬಿಡಿಭಾಗಗಳು ಕೂಡ ಭಾಳ ಅವಶ್ಯಕತೆ ಅಂತ ಹೇಳ್ತಾರೆ. ಸಣ್ಣ ಬಿಡಿಭಾಗ ಅಂತೇಳಿ ಅದನ್ನು ಬಿಡುವ ಹಾಗಿಲ್ಲ. ಸಣ್ಣ ಬಿಡಿಭಾಗಗಳು ಕೂಡ ಅಗತ್ಯವಾದ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಸೇರಿ ಇದನ್ನು ಮಾಡಿ ಅಂತ ಹೇಳ್ತಾ, ರೂಟ್ ಸೆಟ್ ಅಂತ ಸಂಸ್ಥೆ ಇವತ್ತು ದೇಶದಲ್ಲೆಲ್ಲ ಬ್ರ್ಯಾಂಚ್ಗಳನ್ನು ಮಾಡಿ 625 ಜಿಲ್ಲೆಗಳಲ್ಲಿ ನಾವು ಪ್ರತಿಯೊಂದು ಕೇಂದ್ರವನ್ನು ಮಾಡೋದ್ರ ಮೂಲಕ ಅನೇಕ ಉದ್ಯೋಗಗಳನ್ನು ಮಾಡ್ತೇವೆ. ಈಗ ನಮ್ಮ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೂಡ ಸಹೋದ್ಯೋಗಿಗಳಿಗೆ ಈ ವರ್ಷದಿಂದ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ, ಅನೇಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ಸ್ವಾಮಿಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ, ಅವರಿಗೆ ನನ್ನ ಪ್ರಣಾಮಗಳನ್ನು ನಿಮ್ಮೆಲ್ಲರ ಪರವಾಗಿ ಸಮರ್ಪಿಸಿ, ಇನ್ನೂ ಹೆಚ್ಚಿನ ಕಾರ್ಯ ಮಾಡೋ ಶಕ್ತಿಯನ್ನು ಸ್ವಾಮಿ ನಮಗೆ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತಾ, ಈಗ ನಮ್ಮ ಧಾರವಾಡದಲ್ಲಿ ಮೊದಲು ವಜ್ರಕುಮಾರ್ ಅಂತ ಇದ್ದರು. ಅವರು ಮಾಡಿದ ಕೆಲಸವನ್ನು ಈಗ ಅಜಿತ್ ಪ್ರಸಾದ್ ಹೊಸ ಕಾರ್ಯದರ್ಶಿಯವರು ಮಾಡ್ತಾ ಇದ್ದಾರೆ.
ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು ತಾವು ಮಾಡಿ ಮತ್ತು ಯಶಸ್ವಿಯಾಗಿ ಎಲ್ಲ ಕ್ಷೇತ್ರದ ಕಾರ್ಯಕ್ರಮಗಳನ್ನು ಖ್ಯಾತಿಗೊಳ್ಳಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ, ಪೂಜ್ಯ ಸ್ವಾಮೀಜಿಯವರು ಈ ಕಾರ್ಯಕ್ರಮ ಬಂದದ್ದು ಭಾಳ ವಿಶೇಷ. ಯಾಕಂದರೆ 3 ದಿವಸದಲ್ಲಿ ಅವರು ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗುದಿ ಬಂದ್ದಾರೆ. ಹಾಗಾಗಿ ಪೂಜ್ಯ ಸ್ವಾಮೀಜಿಯವರಿಗೆ ನಾನು ವಿಶೇಷವಾಗಿ ನನ್ನ ಮಗಳನ್ನು ಅರ್ಪಿಸಿ, ಕಾಂಚಿ ಸ್ವಾಮೀಜಿಯವರಿಗೆ ಅವರು ಕೊಟ್ಟಂಥ ದಾನಕ್ಕಾಗಿ ಮತ್ತು ವಿಶೇಷ ಮಹತ್ವವನ್ನು ಕೊಟ್ಟು ನಂಬಿಕೊಟ್ಟದಿಂದ ಅದು ಈಗ ನಮ್ಮ ಕಾರ್ ಮ್ಯೂಸಿಯಂನಲ್ಲಿ ದೊಡ್ಡ ಸ್ಥಾನವನ್ನು ಪಡೆಯಲಿಕ್ಕಿದೆ ಅಂತ ಅವರಿಗೆ ಮತ್ತೊಮ್ಮೆ ಹೇಳ್ತಾ, ಅವರ ಪರವಾಗಿ ಬಂದಂಥ ಎಲ್ಲ ಅವರ ಪ್ರತಿನಿಧಿಗಳಿಗೆ ಕೂಡ ವಿಶೇಷವಾಗಿ ಗೌರವವನ್ನು ಸಲ್ಲಿಸಿ ಅಭಿನಂದನೆಗಳನ್ನು ಸಲ್ಲಿಸಿ, ಮತ್ತು ಎಲ್ಲ ರೀತಿಯಿಂದಲೂ ನಮಗೆ ಸಹಕಾರ ಕೊಟ್ಟಂಥ ಅನೇಕ ಮಂದಿಲಾಗಿದ್ದಾರೆ. ಎಲ್ಲರೂ ಒಂದೇ ಮಾತು ಹೇಳ್ತಾರೆ, ನಿಮ್ಮೊಂದಿಗೆ ನಾವಿದ್ದೇವೆ ಅಂತ. ನಮ್ಮೊಂದಿಗೆ ನೀವೆಲ್ಲ ಇರುವುದೇ ನಮಗೆ ದೊಡ್ಡ ಶಕ್ತಿ. ಹಾಗೆ ಈ ಶಕ್ತಿ ಇವರು ನಮ್ಮ ರಾಜ್ಯಸಭೆ ನನ್ನ ಜೊತೆಗೆ ಮೆಂಬರ್ ಆಗಿರ್ತಕ್ಕಂಥ ಸದಸ್ಯರು ಬಂದಿದ್ದಿಲ್ಲಿ. ಅವರು ಬಂದಾಗ ಒಂದು ಮಾತು, ನಿಮಗೆ ಪುನರ್ಜನ್ಮ ಇಲ್ಲ ಅಂತ ಅವರೊಂದು ಮಾತು ಹೇಳಿದರು. ಯಾಕೆ ಅಂತ ಕೇಳಿದ್ರೆ, ಯಾಕೆ ಪುನರ್ಜನ್ಮ? ನಮಸ್ಕಾರ ಮಾಡಿ ನಿಮಗೆ ಪುಣ್ಯ ಎಲ್ಲ ಕೊಂಡೋಗ್ತಾರೆ, ನೀವು ಮತ್ತೆ ಪುಣ್ಯ ಸಂಪಾದನೆ ಮಾಡ್ತಾ ಹೋಗ್ತೀರಿ, ಹಾಗೆ ಎರಡೂ ಬ್ಯಾಲೆನ್ಸ್ ಆಗುತ್ತೆ ಅಂತ ಅವರು ಹೇಳಿದರು. ಪುಣ್ಯ ಸಂಪಾದನೆ ಮತ್ತು ಪುಣ್ಯ ವೆಚ್ಚ ಎರಡೂ ಸಮ ಆಗಿರೋದ್ರಿಂದ ನಿಮಗೆ ಪುನರ್ಜನ್ಮ ಇಲ್ಲ ಅಂತ ಅವರು ಹೇಳಿದರು. ಆಯಿತು, ನಾನು ಇದಿಲ್ಲದೆ ನನಗೇನು ಒಳ್ಳೆಯದು ಅಂತಂದು ಅಂದರೆ ಇಷ್ಟು ಮಾತುಗಳನ್ನು ನೋಡುಗರು ಕೂಡ ಹೇಳಿದ್ದಾರೆ. ಹಾಗಾಗಿ ಅಂತಹ ಸಂದರ್ಭ ಈ ಕ್ಷೇತ್ರದಲ್ಲಿ ಪೂಜ್ಯ ಮಂಜುನಾಥ ಸ್ವಾಮಿಯ ಸೇವೆಯನ್ನು ಮಾಡೋದನ್ನೇ ಬಂದಿದೆ ಅಂತ ಹೇಳ್ತಾ, ನನ್ನ ಶ್ರೀಮತಿ ಹೇಮಾವತಿಯವರು ಭಾಳ ಒಳ್ಳೆಯ ಕೆಲಸಗಳನ್ನು ನಮಗೆ ಪ್ರಚೋದಿಸ್ತಾರೆ. ಈಗ ನಮ್ಮ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ತರಬೇತಿ ಕೊಡುವಂಥ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಮಾಡಿ 1 ಲಕ್ಷ ಗ್ರಾಹಕರು ಈಗ ಯೂಟ್ಯೂಬ್ನಲ್ಲಿ ನಮ್ಮ ಧರ್ಮಸ್ಥಳದ ಇದನ್ನು ನೋಡ್ತಾ ಇದ್ದಾರೆ, 1 ಲಕ್ಷ ಮಂದಿ. ಇದಲ್ಲದೆ ಅವರು ವಾತ್ಸಲ್ಯ ಅನ್ನುವಂಥ ಹೊಸ ಪ್ರೋಗ್ರಾಮನ್ನು ಪ್ರಾರಂಭಿಸಿದರು, ಮನೆ ಕಟ್ಟಿಕೊಡುವಂಥ ಪ್ರೋಗ್ರಾಮ್. ಇದರಲ್ಲಿ ಈಗಾಗಲೇ 300 ಮನೆ ಆಗಿದೆ. ಇನ್ನು ಉಳಿದ ಮನೆಗಳನ್ನು ಈ ವರ್ಷ ನಾವು ಕಟ್ಟಲಿಕ್ಕಿದೆ ಅಂತ ಹೇಳ್ತಾ 1000 ಮನೆಗೆ 600 ಆಗಿದೆ, 600 ಮನೆಗಳಾಗಿದೆ. ಇನ್ನು ಉಳಿದ ಮನೆ 606 ಮನೆ ಉದ್ಘಾಟನೆ ಆಗಿದೆ, 606 ಮನೆಗಳು ಮೊನ್ನೆ ಉದ್ಘಾಟನೆ ಆಗಿದೆ. ಇನ್ನು ಉಳಿದ ಮನೆಗಳನ್ನು ಈ ವರ್ಷ ಕಟ್ಟಿ ಕೆರೆ ದುರಸ್ತಿ ಮತ್ತು ಮನೆ ಕಟ್ಟುವುದು 2 ಕೆಲಸವನ್ನು ಮಾಡ್ತೇವೆ. ಮತ್ತು ಅವಿರತವಾಗಿ ಈ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇರ್ತದೆ ಅಂತ ಹೇಳುತ್ತಾ, ಶ್ರೀ ಸ್ವಾಮಿಗೆ ನಾವು ಎಲ್ಲ ಸಮರ್ಪಣೆ ಆಗಲಿ. ಇದು 58ನೇ ವರ್ಷಕ್ಕೆ ನೀವು ಯಾರ್ಯಾರು ಬಂದು ಇವತ್ತು ಗೌರವ ಮಾಡಿದ್ದೀರೋ, ನಿಮ್ಮ ಎಲ್ಲ ಗೌರವ ಕೂಡ ಸ್ವಾಮಿಗೆ ಸಲ್ತಕ್ಕಂಥದ್ದು, ನನಗೆ ಸಲ್ತಕ್ಕಂಥದ್ದಲ್ಲ. ನಾನು ನಿಮಿತ್ತ ಮಾತನಾಗಿ ನಾನು ಕೆಲಸ ಮಾಡ್ತಾಯಿದ್ದೇನೆ. ನನ್ನ ಸಹೋದರರು ಮತ್ತು ಎಲ್ಲ ನನ್ನ ಅಭಿಮಾನಿಗಳು, ನನ್ನ ಸಂಸ್ಥೆಯ ಎಲ್ಲ ಕಾರ್ಯಕರ್ತರು ಮಾಡುವಂಥ ಕೆಲಸಗಳೇನಿದ್ದಾವೆ ಅದನ್ನು ಶ್ರೀ ಸ್ವಾಮಿ ಸ್ವೀಕಾರ ಮಾಡಲಿ, ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇದೀಗ ನೆರೆದ ಸಮಸ್ತರನ್ನು ಕೂಡ ಧನ್ಯವಾದ ಸಮರ್ಪಣೆ ಮೂಲಕ ಸ್ಮರಿಸಲಿಕ್ಕಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕನ್ಸ್ಟ್ರಕ್ಷನ್ ವಿಭಾಗದ ಇಂಜಿನಿಯರ್ ಆದ ಶ್ರೀ ಯಶೋಧರ್ ಅವರು. ಓಂ ಶ್ರೀ ಮಂಜುನಾಥಾಯ ನಮಃ. ಪ್ರಿಯರೇ, ಇಂದು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ರಾಜಶ್ರೀಗಳಾದ ಹೆಗಡೆಯವರ ಪಟ್ಟಾಭಿಷೇಕದ 58ನೇ ವರ್ಧಂತ್ಯೋತ್ಸವದ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿದ್ದೇವೆ. ಈ ಶುಭ ಕಾರ್ಯಕ್ರಮದಲ್ಲಿ ಗೌರವಪೂರ್ವಕವಾಗಿ ಭಾಗವಹಿಸಿ ತಮ್ಮ ಆಶೀರ್ವಾದ ನೀಡಿ ನಮಗೆ ಪ್ರೇರಣೆ ನೀಡಿದ ಪರಮ ಪೂಜ್ಯ ಶ್ರೀ 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 ಸಿದ್ಧಲಿಂಗ ಸ್ವಾಮೀಜಿಯವರಿಗೆ ಮತ್ತು ಅವರ ಸಮಸ್ತ ಸ್ವಾಮೀಜಿಯವರಿಗೆ ಪುರ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಕ್ಷೇತ್ರದ ಪರವಾಗಿ ಸಮರ್ಪಿಸುತ್ತಿದ್ದೇವೆ. ಈ ಶುಭ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ಅನ್ನದಾತರು ಪರಮ ಪೂಜ್ಯ ಕಾವಂದರಿಗೆ ಸುದೀರ್ಘ ಆಯುಷ್ಯ, ಆರೋಗ್ಯ ಮತ್ತು ಅವರ ಸೇವಾ ಚಿಂತನೆಗಳು ಶತಮಾನಗಳವರೆಗೆ ಜನಜೀವನವನ್ನು ಬೆಳಗಿಸಲಿ ಎಂದು ಪ್ರಾರ್ಥಿಸುತ್ತಾ ಪೂಜ್ಯರಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾತೃಶ್ರೀ ಅಮ್ಮನವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಇಂದಿನ ಈ ಸುಂದರ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮ ಶಾಸಕರಾದ ಹರೀಶ್ ಪೂಂಜರವರಿಗೆ ಮತ್ತು
ಮ್ಯಾಂಗ್ಳೂರು ಮೆಸ್ಕಾಂ ಅಧ್ಯಕ್ಷರಾದ ಶ್ರೀ ಹರೀಶ್ ಕುಮಾರ್ ಅವರಿಗೆ ಕ್ಷೇತ್ರದ ಪರವಾಗಿ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಇಂದಿನ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇಸ್ಕಾನ್ ಸಂಸ್ಥೆಯ ಶ್ರೀ ರಾಮೋಜಿ ಸ್ವಾಮೀಜಿಯವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಟಾಟಾ ಸಂಸ್ಥೆಯ CEO ಆಗಿರುವಂತಹ ಚರಣ್ ಗುರು ಮೂರ್ತಿಯವರಿಗೆ ಧನ್ಯವಾದಗಳು. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದ ಗೌರವಾನ್ವಿತ ನಮ್ಮ ಮಾರ್ಗದರ್ಶಿಗಳು ಮತ್ತು ನಮ್ಮ ಸಂಸ್ಥೆಯ ಪ್ರೇರಣಾ ಶಕ್ತಿಯಾದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ಭಕ್ತಿಪೂರ್ವಕವಾದ ಪ್ರಣವಗಳು. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಮಾರ್ಗದರ್ಶಿಗಳು ಶ್ರೀ ಡಿ ಸುರೇಂದ್ರ ಕುಮಾರ್ ಇವರಿಗೂ ಪ್ರಣಾಮಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪೂಜ್ಯರ ಕುಟುಂಬದ ಎಲ್ಲ ಸದಸ್ಯರಿಗೂ ಭಕ್ತಿಪೂರ್ವಕ ವಂದನೆಗಳನ್ನು ಸಮರ್ಪಿಸುತ್ತೇವೆ. ಶ್ರೀ ಕ್ಷೇತ್ರದ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಅನಿಲ್ ಕುಮಾರ್ ಇವರಿಗೆ ವಂದನೆಗಳು. SDM ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಸತೀಶ್ ಚಂದ್ರ ಇವರಿಗೂ ಕೂಡ ವಂದನೆಗಳು. ಸನ್ಮಾನ ಸ್ವೀಕರಿಸಿದ ಭಾಗವತರಾದ ಶ್ರೀ ರಾಮಕೃಷ್ಣಮಯ್ಯ ಇವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ಕ್ಷೇತ್ರದ ವಿವಿಧ ವಿಭಾಗದ ಮುಖ್ಯಸ್ಥರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ಆಚರಿಸಲು ಆಗಮಿಸಿದ ಗಣ್ಯರು ಮತ್ತು ಎಲ್ಲ ಊರ ಪರವೂರ ಸಭಿಕರಿಗೆ ಹಾಗೂ ಕ್ಷೇತ್ರದ ಭಕ್ತಾಭಿಮಾನಿಗಳಿಗೆ ಕೃತಜ್ಞತಾಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಕೊನೆಯದಾಗಿ ಮಾಧ್ಯಮ ಮಿತ್ರರು ಮತ್ತು ಛಾಯಾಚಿತ್ರ ಹಾಗೂ ಧ್ವನಿವರ್ಧಕಗಳಿಗೆ ಭಕ್ತಿಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಿರ್ಗಮಿಸುತ್ತಿದ್ದೇವೆ. ಧನ್ಯವಾದಗಳು. ಇದೀಗ ಕಂಚಿ ಕಾಮಕೋಟಿ ಪೀಠದ ಪೀಠಾಧಿಪತಿಗಳು ಪೂಜ್ಯರ ಪಟ್ಟಾಭಿಷೇಕದ ಈ ವರ್ಧಂತ್ಯೋತ್ಸವದ ಸಂದರ್ಭದಲ್ಲಿ ಒಂದು ವಿಡಿಯೋ ಕಳಿಸಿದ್ದಾರೆ. ಅದು ಈಗ ಬಿತ್ತರಗೊಳ್ಳಲಿಕ್ಕಿದೆ. ಅದೇ ಸಂದರ್ಭದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಪೂಜ್ಯ ಹೆಗ್ಗಡೆ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ವೇದಿಕೆಯಿಂದ ಪೂಜ್ಯರು ಮಠಾಧಿಪತಿಗಳು ನಿರ್ಗಮಿಸಿದ ನಂತರದಲ್ಲಿ ತಾವೆಲ್ಲ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಗೌರವ ಸಮರ್ಪಣೆ ಮಾಡುವವರಲ್ಲಿ ವಿನಂತಿಯನ್ನು ಮಾಡ್ತೇವೆ. ಶ್ರೀ ಅಶೋಕ್ ಪುರಸಭಾ ಅಧ್ಯಕ್ಷರು ಬೇಲೂರು ಹಾಗೂ ಶ್ರೀ ಅಮೃತೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಗಳು, ಶ್ರೀ ಮಂಜುನಾಥ್ ಈಶ್ವರ ದೇವಾಲಯ ಜೀರ್ಣೋದ್ಧಾರ ಸಮಿತಿ ನಾಗಮಂಗಲ ಇಲ್ಲಿಯ ಕಾರ್ಯದರ್ಶಿಗಳು, ಅದೇ ರೀತಿ ಶ್ರೀ ಮೋಹನ್ ಪಡಿವಾಳ್ ಕಾರ್ಕಳ, ಶ್ರೀನಾಥ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮಂಗಳೂರು, ಅಭಯ್ ಚಂದ್ರ ಜೈನ್ ಅವರು, ಹೀಗೆ ಇನ್ನಿತರ ಅನೇಕ ವಿವಿಧ ಸಂಘ ಸಂಸ್ಥೆಗಳ ಗಣ್ಯರೆಲ್ಲರೂ ತಾವು ಆಗಮಿಸಿದ್ದೀರಿ. ದಯಮಾಡಿ ತಮ್ಮೆಲ್ಲರಲ್ಲಿ ಒಂದು ವಿನಂತಿ, ತಾವುಗಳು ಒಬ್ಬರಾದ ಮೇಲೆ ಒಬ್ಬರು ಸರತಿ ಸಾಲಿನಲ್ಲಿ ಪೂಜ್ಯ ಹೆಗ್ಗಡೆಯವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಇದೀಗ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಸ್ವಾಮೀಜಿಗಳು ನಿರ್ಗಮಿಸಿದ ಬಳಿಕ ತಾವು ಸನ್ಮಾನಕ್ಕೆ ತೆರಳಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಂಚಿ ಕಾಮಕೋಟಿ ಪೀಠದ ಪೀಠಾಧಿಪತಿಗಳು ಈ ಸುಸಂದರ್ಭದಲ್ಲಿ ಒಂದು ಶುಭ ಸಂದೇಶವನ್ನು ಕಳಿಸಿದ್ದಾರೆ. ಅದರ ವಿಡಿಯೋವನ್ನು ಕೂಡ ಪ್ರದರ್ಶಿಸಬೇಕು ಎಂಬುದಾಗಿ ನಾನು ಸಂಬಂಧಪಟ್ಟವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಕಂಚಿ ಕಾಮಕೋಟಿ ಪೀಠ ಆದಿ ಶಂಕರರಿಂದ ಸ್ಥಾಪಿಸಲ್ಪಟ್ಟ ಸನಾತನ ಧರ್ಮದ ಪ್ರಮುಖ ಶಕ್ತಿ ಕೇಂದ್ರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ದಾನ ಧರ್ಮ ಮಾನವ ಸೇವೆಗೆ ಹೆಸರುವಾಸಿಯಾದ ಪುಣ್ಯಭೂಮಿ. ಈ ಎರಡು ಪವಿತ್ರ ಕ್ಷೇತ್ರಗಳ ನಡುವೆ ಕೇವಲ ಧಾರ್ಮಿಕವಲ್ಲದೆ ಐತಿಹಾಸಿಕ ಮತ್ತು ಹೃದಯಪೂರ್ವಕವಾದ ಆಧ್ಯಾತ್ಮಿಕ ಸಖ್ಯವಿದೆ. ಅಂದು 1972ರಲ್ಲಿ ಕಂಚಿಯ ಅಂದಿನ ಜಗದ್ಗುರುಗಳಾದ ಶ್ರೀ ಶ್ರೀ ಜಯೇಂದ್ರ ಸರಸ್ವತಿ ಸ್ವಾಮೀಜಿಗಳು ತಮ್ಮ ಶಿಷ್ಯ ಪರಿವಾರದೊಂದಿಗೆ ಧರ್ಮಸ್ಥಳಕ್ಕೆ ಆಗಮಿಸಿ ಮಂಜುನಾಥ ಸ್ವಾಮಿಯ ದಿವ್ಯ ದರ್ಶನ ಮತ್ತು ಆಶೀರ್ವಾದ ಪಡೆದಿದ್ದರು. ಅಂದಿನ ಪವಿತ್ರ ಸಂದರ್ಭದಲ್ಲಿ ಅನ್ನಪೂರ್ಣ ಭೋಜನಾಲಯದ ಕೆಳ ಅಂತಸ್ತನ್ನು ಉದ್ಘಾಟನೆಯನ್ನು ನೆರವೇರಿಸಿ ಕ್ಷೇತ್ರಕ್ಕೆ ತಮ್ಮ ಅನುಗ್ರಹವನ್ನು ದಾರಿ ಎರೆದರು. ಜಗದ್ಗುರುಗಳ ಪ್ರೀತಿಗೆ ಪಾತ್ರವಾಗಿದ್ದ ಹೆಗ್ಗಡೆಯವರ ಸಾಧನೆಯನ್ನು ಮನ್ನಿಸಿ ಹೆಗ್ಗಡೆಯವರಿಗೆ ಚಂದ್ರಶೇಖರೇಂದ್ರ ಸರಸ್ವತಿ ನ್ಯಾಷನಲ್ ಎಮಿನೆಂಟ್ ಅವಾರ್ಡ್ ಅನ್ನು ಕೂಡ ನೀಡಿದ್ದಾರೆ.
2 ದಶಕಗಳ ನಂತರ ಶ್ರೀ ಕ್ಷೇತ್ರಕ್ಕೆ ಪುರಪ್ರವೇಶ ಮಾಡಿದ ಈಗಿನ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಪೂಜ್ಯ ಹೆಗ್ಗಡೆಯವರ ಮೂಲಕ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಅಗಾಧವಾದ ಸಾಮಾಜಿಕ ಧಾರ್ಮಿಕ ಸೇವಾ ಕಾರ್ಯಗಳನ್ನು ಹತ್ತಿರದಿಂದ ಕಂಡರು. ಮಾನವ ಕಲ್ಯಾಣಕ್ಕಾಗಿ ಹೆಗ್ಗಡೆಯವರು ಮಾಡುತ್ತಿರುವ ನಿಸ್ವಾರ್ಥ ಸೇವೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿ ಉಭಯ ಕ್ಷೇತ್ರಗಳ ನಡುವಿನ ಮೈತ್ರಿಗೆ ಮತ್ತಷ್ಟು ಬಲ ತುಂಬಿದರು. ಈ ಸಂದರ್ಭದಲ್ಲಿ ಹೆಗ್ಗಡೆಯವರಿಗೆ ಶ್ರೀಗಳು ಕಾಮಾಕ್ಷಿ ತಾಯಿಯ ವಿಗ್ರಹವನ್ನು ಕೊಟ್ಟಿದ್ದರು. ಆ ವಿಗ್ರಹವನ್ನು ಪ್ರೀತಿಯಿಂದ ಪೂಜ್ಯ ಹೆಗ್ಗಡೆಯವರು ತಮ್ಮ ಧರ್ಮಪೀಠದ ಪಕ್ಕದಲ್ಲೇ ಇರಿಸಿಕೊಂಡಿದ್ದಾರೆ. ಇದೀಗ ಪೂಜ್ಯ ಹೆಗ್ಗಡೆಯವರ ಪಟ್ಟಾಭಿಷೇಕದ ಶುಭಾವಸರದಲ್ಲಿ ಕಂಚಿ ಕಾಮಕೋಟಿ ಪೀಠದಿಂದ ಅನರ್ಘ್ಯ ಮತ್ತು ಐತಿಹಾಸಿಕ ಮಹತ್ವವುಳ್ಳ ಒಂದು ಉಡುಗೊರೆ ಕ್ಷೇತ್ರಕ್ಕೆ ಬಂದಿದೆ. ಅದೇ ಸೈಕಲ್ ರಿಕ್ಷಾ. ಈ ಸೈಕಲ್ ರಿಕ್ಷಾವನ್ನ ಕಂಚಿ ಕಾಮಕೋಟಿ ಪೀಠದಿಂದ ಧರ್ಮಸ್ಥಳಕ್ಕೆ ಗೌರವಪೂರ್ವಕವಾಗಿ ಹಸ್ತಾಂತರಿಸಲಾಗಿದೆ. ವಿಜಯೇಂದ್ರ ಸರಸ್ವತಿ ಸ್ವಾಮಿಯವರು ಉತ್ಸಾಹ ಮೂರ್ತಿಯವರು, ಅವರು ಉತ್ಸಾಹವಾಗಿ ಇರ್ತಾರೆ. ಇವರು ಯಾರು ಕೆಲಸ ಮಾಡ್ತಾರೋ ಅವರಲ್ಲ, ದೇಶಕ್ಕೆ ಧರ್ಮಕ್ಕೋಸ್ಕರವಾಗಿ ಯಾರು ಕೆಲಸ ಮಾಡ್ತಾರೋ ಅವರನ್ನೆಲ್ಲ ಪ್ರೋತ್ಸಾಹ ಮಾಡ್ತಾರೆ. ಆ ಥರ ನಮ್ಮ ಗುರುಗಳ ಪ್ರೀತಿ ಪಾತ್ರರಾಗಿ ಇವರು ಹೆಗ್ಡೆಯವರು ಅಂತಾರೆ. ಆ ಸಮಯದಲ್ಲೂ ಈ ಸಂಬಂಧ ಕರ್ಮಸ್ಥಳ ಸಂಬಂಧ ಮತ್ತು ನಮ್ಮ ದೊಡ್ಡ ಗುರುಗಳು ಶ್ರೀ 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 ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳು ಅವರು ಕೂಡ ಅವರ ಹತ್ರ ಇವರು ಕಂಚಿಯೆಲ್ಲ ಒಂದು ದರ್ಶನ, ಅವರದ ಆಶೀರ್ವಾದ ಅದೆಲ್ಲ ತಗೊಂಡಿದ್ದಾರೆ. ನಮ್ಮ ಗುರುಗಳು ಮತ್ತು ದೊಡ್ಡ ಗುರುಗಳು ಎಲ್ಲರೂ ಕೂಡ ಈ ಯಾತ್ರೆ ಮಾಡುವ ಸಮಯದಲ್ಲಿ ಏನು ಆ ರಿಕ್ಷಾ ಇದು ರಿಕ್ಷಾ ಅದು ತಗೊಂಡು ಭಾರಿ ಯಾತ್ರೆ ಮಾಡುವುದಾಗಿ ಮತ್ತು ಅಲ್ಲೇ ಕೂತ್ಕೊಳ್ಳುವುದು ಅವರು ನಮ್ಮ ಗುರುಗಳು ಅದೇ ಸಮಯದಲ್ಲಿ. ಈ ರಿಕ್ಷಾ ಒಂದು ವ್ಯವಸ್ಥೆ 78 ಅಲ್ಲಿ ನಮ್ಮ ದೊಡ್ಡ ಗುರುಗಳು 5,000 ಕಿಲೋಮೀಟರ್ ರಿಕ್ಷಾ ಇರ್ತದೆ. ಅವರು ಪಾದಯಾತ್ರೆ ಮಾಡಿದ್ದಾರೆ ಕರ್ನಾಟಕ, ಮಹಾರಾಷ್ಟ್ರ ಅಲ್ಲಿ. ಈ ರೀತಿಯಲ್ಲಿ ಒಂದು ಗುರ್ತು ಅಲ್ಲಿ ಇರಬೇಕು ಅಂತ ಉದ್ದೇಶದಿಂದ ಅವರದ ರುಸಿಟ್ಟು ಏನಾಯಿತು 70 ಆ ಥರ ಒಂದು ಪರೀಕ್ಷಾ ನಾವು ತಯಾರು ಮಾಡಿದ್ವಿ. ಅದು ಉಪಯೋಗ ಮಾಡಿಕೊಂಡು ಅಲ್ಲಿ ಇಟ್ಟು ಧರ್ಮಸ್ಥಳದಲ್ಲಿ ನಮ್ಮ ಕಂಚಿ ಮತ್ತು ಧರ್ಮಸ್ಥಳಕ್ಕೆ ಒಂದು ಐತಿಹಾಸಿಕ ಸಂಬಂಧ ಏನು ಉಂಟು, ಅದು ಯಾರೆಲ್ಲ ಭಕ್ತಾದಿಗಳು ಪ್ರೇಕ್ಷಕರು ಬರ್ತಾರೋ ಅವರೆಲ್ಲ ಅದು ನೋಡಿ ಸಂತೋಷವಾಗಿ ಹೋಗಬೇಕು. ಈ ರಿಕ್ಷಾವು ಮೂಲತಃ ಮಹಾಯೋಗಿಗಳಾದ ಶ್ರೀ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮೀಜಿಗಳು ತಮ್ಮ ಧರ್ಮ ಪ್ರಚಾರದ ಕಾರ್ಯಗಳಿಗೆ ಬಳಸುತ್ತಿದ್ದ ಪವಿತ್ರ ವಾಹನವಾಗಿತ್ತು. ನಂತರ ಎಲ್ಲ ಪೀಠಾಧಿಪತಿಗಳು ಕೂಡ ಇದೇ ವಾಹನದಲ್ಲಿ ಭಾರತ ಯಾತ್ರೆಯನ್ನು ಮಾಡಿದ್ದಾರೆ. ಅಲ್ಲದೆ ಶುಭ ಸಂದರ್ಭದಲ್ಲಿ ಇದನ್ನು ಸಾದರಪಡಿಸುತ್ತಿದ್ದರು. ಅಂದು ಸಂತರನ್ನು ಹೊತ್ತೊಯ್ಯುತ್ತಿದ್ದ ರಿಕ್ಷಾ ಇಂದು ಕಂಚಿಪೀಠ ಮತ್ತು ಧರ್ಮಸ್ಥಳದ ನಡುವಿನ ಸೌಹಾರ್ದ ಮತ್ತು ಗೌರವದ ಸಂದೇಶವನ್ನು ಹೊತ್ತು ತಂದಿದೆ. ಯಾವುದೇ ಸರಳ ವಸ್ತುವಾದರೂ ಸಹ ಮಹಾಪುರುಷರ ಸ್ಪರ್ಶದಿಂದ ಅದು ಪವಿತ್ರ ಸ್ಥಾನವನ್ನು ಅಲಂಕರಿಸುತ್ತದೆ ಎಂಬ ನಂಬಿಕೆಗೆ ಈ ಸೈಕಲ್ ರಿಕ್ಷಾವು ಜ್ವಲಂತ ಸಾಕ್ಷಿಯಾಗಿದೆ. ಈ ಐತಿಹಾಸಿಕ ಸೈಕಲ್ ರಿಕ್ಷಾವು ಇಂದಿನಿಂದ ಶ್ರೀ ಕ್ಷೇತ್ರದಲ್ಲಿ ನೆಲೆಯಾಗಿ ಕಂಚಿ ಕಾಮಕೋಟಿ ಪೀಠ ಮತ್ತು ಧರ್ಮಸ್ಥಳದ ನಡುವಿನ ಶಾಶ್ವತ ಧಾರ್ಮಿಕ ಬಾಂಧವ್ಯಕ್ಕೆ ದ್ಯೋತಕವಾಗಲಿದೆ. ಪಟ್ಟಾಭಿಷೇಕ ಕಾರ್ಯಕ್ರಮ 24 ತಾರೀಕು 58 ಕಾರ್ಯಕ್ರಮ, ವಾರ್ಷಿಕ ಕಾರ್ಯಕ್ರಮ ಅದನ್ನು ಚೆನ್ನಾಗಿ ನೆನೆಸಿ ಎಲ್ಲರಿಗೂ ಕೂಡ ಧರ್ಮಸ್ಥಳ ಯಾರು ಬರ್ತಾರೋ ಭಕ್ತಾದಿಗಳೆಲ್ಲರಿಗೂ ಕೂಡ ಭಕ್ತಿ ಸೇವಾ ಕಾರ್ಯಕ್ರಮದಲ್ಲಿ ಶ್ರದ್ಧಾ ವಿಕಾಸ ಆಗಬೇಕು. ಈ
ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯದ ಕೃಪಾ, ಇವರದ ವಿಶೇಷ ಪರಿಶ್ರಮ ಇದೆಲ್ಲ ಜನತೆಗೆ